ಈಗ ಮಾಜಿ ಶಾಸಕರಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸರ್, ಇವತ್ತಿನ ಕಾರ್ಯಕ್ರಮ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಷಷ್ಠಾಬ್ದಿ ಕಾರ್ಯಕ್ರಮದ ನಿಮಿತ್ತ ಇಡೀ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ಶೌರ್ಯವಂತರು, ಹಿಂದೂ ಧರ್ಮಕ್ಕೆ ಬೇಕಾಗಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡಂಥ ಆ ಶೌರ್ಯವಂತರು ಹಾಗೂ ತಮ್ಮ ಬದುಕನ್ನು ಈ ಸಮಾಜಕ್ಕೆ ಸಮರ್ಪಿಸಿದಂಥ ಎಲ್ಲ ನಾಯಕರನ್ನು ನೆನಪಿಸುವಂಥ ಕೆಲಸ ಬೃಹತ್ ಹಿಂದೂ ಶೌರ್ಯ ಸಂಗಮದ ಮುಖಾಂತರ ಇವತ್ತು ಇಡೀ ರಾಜ್ಯಾದ್ಯಂತ ಮಾಡುವಂಥ ಈ ಕಾರ್ಯಕ್ರಮದಲ್ಲಿ ಇವತ್ತು ಪುತ್ತೂರಿಗೆ ಈ ಒಂದು ಶೌರ್ಯ ರಥ ಬರುವಂಥ ಸಂದರ್ಭದಲ್ಲಿ ಪುತ್ತೂರಿನ ಎಲ್ಲ ಮಹಾಜನತೆ ಈ ರಥವನ್ನು ಇವತ್ತು ಆಂಜನೇಯ ಮಂತ್ರಾಲಯದ ಹತ್ರ ಸ್ವಾಗತ ಮಾಡಿ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿ 5:30 ಗಂಟೆಗೆ ಕಿಲ್ಲೆ ಮೈದಾನದಲ್ಲಿ ನಡೆಯುವಂಥ ಆ ಒಂದು ಕಾರ್ಯಕ್ರಮದಲ್ಲಿ ಶ್ರೀರಾಮಣ್ಣರ ಆ ಒಂದು ಬೌದ್ಧಿಕನ್ನು ಕೇಳಲಿಕ್ಕೆ ಸಾರ್ವಜನಿಕರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ. ಒಟ್ಟು ಇಡೀ ದೇಶಕ್ಕೆ ಮತ್ತೊಮ್ಮೆ ಈ ಸಂದೇಶ ಕೊಡುವಂಥ ಕಾರ್ಯ, ಮತ್ತೊಮ್ಮೆ ನಮ್ಮ ಯುವಕರು ಶೌರ್ಯವನ್ನು ಪ್ರದರ್ಶನ ಮಾಡಿ ಮತ್ತೊಮ್ಮೆ ರಾಷ್ಟ್ರಕ್ಕಾಗಿ ಬದುಕಬೇಕು, ಮತ್ತೊಮ್ಮೆ ಹಿಂದೂ ಧರ್ಮವನ್ನು ಉಳಿಸಬೇಕು ಎನ್ನುವಂಥ ಸಂದೇಶ ಕೊಡುವಂಥ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಹಾರೈಸ್ತಾ ಇದ್ದೇನೆ. ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಪ್ರತಾಪ್ ಸಿಂಹ ನಾಯಕ್ ಅವರಿದ್ದಾರೆ, ಅವರ ಮಾತನ್ನು ಕೇಳೋಣ. ವಿಶ್ವ ಹಿಂದೂ ಪರಿಷತ್ ತನ್ನ 60ನೇ ವರ್ಷದ ಸಂಭ್ರಮದಲ್ಲಿರುವಾಗ ಸಾಧನೆಯ ಹಾದಿಯನ್ನು ಒಮ್ಮೆ ನೆನಪಿಸಿಕೊಳ್ಳುತ್ತಾ ಇದೇ ಬರುವ ಜನವರಿಯಲ್ಲಂತೂ ಇಡೀ ದೇಶ ಕಾತರದಿಂದ ಕಾಯುತ್ತಿರುವಂತಹ ಅಯೋಧ್ಯೆಯ ರಾಮ ಮಂದಿರದ ಉದ್ಘಾಟನೆ ಆಗ್ತಾ ಇದೆ. ಇಡೀ ಹಿಂದೂ ಸಮಾಜವೇ ಒಂದರ್ಥದಲ್ಲಿ ತನ್ನ ಹಿಂದಿನ ವೈಭವವನ್ನು, ಸಂಭ್ರಮವನ್ನು ಮತ್ತೆ ಪಡೆಯುತ್ತಿರುವಂತಹ ಒಂದು ಕಾಲಘಟ್ಟ. ದೇಶದ ಎಲ್ಲ ಪುಣ್ಯಕ್ಷೇತ್ರಗಳು ಇವತ್ತು ತನ್ನ ಪುನರುತ್ಥಾನದ ಹಾದಿಯಲ್ಲಿರುವಾಗ, ಅದು ಕಾಶಿ ಇರಬಹುದು, ಯಾವುದೇ ಕ್ಷೇತ್ರವನ್ನು ತೆಗೆದರೂ ಕೂಡ ಆ ರೀತಿಯ ವೈಭವವನ್ನು ಪಡಿತಾ ಇರುವಾಗ ಭಾರತೀಯ ಸನಾತನ ಸಂಸ್ಕೃತಿಯ ಸಂಸ್ಕಾರಗಳು ಮತ್ತೆ ಜನಮಾನಸದಲ್ಲಿ ತಮ್ಮತನವನ್ನು ಕಂಡುಕೊಂಡು ತಮ್ಮತನವನ್ನು ಮತ್ತೆ ಅನುಭವಿಸ್ತಾ ಭಾರತದ ಸನಾತನ ಸಂಸ್ಕೃತಿ ಮತ್ತೆ ಏಳುವಂತಹ ಸಂದರ್ಭದಲ್ಲಿ ಇವತ್ತು ಈ ಶೌರ್ಯ ಯಾತ್ರೆ ಬಂದಿದೆ. ನಮಗೆಲ್ಲ ಬಹಳ ಸಂಭ್ರಮ. ಯಾಕೆಂತ ಹೇಳಿದರೆ
ಯಾರೆಲ್ಲ ಅಯೋಧ್ಯೆಯ ಚಳುವಳಿಯ ಜೊತೆಗೆ ಸೇರಿಕೊಂಡಿದ್ದಾರೆ, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಇವತ್ತು ಇಡೀ ಹಿಂದೂ ಸಮಾಜಕ್ಕೆ ಒಂದು ಜಾಗೃತಿಯ ಸಂದೇಶವನ್ನು ನೀಡಿದೆ. ಧರ್ಮೋ ರಕ್ಷತಿ ರಕ್ಷಿತಃ, ಯಾರು ಧರ್ಮವನ್ನು ರಕ್ಷಿಸ್ತಾರೆ ಅವರಿಗೆ ಖಂಡಿತವಾಗಿಯೂ ಧರ್ಮವೇ ರಕ್ಷಣೆ ಕೊಡುತ್ತದೆ ಅಂತ ಹೇಳುವ ಏನು ನಮ್ಮ ಧ್ಯೇಯ ವಾಕ್ಯ ಇದೆ, ಆ ವಾಕ್ಯದ ಪ್ರಕಾರ ಇಡೀ ಭಾರತ ಜಗತ್ತಿಗೆ ಮಾರ್ಗದರ್ಶನ ಮಾಡುವಂತಹ ದೃಷ್ಟಿಯಲ್ಲಿ ಎದ್ದು ನಿಲ್ತಾ ಇದೆ. ಯಾವ ಭಾರತವನ್ನು ಬಹಳ ಸಣ್ಣ ರೀತಿಯಲ್ಲಿ ನೋಡ್ತಿದ್ದರು, ಆ ವಿಸ್ಮೃತಿಯಿಂದ ಬಜರಂಗ ದಳದ ಹನುಮಂತನಂತೆ ಎದ್ದು ನಿಲ್ತಾ ಇದೆ. ಆ ಸಂಭ್ರಮ ಇವತ್ತು ಪುತ್ತೂರಲ್ಲಿ ನಾವು ಕಾಣ್ತಾ ಇದ್ದೇವೆ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಇವತ್ತು ನಡೆಯುವಂಥ ಶೌರ್ಯ ಈ ಒಂದು ಯಾತ್ರೆ ಪುತ್ತೂರಿಗೆ ಇವತ್ತು ಆಗಮಿಸ್ತಾ ಇದೆ. ಬಹುಶಃ ಹಿಂದೂ ಸಮಾಜದ ಎಲ್ಲ ಬಾಂಧವರು ಒಟ್ಟಾಗಿ ಇಡೀ ರಾಜ್ಯ ರಾಷ್ಟ್ರದಲ್ಲಿ ಹಿಂದೂ ಸಮಾಜ ಒಟ್ಟಾಗಿ ಇವತ್ತು ಕೆಲಸ ಮಾಡಬೇಕಾಗಿದೆ. ಆ ದೃಷ್ಟಿಯಲ್ಲಿ ಇವತ್ತು ಈ ಹಿಂದೂ ಏನು ಶೌರ್ಯ ರಥಯಾತ್ರೆ ಬಂದಿದೆ, ಅದನ್ನು ಇವತ್ತು ಪುತ್ತೂರಿನ ನಮ್ಮ ಹಿಂದೂ ಬಾಂಧವರು ಭಾಳ ವಿಜೃಂಭಣೆಯಿಂದ ಇವತ್ತು ಸ್ವಾಗತವನ್ನು ಮಾಡ್ತಾ ಇದ್ದಾರೆ ಮತ್ತು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಇದು ಹಿಂದೂ ಸಮಾಜಕ್ಕೆ ಒಂದು ದಿಕ್ಸೂಚಿ ಅಂತೇಳಿ ಹೇಳಬಹುದು. ಬಿಜೆಪಿ ಹಿಂದುಳಿದ ಮೋರ್ಚಾಗಳ ಜಿಲ್ಲಾಧ್ಯಕ್ಷರಾಗಿರುವಂತಹ ಆರ್ ಸಿ ನಾರಾಯಣ ಅವರಿದ್ದಾರೆ, ಅವರ ಜೊತೆ ಮಾತಾಡೋಣ. ಇಡೀ ದೇಶದಲ್ಲಿ ಸನಾತನ ಧರ್ಮದ ವಿಚಾರಗಳು, ಚರಿತ್ರೆಗಳು, ಇತಿಹಾಸಗಳು ಬರುವಂಥ ಸಂದರ್ಭದಲ್ಲಿ ಸ್ಥಾನದಲ್ಲಿ ಅಯೋಧ್ಯೆಯ ಶ್ರೀರಾಮನ ಭವ್ಯ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ಎಲ್ಲ ಹಿಂದೂಗಳ ಮನದಾಳದಲ್ಲಿರುವಂಥ ಒಂದೇ ಮಾತು, ಹಿಂದೂ ಹೆದ್ದರೆಯಾಗಿ ನಿಲ್ಲಬೇಕು. ಅದಕ್ಕೋಸ್ಕರ ಸಂಘಟಿತರಾಗಿ ಈ ಒಂದು ವ್ಯವಸ್ಥಿತ ರೀತಿಯಲ್ಲಿ ಹಿಂದೂ ಸಂಘಟನೆಗಳು ಎಚ್ಚೆತ್ತುಕೊಂಡು ಸಂಘಟನೆಗೆ ಶಕ್ತಿ ಕೊಡಬೇಕು ಮತ್ತು ಎಲ್ಲರ ಮನಸ್ಸುಗಳನ್ನು ಒಂದೇ ರೀತಿಯಲ್ಲಿ ಸನಾತನ ಹಿಂದೂ ಧರ್ಮವನ್ನು ಎತ್ತಿ ಹಿಡಿಯುವಂಥ ಕಾರ್ಯವನ್ನು ಹಿಂದೂ ಸಂಘಟನೆಗಳು ಮಾಡಬೇಕು. ಆ ಮುಖಾಂತರ ಸಮಾಜಕ್ಕೆ ಒಳ್ಳೆಯ ನಿದರ್ಶನಗಳನ್ನ, ಒಳ್ಳೆಯ ಸಂದೇಶಗಳನ್ನ ನೀಡುವಂಥ ಮುಖಾಂತರ ಸಮಾಜಕ್ಕೆ ಒಳ್ಳೆಯ ಕೆಲಸಗಳಾಗಬೇಕು ಅನ್ನೋಂಥ ಅಪೇಕ್ಷೆಯನ್ನು ಇಟ್ಟುಕೊಂಡು ಈ ಸಂಘಟನೆ ದುಡಿತಾ ಇದೆ. ಈ ಒಂದು ಸಂದರ್ಭದಲ್ಲಿ ಪುತ್ತೂರಿನ ಜನತೆ ಕೂಡ ಅತ್ಯಂತ ಸಹರ್ಷದಿಂದ ಈ ಒಂದು ಶೌರ್ಯ ಯಾತ್ರೆಯಲ್ಲಿ ಪಾಲ್ಗೊಂಡು ಇದ್ದಂಥ ಎಲ್ಲ ತಾಲೂಕು ಕೇಂದ್ರದಲ್ಲಿ ಕೂಡ ಈ ಒಂದು ಪ್ರವಾಸಗಳು ನಡೀತಾ ಇದೆ. ಅತ್ಯಂತ ಅಚ್ಚುಕಟ್ಟಾಗಿ ನಮ್ಮಲ್ಲಿ ಕೂಡ ಶಾಂತಿಯುತವಾಗಿ ಎಲ್ಲರನ್ನ ಹಿಂದೂಗಳ ಮನಸ್ಸುಗಳನ್ನು ಗೆಲ್ಲುವಂಥ ಕಾರ್ಯವನ್ನು ಈ ಸಂಘಟನೆ ಮಾಡಿದೆ. ಆ ಕಾರ್ಯಕ್ಕಾಗಿ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲುತ್ತಾ ಈ ಕಾರ್ಯಕ್ರಮ ಯಶಸ್ವಿಯನ್ನು ಹಾರೈಸ್ತಾ ಇದ್ದೇನೆ. ಧನ್ಯವಾದ. ರಥಯಾತ್ರೆ ಸ್ವಾಗತ ಸಮಿತಿಯ ಕಾರ್ಯದರ್ಶರಾಗಿರುವಂತಹ ಕಿಶೋರ್ ಭಟ್ಯಾಡಿ ಅವರಿದ್ದಾರೆ, ಅವರ ಜೊತೆ ಮಾತನಾಡಿಕೊಳ್ಳೋಣ. ರಥಯಾತ್ರಾ ಸಮಿತಿಯ ಪ್ರಮುಖರಾಗಿರುವಂತಹ ಕಿಶೋರ್ ಭಟ್ಯಾಡಿ ಅವರಿದ್ದಾರೆ, ಅವರ ಜೊತೆ ಮಾತನಾಡಿಕೊಳ್ಳೋಣ. ನಮಸ್ತೆ. ನಮಸ್ತೆ. ಇವತ್ತಿನ ರಥಯಾತ್ರೆ ಹೇಗೆ ಆಯೋಜನೆ ಆಗಿದೆ, ಏನೆಲ್ಲ ವ್ಯವಸ್ಥೆಗಳು? ತುಂಬ ಅದ್ದೂರಿಯಿಂದ ಸ್ವಾಗತ ಆಗಿದೆ ಉಪ್ಪಿನಂಗಡಿಯಿಂದ. ಈಗ ಇಡೀ ಪುತ್ತೂರಿನ ಮಹಾಜನತೆ ರಥಯಾತ್ರೆ ಶೋಭಾಯಾತ್ರೆಯಲ್ಲಿ ಭಾಗವಹಿಸುವ ಮುಖಾಂತರ ಕಿಲ್ಲಮೈದಲ್ಲಿ ನಡೆಯುವಂಥ ಸಾರ್ವಜನಿಕ ಸಭೆಗಳು ಭಾಗವಹಿಸಲಿಕ್ಕಿದ್ದಾರೆ. ನಮ್ಮೆಲ್ಲರದು ಸೌಭಾಗ್ಯ. ವಿಶ್ವ ಹಿಂದೂ ಪರಿಷತ್ 60ನೇ ವರ್ಷಕ್ಕೆ ಕಾಲಿಟ್ಟಿದೆ. ಆ ಮುಖಾಂತರ ಇನ್ನೇನು ಒಂದೇ ವರ್ಷದಲ್ಲಿ ಶ್ರೀರಾಮನ ಭವ್ಯ ಮಂದಿರ, ನಮ್ಮೆಲ್ಲರ ಒಂದು ಆಶಾ ಕಿರಣ, ನಮ್ಮೆಲ್ಲರದು ಒಂದು ಶಕ್ತಿಯ ದ್ಯೋತಕ ಶ್ರೀರಾಮಚಂದ್ರನ ಭವ್ಯ ಮಂದಿರ ಕೂಡ ನಿರ್ಮಾಣ ಆಗಲಿಕ್ಕಿದೆ. ಆ ಮುಖಾಂತರ ಶೌರ್ಯ ಯಾತ್ರೆ ಮುಖಾಂತರ ನಮ್ಮ ಪೂರ್ವಜರ ನೆನಪಿಸುವ ಮುಖಾಂತರ ಈಗಿನ ಯುವ ಸಮುದಾಯಕ್ಕೆ ಶಕ್ತಿ ತುಂಬಬೇಕು, ಶೌರ್ಯವನ್ನು ತುಂಬಬೇಕು, ಅವರ ಶೌರ್ಯವನ್ನು ಜಾಗೃತ ಮಾಡೋ ಕಾರಣಕ್ಕೋಸ್ಕರ ರಥಯಾತ್ರೆ ಬಂದಿದೆ. ಈ ಮುಖಾಂತರ ಇಡೀ ಹಿಂದೂ ಸಮಾಜ ಎಲ್ಲ ಭೇದ ಭಾವವನ್ನು ಬಿಟ್ಟು ಒಗ್ಗಟ್ಟಾಗಿ ಬದುಕುವಂಥ ಒಂದು ಅವಕಾಶ ಸಿಕ್ಕಿದೆ. ಇದರ ಉದ್ದೇಶ ಮುಖ್ಯವಾಗಿ ಈಗ ಮಂದಿರದ ಜೊತೆಗೆ ಒಂದು 60 ವರ್ಷಗಳು ತುಂಬಿದಂಥ ಸಂಭ್ರಮವನ್ನು ನೆನಪಿಸಿಕೊಳ್ಳುವಂಥದ್ದು. ವಿಶ್ವ ಹಿಂದೂ ಪರಿಷತ್ ಪ್ರಾರಂಭ ಆದ್ದೇ ಇಡೀ ವಿಶ್ವದ ಹಿಂದೂ ಸಮಾಜನ ಒಗ್ಗೂಡಿಸೋಕ್ಕೋಸ್ಕರ. ನಮ್ಮ 2ನೇ ಸರಸಂಘ ಚಾಲಕರು ಪರಮ ಪೂಜನೆ ಗುರೂಜಿಯವರು ಹಿಂದೂ ಸಮಾಜ ಮತಾಂತರ ಆದ ನಂತರ ಏನು ಆ ಮತಾಂತರ ಆದಂಥ ಜನರಿಂದ ನಮಗೆ ಸಾಮಾಜಿಕವಾಗಿ, ರಾಜಕೀಯವಾಗಿ, ಸೈದ್ಧಾಂತಿಕವಾಗಿ ನಮಗೆ ವಿರೋಧ ಆಗ್ತಿತ್ತು. ಅದನ್ನು ತಡೆಗಟ್ಟಬೇಕು. ಆ ಮುಖಾಂತರ ಮತಾಂತರ ತಡೆಗಟ್ಟಬೇಕು. ಯಾರು ಮತಾಂತರ ಆಗಿದೆ ಅವ್ರನ್ನ ವಾಪಸ್ ಕರ್ಕೊಂಬರಬೇಕು. ಆ ಕೆಲಸವನ್ನು ಮಾಡೋದಕ್ಕೋಸ್ಕರ ವಿಶ್ವ ಹಿಂದೂ ಪರಿಷತ್ತನ್ನು 1964ರಲ್ಲಿ ಪ್ರಾರಂಭ ಮಾಡಿದರು. ಅದರ ನಂತರ ನಿರಂತರವಾಗಿ ರಥಯಾತ್ರೆ ಮಾಡುವ ಮುಖಾಂತರ ಇಡೀ ಜಾಗೃತ ಸಮಾಜವನ್ನು, ಇಡೀ ದೇಶ ವಿಶ್ವಾದ್ಯಂತ ಜಾಗೃತ ಸಮಾಜ ನಿರ್ಮಾಣ ಮಾಡೋ ಕೆಲಸವನ್ನು ವಿಶ್ವ ಹಿಂದೂ ಪರಿಷತ್ ಮಾಡಿದೆ. ಆ ಮುಖಾಂತರ ಹಿಂದೂ ಸಮಾಜಕ್ಕೆ ಯಾವಾಗ ಅಡ್ಡಿ ಆತಂಕ ಅಡೆತಡೆ ಬಂದಿದೆ ಅದನ್ನೆಲ್ಲ ಹಿಮ್ಮೆಟ್ಟಿ ನಿಲ್ಲುವಂಥ ಶಕ್ತಿಯನ್ನು ವಿಶ್ವ ಹಿಂದೂ ಪರಿಷತ್ ಸಮಾಜಕ್ಕೆ ಕೊಟ್ಟಿದೆ. ಆ ಕಾರಣಕ್ಕೋಸ್ಕರ ನೆನಪಿಸುವಂಥ ಕಾರ್ಯಕ್ರಮ ಇಡೀ ಕರ್ನಾಟಕ, ಇಡೀ ದೇಶಾದ್ಯಂತ ರಥಯಾತ್ರೆ ಪ್ರಾರಂಭ ಆಗಿದೆ. ಕರ್ನಾಟಕದ ರಥ ಪುತ್ತೂರಿಗೆ ಬಂದಿದೆ. ನಮ್ಮೆಲ್ಲರ ಸೌಭಾಗ್ಯ. ತುಂಬ ಅದ್ದೂರಿಂದ ಸ್ವಾಗತ ಮಾಡಿ ಎಲ್ಲ ಜನರು
ಜಾತಿ ಭೇದ ಮಿಟ್ಟು ಎಲ್ಲ ನಾವೆಲ್ಲ ತಾಯಿ ಭಾರತಾಂಬೆ ಮಕ್ಕಳನ್ನ ವಿಚಾರದಲ್ಲಿ ಈ ರಥಯಾತ್ರೆ ಮುಖಾಂತರ ನಾವು ಇದು ಮಾಡಲಿಕ್ಕಿದ್ದೇವೆ. ಇವತ್ತಿನ ಈ ಕಾಲಘಟ್ಟದಲ್ಲಿ ಈ ಒಂದು ಏನು ಶೌರ್ಯ ರಥಯಾತ್ರೆಯ ಅನಿವಾರ್ಯ ಸ್ಥಿತಿಗೆ ನಾವು ಬಂದಿದ್ದೇವೆ. ಇವತ್ತು ಈ ಒಂದು ಕಾಲಘಟ್ಟ ಏನಿದೆ, ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ನಮ್ಮ ಹಿಂದೂ ಬಜರಂಗದಲ್ಲಿರ್ಬೋದು, ವಿಶ್ವ ಹಿಂದೂ ಪರಿಷತ್ ಈ ಒಂದು ವತಿಯಿಂದ ನಡೆಸ್ತಾ ಇದ್ದೇವೆ. ಏನು 60 ವರ್ಷ ತುಂಬುವಂಥ ಈ ಸಂದರ್ಭದಲ್ಲಿ ನಮ್ಮ ಶೌರ್ಯ, ನಮ್ಮ ಹಿಂದೂ ಪರಂಪರೆ, ನಮ್ಮ ಸನಾತನ ಧರ್ಮದ ಒಂದು ಆಧ್ಯಾತ್ಮಿಕ ಶಕ್ತಿ, ಇದನ್ನು ನಮ್ಮ ಹಿಂದೂ ಸಮಾಜಕ್ಕೆ ತಿಳಿಸುವಂತಹ ಒಂದು ದೃಷ್ಟಿಯಿಂದ, ಅದೇ ರೀತಿಯಲ್ಲಿ ಹಿಂದೂ ಸಮಾಜವನ್ನು ಜಾಗೃತಗೊಳಿಸುವಂತಹ ಒಂದು ದೃಷ್ಟಿಯಿಂದ ಇದೊಂದು ಉತ್ತಮವಾದಂತಹ ಕಾರ್ಯವನ್ನು ಹಮ್ಮಿಕೊಂಡಿದೆ. ಇವತ್ತಿನ ಈ ನಮ್ಮ ಕಾಂಗ್ರೆಸ್ಸಿನ ಒಂದು ಏನು ದಬ್ಬಾಳಿಕೆ ಇದೆ, ಹಿಂದೂಗಳ ಮೇಲೆ ಮಾಡುತ್ತಾ ಇರುವಂತಹ ಒಂದು ಷಡ್ಯಂತ್ರ ಏನಿದೆ, ಒಂದು ದಮನಿಸುವಂತಹ ಒಂದು ಪ್ರವೃತ್ತಿ ರಾಜಕೀಯವಾಗಿ ಇರ್ಬೋದು ಅಥವಾ ಒಂದು ಧಾರ್ಮಿಕ ವ್ಯವಸ್ಥೆಯಲ್ಲಿ ಒಂದು ನಮ್ಮ ಅಲ್ಪಸಂಖ್ಯಾತರನ್ನು ದುಷ್ಟ ರಾಜಕೀಯವನ್ನು ಮಾಡುವಂತಹ ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ನಮ್ಮ ಒಂದು ಬಹುಸಂಖ್ಯಾತರಾದಂತಹ ನಾವು ಜಾಗೃತರಾಗುವಂತಹ ಒಂದು ಅವಶ್ಯಕತೆ ಈ ಒಂದು ಇದರಲ್ಲಿ ಇದೆ. ಇದಕ್ಕೆ ಈ ಒಂದು ಸಮಾಜ ಈ ಒಂದು ಇದರ ಸಂಘಟನೆಯ ಮೂಲಕ ಒತ್ತು ಕೊಟ್ಟು ಒಂದು ಎಲ್ಲ ನಮ್ಮ ಹಿಂದೂಗಳಿಗೆ ಧೈರ್ಯ ತುಂಬುವಂತಹ ಒಂದು ಕಾರ್ಯವನ್ನು ಇದರ ಮುಖಾಂತರ ಮಾಡಲಿಕ್ಕೆ ಇದ್ದೇವೆ ಅಂತೇಳಿ ಹೇಳ್ತೇವೆ. ಮುಗಿಸ್ತಾ ಇದ್ದೇನೆ. ವಿಶ್ವ ಹಿಂದೂ ಪರಿಷತ್ ಹಿಂದೂ ಸಂಘಟನೆಗೆ ಪೂರಕವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಿರತಕ್ಕಂತಹ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿಕೊಂಡು ಈ ದೇವಸ್ಥಾನದ ಆವರಣದಿಂದ ಕಿಲ್ಲೆ ಮೈದಾನಕ್ಕೆ ಹೋಗಿ ಕಿಲ್ಲೆ ಮೈದಾನದಲ್ಲಿ ಎಲ್ಲ ಜನರು ಸೇರಿಕೊಂಡು, ಹಿಂದೂ ಬಾಂಧವರು ಸೇರಿಕೊಂಡು ಹಿಂದೂ ಸಂಘಟನೆಯನ್ನು ಬಲಪಡಿಸುವ ದೃಷ್ಟಿಯಿಂದ ಈ ಒಂದು ನಮ್ಮ ಮೆರವಣಿಗೆಯನ್ನು ಇಲ್ಲಿಂದ ಹೊರಡಲಿಕ್ಕಿದೆ. ಎಲ್ಲ ಹಿಂದೂ ಬಾಂಧವರು ನಮ್ಮೊಂದಿಗೆ ಸೇರಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. എടുത്തില്ല ಜೀತೋಣ ಏನಡಗೋರಿ ಏನು ಇವತ್ತಿನ ದಿವಸ ಪುತ್ತೂರು ಕ್ಷೇತ್ರಕ್ಕೆ ಅದ್ಧೂರಿಯಾಗಿ ಶೌರ್ಯ ಯಾತ್ರೆಯನ್ನು ಬರಮಾಡಿಕೊಳ್ಳಲಿಕ್ಕೆ ಭಾರಿ ಪೂರ್ವ ಸಿದ್ಧತೆಯನ್ನು ಮಾಡಿಸಿಕೊಂಡು ಎಲ್ಲ ದೇಶಭಕ್ತ ಹಿಂದೂ ಬಾಂಧವರು ಹಾಗೂ ಎಲ್ಲ ದೇಶದ ಭಗವದ್ಭಕ್ತರೆಲ್ಲ ಸೇರಿ ಈ ವಿಜೃಂಭಣೆಯಿಂದ ಈ ಶೌರ್ಯ ರಥಯಾತ್ರೆಯನ್ನು ಪುತ್ತೂರಿಗೆ ಬರಮಾಡಿಕೊಳ್ಳಲಿಕ್ಕೆ ನಾವೆಲ್ಲರೂ ಯುವಕ ವೃಂದ ಹಾಗೂ ಪಕ್ಷದ ಗೌರವಾನ್ವಿತ ಎಲ್ಲರೂ ಸೇರಿಕೊಂಡು ಬರಮಾಡಲಿಕ್ಕೆ ಪೂರ್ವ ಸಿದ್ಧತೆಯನ್ನು ಮಾಡಿ ಅದ್ಧೂರಿಯಿಂದ ಸ್ವಾಗತಿಸಲಿಕ್ಕೆ ಸಿದ್ಧವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಇವತ್ತಿನ ದಿವಸ ಬರುವಂಥ ಈ ಶೌರ್ಯ ರಥಯಾತ್ರೆಯಲ್ಲಿ ಸಾಧಾರಣ ಒಂದು 10,000ಕ್ಕಿಂತ ಹೆಚ್ಚು ಜನ ಸೇರುವ ನಿರೀಕ್ಷೆಯನ್ನು ಹಮ್ಮಿಕೊಂಡಿದ್ದೇವೆ. ಅದು ಅದ್ಧೂರಿಯಿಂದ ನೆರವೇರುತ್ತದೆ ಅಂತ ನಮ್ಮೆಲ್ಲರ ಅನಿಸಿಕೆ. ಅದು ಯಶಸ್ವಿಯಾಗಿ ನಡೆಯುತ್ತದೆ ಅಂತ ನಮ್ಮ ಭರವಸೆ ಇದೆ. ಇಷ್ಟು ಹೇಳಲಿಕ್ಕೆ ಈ ಸುಸಂದರ್ಭದಲ್ಲಿ ಆಶಿಸ್ತಿದ್ದೇನೆ. ಶೋಭಾಯಾತ್ರೆ 5:30ಕ್ಕೆ ಪುತ್ತೂರಿನ ಹೃದಯ ಭಾಗದ ಕಿಲ್ಲೆ ಮೈದಾನದಲ್ಲಿ
ಕ್ರಾಂತಿಕಾರಿ ಚಿಂತನೆಗಳ ಪಿತಾಮಹ ಶೌರ್ಯ ಜಾಗರಣ ರಥಯಾತ್ರೆಯ ಈ ಸಂದರ್ಭದಲ್ಲಿ ಧರ್ಮ ರಕ್ಷಣೆಗೆ ನಾಡಿನ ರಕ್ಷಣೆಗಾಗಿ ಹೋರಾಡಿ ವೀರ ಮರಣವನ್ನಪ್ಪಿದ ಇಂತಹ ಅಸಭ್ಯ ಹಾಗೂ ತ್ಯಾಗದ ಪರಂಪರೆ ನಮ್ಮ ಯುವ ಪೀಳಿಗೆಗೆ ನಮ್ಮ ಈ ಶೌರ್ಯ ಹಾಗೂ ತ್ಯಾಗದ ಪರಂಪರೆಯಿಂದ ಮರೆಯದಿರೋಣ. ಪ್ರಸ್ತುತ ಹಿಂದೂ ಧರ್ಮ ವೈಭವದ ಪುನರುತ್ಥಾನದ ಸಂಕೇತವಾಗಿ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ಮತ್ತೆ ಭವ್ಯ ರಾಮ ಮಂದಿರ ನಿರ್ಮಾಣವಾಗಿ ಇದೇ ಜನವರಿ 2024ರಲ್ಲಿ ರಾಮನ ಪ್ರಾಣ ಪ್ರತಿಷ್ಠೆಯಾಗಲಿದೆ. ಹಿಂದೂ ಇತಿಹಾಸ ಹಿಂದೂ ಸಮಾಜಕ್ಕೆ ಸೇರಿಸುತ್ತ ಹಿಂದೂ ಧರ್ಮಕ್ಕೆ ರಾಷ್ಟ್ರಾದ್ಯಂತ ದುಷ್ಟರು ಮಾಡಿದ ಕಳಂಕ ಶೌರ್ಯವನ್ನ ಜಾಗರಣೆ ಮಾಡಿದ 23ರವರೆಗೆ ನಡೆಯಲಿದೆ. ಅದರ ಭಾಗವಾಗಿ ಹಾಗೂ ವಾಹಿನಿ ಪ್ರಾರಂಭಿಸಿದೆ. ಕಾನೂನಾತ್ಮಕ ಹೋರಾಟದಿಂದ ಪವಿತ್ರವಾಗಿರ್ತಕ್ಕಂಥ ಬಳುವಾರಿನ ಆಂಜನೇಯ ಸನ್ನಿಧಿಯಲ್ಲಿ ಸಂಪನ್ನಗೊಂಡಿದೆ. ಈ ರಥಯಾತ್ರೆಯನ್ನ ವೈಭವವಾಗಿ ಶೋಭಾಯಾತ್ರೆ ಮುಖಾಂತರ ಪುತ್ತೂರಿನ ನಗರಾತ್ಮೆಯನ್ನು ಸ್ವಾಗತವನ್ನು ಮಾಡಲಿಕ್ಕಿದ್ದಾರೆ. ಈ ಶೋಭಾಯಾತ್ರೆಯನ್ನ ಉದ್ಘಾಟನೆ ಮಾಡಬೇಕು ಅಂತ ನಮ್ಮೆಲ್ಲರ ಹಿರಿಯರು ಸಂಘದ ಸ್ವಯಂ ಸೇವಕರಾಗಿ ನಮಗೆ ಹೋರಾಟದಲ್ಲಿ ಸ್ಫೂರ್ತಿಯನ್ನು ಕೊಟ್ಟಿರ್ತಕ್ಕಂಥ ಫುಲ್ ಮಾಡ್ಬೋದು ಎಡ್ಡೆ ಮೊನ್ನೆ ಆಮೇಲೆ ಸರಿ ಅನ್ಕೊಳ್ಳಿ. ಫುಲ್ ಮಾಡ್ಬೋದು ಎಡ್ಡೆ ಮೊನ್ನೆ ಆಮೇಲೆ ಸರಿ ಅನ್ಕೊಳ್ಳಿ. എടുത്തില്ല
ಎರಡಗರಿ ಏನು ಸಮಾಜವನ್ನೇ ಸಂಘಟಿತಗೊಳಿಸುವ ಕೀರ್ತಿ ವಿಶ್ವ ಹಿಂದೂ ಪರಿಷತ್ತಿಗೆ ಭಾರತವನ್ನು ಏಕೀಕರಿಸಿದ ಭಾರತದ ಮೊದಲ ಗೃಹ ಸಚಿವ ತನ್ನ ಬೆನ್ನಿನ ನಿರ್ಧಾರಗಳಿಂದ ಹೆಚ್ಚಿನ ಮನುಷ್ಯನನ್ನು ಹೆಸರನ್ನು ಪಡೆದ ಅನೇಕ ಭಾರತೀಯ ಜನರ ತ್ಯಾಗ ಬಲಿದಾನದ ಕೊಡುಗೆ ಅವರಿಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು. ಒಬ್ಬ ಭಾರತೀಯ ಮಾಡು ಒಂದು ಸಾಂಗ್ ಫುಲ್ ಮಾಡ್ಬೋದು ಎಡ್ಡೆ ಯಾರು ಮೊನ್ನೆ ಆಯ್ನ ಸರಿ ಅನ್ಕೊಳ್ಳಿ. ಮೊಬೈಲ್
എടുത്തില്ല ನಮ್ಮ ಎರಡಗರಿಗೆ ಏನು ಹೋಗ್ಬೇಕು ಶೋಭಾಯಾತ್ರೆ 5:30ಕ್ಕೆ ಪುತ್ತೂರಿನ ಹೃದಯ ಭಾಗದ ಕಿಲ್ಲೆ ಮೈದಾನದಲ್ಲಿ ಹಿಂದೂ ಶೌರ್ಯ ಸಂಗಮ ನಡೆಯಲಿದೆ. ಈ ಸಾರ್ವಜನಿಕ ಸಮಾವೇಶದಲ್ಲಿ ದಿಕ್ಸೂಚಿ ಭಾಷಣ ಸಂಜೆ 4:30ಕ್ಕೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಪುತ್ತೂರು ಇದರ ಆಶ್ರಯದಲ್ಲಿ ಕಿಲ್ಲೆ ಮೈದಾನದಲ್ಲಿ ಬೃಹತ್ ಸಾರ್ವಜನಿಕ ಸಮಾವೇಶ. ಆತ್ಮೀಯ ಹಿಂದೂ ಬಂಧುಗಳೇ, ಧರ್ಮೋ ರಕ್ಷತಿ ರಕ್ಷಿತಃ ಸಮಾಜಕ್ಕೆ ತಿಳಿಸಿದ ಹಿಂದೂ ಧರ್ಮಕ್ಕೆ ರಾಷ್ಟ್ರಾದ್ಯಂತ ದುಷ್ಟರು ಮಾಡಿದ ಕಳಂಕ ತೊಡೆದು ಹಾಕಲು ಹಾಗೂ ಹಿಂದೂ ಧರ್ಮವನ್ನ ನಿರ್ಭೀತಿಯಿಂದ ಎಲ್ಲ ಕಡೆ ಆಚರಿಸುವಂತಾಗಲು ಹಿಂದೂ ಸಮಾಜದಲ್ಲಿರುವ ಶೌರ್ಯವನ್ನ ಜಾಗೃತಿ ಮಾಡಿ ಬಲಿಷ್ಠ ಸಮಾಜ, ಬಲಿಷ್ಠ ರಾಷ್ಟ್ರ ನಿರ್ಮಾಣ ಮಾಡಲು ಶೌರ್ಯ ಜಾಗರಣ ರಥಯಾತ್ರೆಯನ್ನ ರಾಷ್ಟ್ರದ ಆದ್ಯಂತ ಹಮ್ಮಿಕೊಂಡಿದ್ದು ದಿನಾಂಕ 25/9/2023ರಿಂದ 10/10/2023 ನಡೆಯಲಿದೆ. ಅದರ ಭಾಗವಾಗಿ ಕರ್ನಾಟಕದಲ್ಲಿ ಶೌರ್ಯ ಜಾಗರಣ ರಥಯಾತ್ರೆಯು ಚಿತ್ರದುರ್ಗದಿಂದ ಉಡುಪಿಯವರೆಗೆ ಕರ್ನಾಟಕದಲ್ಲಿ ನಡೆಯಲಿದೆ.
ಶೋಭಾಯಾತ್ರೆ 5:30ಕ್ಕೆ ಪುತ್ತೂರಿನ ಹೃದಯ ಭಾಗದ ಕಿಲ್ಲೆ ಮೈದಾನದಲ್ಲಿ ಬೃಹತ್ ಹಿಂದೂ ಶೌರ್ಯ ಸಂಗಮ ನಡೆಯಲಿದೆ. ಈ ಸಾರ್ವಜನಿಕ ಸಮಾವೇಶದಲ್ಲಿ ದಿಕ್ಸೂಚಿ ಭಾಷಣ ಸೋ ರಾಮಣ್ಣ, ಜ್ಯೇಷ್ಠ ಪ್ರಚಾರಕ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅಧ್ಯಕ್ಷತೆ ಯು ಪೂವಪ್ಪ, ಪ್ರಾಂತ ಉಪಾಧ್ಯಕ್ಷರು, ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತ. ಉಪಸ್ಥಿತಿ ಮುರಳಿ ಕೃಷ್ಣ ಹಸಂತಡ್ಕರ್, ಸಹ ಸಂಯೋಜಕರು ಬಜರಂಗ ದಳ ಕರ್ನಾಟಕ ದಕ್ಷಿಣ ಪ್ರಾಂತ. ಆಯ್ತಾ ಸ್ವಲ್ಪ ರೂಪಾಯಿ ಕುಂತಲೇ ಕಂಪ್ಲೀಟ್ ಗಣೇಶ ರೈಟ್ ಕುಂತು ಅಸಂಘಟಿತವಾಗಿದ್ದ ಹಿಂದೂ ಸಮಾಜವನ್ನೇ ಸಂಘಟಿತಗೊಳಿಸುವ ಕೀರ್ತಿ ವಿಶ್ವ ಹಿಂದೂ ಪರಿಷತ್ಗೆ ಸಲ್ಲುತ್ತದೆ. ಎಲ್ಲರೂ ಹೇಳಿ ಕರ್ಮದಿಗೆ ಹೋಗಿ. ವಿಶ್ವ ಹಿಂದೂ ಪರಿಷತ್ತಿನ ಸ್ವಚ್ಛ ಪೂರ್ತಿಯ ಈ ಶುಭ ಸಂದರ್ಭದಲ್ಲಿ ಧರ್ಮ ರಕ್ಷಣೆಯನ್ನ ಮಾಡಿದ, ಶೌರ್ಯವನ್ನ ಮೆರೆದ ಮತ್ತಷ್ಟು ಇತಿಹಾಸ ಪುರುಷರ ಪರಿಚಯವನ್ನ ನಾವು ಮಾಡುತ್ತಿದ್ದೇವೆ. ಅನೇಕ ಶೂರ ವೀರರಿಗೆ ಜನ್ಮ ನೀಡಿದ ಭೂಮಿ ನಮ್ಮ ಭಾರತ. ಧರ್ಮ ಸಂರಕ್ಷಣೆಗೆ ನಾವು ಸೋದರರೇ ಬಂದಾಂಧವರೇ ಹೃದಯ ಆಯ್ತಾ ಸ್ವಲ್ಪ ರೂಪಾಯಿ ಕುಂತಲೇ ಕಂಪ್ಲೀಟ್ ಗಣೇಶ ರೈಟ್ ಕುಂತು ಅನೇಕ ಅಸಂಘಟಿತವಾಗಿದ್ದ ಹಿಂದೂ ಸಮಾಜವನ್ನೇ ಸಂಘಟಿತಗೊಳಿಸುವ ಕೀರ್ತಿ ವಿಶ್ವ ಹಿಂದೂ ಪರಿಷತ್ಗೆ ಸಲ್ಲುತ್ತದೆ. ಎಲ್ಲರೂ ಹೇಳಿ ಕರ್ಮದಿಗೆ ಹೋಗಿ.
ಪರಿಷತ್ತಿನ ಷಷ್ಠ ಪೂರ್ತಿಯ ಈ ಶುಭ ಸಂದರ್ಭದಲ್ಲಿ ಧರ್ಮ ರಕ್ಷಣೆಯನ್ನ ಮಾಡಿದ ಶೌರ್ಯವನ್ನ ಮೆರೆದ ಒಂದಷ್ಟು ಇತಿಹಾಸ ಪುರುಷರ ಪರಿಚಯವನ್ನ ನಾವು ಮಾಡುತ್ತಿದ್ದೇವೆ. ಅನೇಕ ಶೂರ ವೀರರುಗಳಿಗೆ ಜನ್ಮ ನೀಡಿದ ಭೂಮಿ ನಮ್ಮ ಭಾರತ. ಧರ್ಮ ಸಂರಕ್ಷಣೆಗೆ ನಾವು ನೀಡುವ ಕೊಡುಗೆ ಉದ್ಘಾಟನೆಗೊಳ್ಳಲಿರುವ ಲೋಕಾರ್ಪಣೆಯಾಗಲಿರುವ ಅಯೋಧ್ಯೆಯ ಶ್ರೀರಾಮಚಂದ್ರ ದೇವರ ದೇಗುಲದ ಶುಭ ಸಮಯದಲ್ಲಿ ಜಾಗೃತಿಗೆ ಪಣ ಕೊಡಬೇಕು, ಹೆಸರು ಮುಕ್ತರಾಗಬೇಕು, ದೇಶಭಕ್ತಿಯೂ ಬೇಕು, ಸಾಮರಸ್ಯವ ಬೆಳೆಸಬೇಕು, ಲವ್ ಜಿಹಾದ್ ಮತಾಂತರ ಗೋ ಹತ್ಯೆ ಹತ್ತಿಕ್ಕಬೇಕು. ಇದಕ್ಕಾಗಿ ಹಿಂದೂ ಒಂದಾಗಬೇಕು. ಈ ಮೂಲಕ ದೇಶದ ಯುವಕರನ್ನು ಸಂಘಟಿಸಿ ದೇಶದ ಯುವ ಶಕ್ತಿಯನ್ನು ರಾಷ್ಟ್ರ ಶಕ್ತಿಯನ್ನಾಗಿಸಿ ರಾಷ್ಟ್ರ ನಿರ್ಮಾಣದ ಈ ಮಹಾಯಜ್ಞದಲ್ಲಿ ನಾವೆಲ್ಲ ಒಂದಾಗಬೇಕು. ಹರಹಿಮಾಲಯ ಹರಹಿಮಾಲಯ ಘಟಿಸುವೊಡಲಿನ ಜ್ವಾಲೆಯ, ಹಿಮಾಲಯ ಹರಹಿಮಾಲಯ ಘಟಿಸುವ
ಬಜರಂಗದಳ ಕರ್ನಾಟಕ ದಕ್ಷಿಣ ಪ್ರಾಂತದ ಪುತ್ತೂರಿಗೆ ಆಗಮಿಸಲಿದೆ. ಸಂಜೆ 4:30ಕ್ಕೆ ಸರಿಯಾಗಿ ಗುರುವಾರ ಶ್ರೀ ಆಂಜನೇಯ ಮಂತ್ರಾಲಯದ ಬಳಿಯಿಂದ ರಥವನ್ನು ಸ್ವಾಗತಿಸಿ ಶೋಭಾಯಾತ್ರೆಯ ಮೂಲಕ ಕಿಲ್ಲೆ ಮೈದಾನಕ್ಕೆ ಆಗಮಿಸಲಿದೆ. ನಂತರ ನಗರದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ಹಿಂದೂಗಳ ಐಕ್ಯತೆಯನ್ನು ಜಗತ್ತಿಗೆ ಸಾರಿ ಹೇಳೋಣ. ಜೈ ಶ್ರೀರಾಮ್, ಜೈ ಬಜರಂಗಿ. ಅಕ್ಟೋಬರ್ 7ನೇ ತಾರೀಕು ಶನಿವಾರ ಪುತ್ತೂರಿನ ಹೃದಯ ಭಾಗದ ಕಿಲ್ಲೆ ಆತ್ಮೀಯ ಬಂಧು ಹಿಂದೂ ಬಾಂಧವರೇ, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಪುತ್ತೂರು ಇದರ ಆಶ್ರಯದಲ್ಲಿ ಬಜರಂಗದಳ ಕರ್ನಾಟಕ ದಕ್ಷಿಣ ಪ್ರಾಂತ. ಬಜರಂಗದಳ ಕರ್ನಾಟಕ ದಕ್ಷಿಣ ಪ್ರಾಂತದ ಪುತ್ತೂರಿಗೆ ಆಗಮಿಸಲಿದೆ. ಸಂಜೆ 4:30ಕ್ಕೆ ಸರಿಯಾಗಿ ಗುರುವಾರ ಶ್ರೀ ಆಂಜನೇಯ ಮಂತ್ರಾಲಯದ ಬಳಿಯಿಂದ ರಥವನ್ನು ಸ್ವಾಗತಿಸಿ ಶೋಭಾಯಾತ್ರೆಯ ಮೂಲಕ ಕಿಲ್ಲೆ ಮೈದಾನಕ್ಕೆ ಆಗಮಿಸಲಿದೆ. ನಂತರ ನಗರದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ಹಿಂದೂಗಳ ಐಕ್ಯತೆಯನ್ನು ಜಗತ್ತಿಗೆ ಸಾರಿ ಹೇಳೋಣ. ಜೈ ಶ್ರೀರಾಮ್, ಜೈ ಬಜರಂಗಿ. ಅಕ್ಟೋಬರ್ 7ನೇ ತಾರೀಕು ಶನಿವಾರ ಪುತ್ತೂರಿನ ಹೃದಯ ಭಾಗದ ಕಿಲ್ಲೆ ಆತ್ಮೀಯ ಬಂಧು ಹಿಂದೂ ಬಾಂಧವರೇ, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಪುತ್ತೂರು ಇದರ ಆಶ್ರಯದಲ್ಲಿ ಬಜರಂಗದಳ ಕರ್ನಾಟಕ ದಕ್ಷಿಣ ಪ್ರಾಂತ.
4:30ಕ್ಕೆ ವಿಶ್ವ ಹಿಂದೂ
ಕಿಲ್ಲೆ ಮೈದಾನದಲ್ಲಿ ಬೃಹತ್ ಹಿಂದೂ ಶೌರ್ಯ ಸಂಗಮ ನಡೆಯಲಿದೆ. ಈ ಸಾರ್ವಜನಿಕ ಸಮಾವೇಶದಲ್ಲಿ ದಿಕ್ಸೂಚಿ ಭಾಷಣ ಸೋ ರಾಮಣ್ಣ, ಜ್ಯೇಷ್ಠ ಪ್ರಚಾರಕ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅಧ್ಯಕ್ಷತೆ ಯು ಪೂವಪ್ಪ, ಪ್ರಾಂತ ಉಪಾಧ್ಯಕ್ಷರು, ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತ. ಉಪಸ್ಥಿತಿ ಮುರಳಿ ಕೃಷ್ಣ ಹಸಂತಡ್ಕರ್, ಸಹ ಸಂಯೋಜಕರು ಬಜರಂಗ ದಳ ಕರ್ನಾಟಕ ದಕ್ಷಿಣ ಪ್ರಾಂತ. ಆಯ್ತಾ ಸ್ವಲ್ಪ ಪುತ್ತೂರಿಗೆ ಆಗಮಿಸಲಿದೆ. ಸಂಜೆ 4:30ಕ್ಕೆ ಸರಿಯಾಗಿ ಗುರುವಾರ ಶ್ರೀ ಆಂಜನೇಯ ಮಂತ್ರಾಲಯದ ಬಳಿಯಿಂದ ರಥವನ್ನು ಸ್ವಾಗತಿಸಿ ಶೋಭಾಯಾತ್ರೆಯ ಮೂಲಕ ಕಿಲ್ಲೆ ಮೈದಾನಕ್ಕೆ ಆಗಮಿಸಲಿದೆ. ನಂತರ ನಗರದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ಹಿಂದೂಗಳ ಐಕ್ಯತೆಯನ್ನು ಜಗತ್ತಿಗೆ ಸಾರಿ ಹೇಳೋಣ. ಜೈ ಶ್ರೀರಾಮ್, ಜೈ ಬಜರಂಗಿ.
ಅಷ್ಟು ಗೊತ್ತಾಗಲ್ಲ.
ಆದರಣೀಯ ಸಮಸ್ತ ಹಿಂದೂ ಬಾಂಧವರೇ, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಪುತ್ತೂರು ಸೇವಾ ಸುರಕ್ಷಾ ಸಂಸ್ಕಾರ ವಿಶ್ವ ಹಿಂದೂ ಪರಿಷತ್ ಸ್ಥಾಪಿತವಾಗಿ 60 ವರ್ಷಗಳು ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಧರ್ಮೋ ರಕ್ಷತೆ ರಕ್ಷಿತಾಹ ಎಂಬ ಧ್ಯೇಯ ಮಂತ್ರದೊಂದಿಗೆ ಶೌರ್ಯ ಜಾಗರಣ ರಥಯಾತ್ರೆ ಚಿತ್ರದುರ್ಗದಿಂದ ಹೊರಟು ಉಡುಪಿಯ ತನಕ ನಡೆಯಲಿರುವ ಅದ್ದೂರಿ ಬೃಹತ್ ಶೌರ್ಯ ಜಾಗರಣ ರಥಯಾತ್ರೆಯ ಪ್ರಯುಕ್ತ ಇವತ್ತು ಆಂಜನೇಯ ನಗರ ಬಳುವಾರಿನಿಂದ ಹೊರಟ ಬೃಹತ್ ಶೋಭಾಯಾತ್ರೆಯು ಮುಖ್ಯ ರಸ್ತೆಯಲ್ಲಿ ಸಾಗಿ ಇದೀಗ ಕಿಲ್ಲೆ ಮೈದಾನದತ್ತ ಸಾಗಿ ಬರುತ್ತಿದೆ. ಈ ಕಾರ್ಯಕ್ರಮದ ಬಳಿಕ ಬೃಹತ್ ಹಿಂದೂ ಶೌರ್ಯ ಸಂಗಮ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸಮಸ್ತ ಹಿಂದೂ ಬಾಂಧವರಿಗೆ ಭವ್ಯ ಸ್ವಾಗತವನ್ನ ಬಯಸ್ತಾ ವೇದಿಕೆಯ ಮುಂಭಾಗದ ಆಸನವನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಆದರಣೀಯರೇ, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಪುತ್ತೂರು ಸೇವಾ ಸುರಕ್ಷಾ ಸಂಸ್ಕಾರ ವಿಶ್ವ ಹಿಂದೂ ಪರಿಷತ್ 1964ನೇ ಇಸವಿಯಲ್ಲಿ ಧರ್ಮೋ ರಕ್ಷತೆ ರಕ್ಷಿತಾಹ ಎಂಬ ಧ್ಯೇಯ ಮಂತ್ರದೊಂದಿಗೆ ಸ್ಥಾಪಿತವಾಗಿ 60 ವರ್ಷವನ್ನ ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಚಿತ್ರದುರ್ಗದಿಂದ ಹೊರಟಿರುವ ಶೌರ್ಯ ಜಾಗರಣ ರಥಯಾತ್ರೆಯು ಇದೀಗ ಪುತ್ತೂರಿಗೆ ಆಗಮಿಸಿ ಆಂಜನೇಯ ನಗರ ಬಳುವಾರಿನಲ್ಲಿ ಭವ್ಯ ಸ್ವಾಗತವನ್ನ ಕೋರಿ ಮುಖ್ಯ ರಸ್ತೆಯಲ್ಲಿ ಸಾಗಿ ಇದೀಗ ಕಿಲ್ಲೆ ಮೈದಾನದತ್ತ ಸಾಗಿ ಬರುತ್ತಿದೆ. ಈ ಕಾರ್ಯಕ್ರಮದ ಬಳಿಕ ಬೃಹತ್ ಹಿಂದೂ ಶೌರ್ಯ ಸಂಗಮ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಈ ಕಾರ್ಯಕ್ರಮದ ದಿಕ್ಸೂಚಿ ಭಾಷಣ ರಾಮಣ್ಣ, ಜ್ಯೇಷ್ಠ ಪ್ರಚಾರಕ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಧ್ಯಕ್ಷತೆ ಯುಪುವಪ್ಪ, ಪ್ರಾಂತ ಉಪಾಧ್ಯಕ್ಷರು, ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತ ಉಪಸ್ಥಿತಿ ಮುರಳೀಕೃಷ್ಣ ಹಸಂದಡ್ಕ, ಸಹ ಸಂಯೋಜಕರು ಬಜರಂಗ ದಳ ಕರ್ನಾಟಕ ದಕ್ಷಿಣ ಪ್ರಾಂತ. ಈ ತುಂಬು ಗಣ್ಯ ಅತಿಥಿಗಳ ಉಪಸ್ಥಿತಿಯೊಂದಿಗೆ ಇದೀಗ ಶೌರ್ಯ ಜಾಗರಣ ರಥಯಾತ್ರೆಯ ಪ್ರಯುಕ್ತ ಬೃಹತ್ ಹಿಂದೂ ಶೌರ್ಯ ಸಂಗಮ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಬೃಹತ್ ಶೋಭಾಯಾತ್ರೆಯಲ್ಲಿ ಸಾಗಿ ಬಂದಿರುವ ಸಮಸ್ತ ಹಿಂದೂ ಬಾಂಧವರು ವೇದಿಕೆಯ ಮುಂಭಾಗದ ಆಸನವನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ನಮ್ಮುಸಿರು ಭಾರತಿಗಾಗಿ ಪ್ರಾಣವದೋ ಗೋಮಾತೆಗಾಗಿ ಬದುಕೆ ಹಿಂದುತ್ವಕ್ಕಾಗಿಯೇ. ಜೈ 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 ಬಜರಂಗಿ, ಜೈ 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 ಬಜರಂಗಿ, ಜೈ 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 ಬಜರಂಗಿ, ಜೈ 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 ಬಜರಂಗಿ. ನಮ್ಮುಸಿರು ಭಾರತಿಗಾಗಿ ಪ್ರಾಣವದೋ ಗೋಮಾತೆಗಾಗಿ ಬದುಕೆ ಹಿಂದುತ್ವಕ್ಕಾಗಿಯೇ. ಒಂದಾಗಿ ಮಾಡಿ ಪ್ರಮಾಣ ಉಳಿಸೋಣ, ಮಾತೃಮಾನ ಸಲ್ಲಿಸೋಣ ಮಣ್ಣಿನ ಋಣ. ಜೈ 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 ಬಜರಂಗಿ, ಜೈ 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 ಬಜರಂಗಿ, ಜೈ 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 ಬಜರಂಗಿ, ಜೈ 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 ಬಜರಂಗಿ. ವೀರ ಶಿವಾಜಿಯನ್ನ ಸ್ಮರಿಸಲು ವಿವೇಕಾನಂದ ಜಾಗೃತಗೊಳ್ಳಲು. ವೀರ ಶಿವಾಜಿಯನ್ನ ಸ್ಮರಿಸಲು ವಿವೇಕಾನಂದ ಜಾಗೃತಗೊಳ್ಳಲು. ಸುಖದೇವ ರಾಜಗುರುತ ಪ್ರಾಣವ ಭಗತ್ ಸಿಂಗರೊಡನಿದ್ದ ಬಲಿದಾನವ. ಆ ವೀರ ಸಾವರ್ಕರ ಸರದಾರ ವಲ್ಲಭರ ನೆನಪದುವೆ ಕ್ರಾಂತಿಯ ಸಮರ. ಆ ವೀರ ಸಾವರ್ಕರ ಸರದಾರ ವಲ್ಲಭರ ನೆನಪದುವೆ ಕ್ರಾಂತಿಯ ಸಮರ. ಜೈ 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 ಬಜರಂಗಿ, ಜೈ 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 ಬಜರಂಗಿ,
ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಪುತ್ತೂರು ಘಟಕ ಸೇವಾ ಸುರಕ್ಷಾ ಸಂಸ್ಕಾರ ಹಿನ್ನೆಲೆಯಲ್ಲಿ ಶೌರ್ಯ ಜಾಗರಣ ರಥಯಾತ್ರೆ ಇದೀಗ ಕಿಲ್ಲೆ ಮೈದಾನವನ್ನ ತಲುಪಿ ಇನ್ನು ಬೃಹತ್ ಹಿಂದೂ ಶೌರ್ಯ ಸಂಗಮ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಆ ನಿಟ್ಟಿನಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸಮಸ್ತ ಹಿಂದೂ ಬಾಂಧವರು ವೇದಿಕೆಗೆ ಮುಂಭಾಗದ ಆಸನವನ್ನ ತುರ್ತಾಗಿ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಆದರಣೀಯರೇ, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಪುತ್ತೂರು ವತಿಯಿಂದ ವಿಶ್ವ ಹಿಂದೂ ಪರಿಷತ್ ಧರ್ಮೋ ರಕ್ಷತಿ ರಕ್ಷಿತಾಹ ಎಂಬ ಧ್ಯೇಯ ಮಂತ್ರದೊಂದಿಗೆ 1964ರಲ್ಲಿ ಸ್ಥಾಪಿತಗೊಂಡು 60 ವರ್ಷ ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಚಿತ್ರದುರ್ಗದಿಂದ ಹೊರಟಿರುವ ಶೌರ್ಯ ಜಾಗರಣ ರಥಯಾತ್ರೆಯು ಇದೀಗ ಆಂಜನೇಯ ನಗರ ಬಳುವಾರಿನಿಂದ ಸ್ವಾಗತಗೊಂಡು ಮುಖ್ಯ ರಸ್ತೆಯಲ್ಲಿ ಸಾಗಿ ಇದೀಗ ಕಿಲ್ಲೆ ಮೈದಾನಕ್ಕೆ ಬಂದು ತಲುಪಿದೆ. ಇನ್ನು ಬೃಹತ್ ಹಿಂದೂ ಶೌರ್ಯ ಸಂಗಮ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸಮಸ್ತ ಹಿಂದೂ ಬಾಂಧವರು ವೇದಿಕೆಯ ಮುಂಭಾಗದಲ್ಲಿ ತಮಗಾಗಿ ಮೀಸಲಿರಿಸಿದ ಆಸನವನ್ನ ತುರ್ತಾಗಿ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಆದರಣೀಯರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸಮಸ್ತ ಹಿಂದೂ ಬಾಂಧವರ ಗಮನಕ್ಕೆ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ಆಸನವನ್ನ ಸ್ವೀಕರಿಸಬೇಕು ಅನ್ನುವ ವಿನಂತಿ. ಆದರಣೀಯರೇ, ವಿಶ್ವ ಹಿಂದೂ ಪರಿಷತ್ ಸ್ಥಾಪಿತವಾಗಿ 60 ವರ್ಷಗಳು ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಧರ್ಮೋ ರಕ್ಷತಿ ರಕ್ಷಿತಾಹ ಎಂಬ ಧ್ಯೇಯ ಮಂತ್ರದೊಂದಿಗೆ ಚಿತ್ರದುರ್ಗದಿಂದ 25 ತಾರೀಕಿಗೆ ಹೊರಟಿರುವ ಶೌರ್ಯ ಜಾಗರಣ ರಥಯಾತ್ರೆಯು ಇದೀಗ ಆಂಜನೇಯ ನಗರ ಬಳುವಾರಿನಿಂದ ಪುತ್ತೂರಿಗೆ ಸ್ವಾಗತಗೊಂಡು ಮುಖ್ಯ ರಸ್ತೆಯಲ್ಲಿ ಸಾವಿರಾರು ಹಿಂದೂ ಕಾರ್ಯಕರ್ತರ ಸಮ್ಮುಖದಲ್ಲಿ ಇದೀಗ ಕಿಲ್ಲೆ ಮೈದಾನವನ್ನ ತಲುಪಿದೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸಮಸ್ತ ಹಿಂದೂ ಬಾಂಧವರು ವೇದಿಕೆಯ ಮುಂಭಾಗದ ಆಸನವನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಆದರಣೀಯರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸಮಸ್ತ ಹಿಂದೂ ಬಾಂಧವರು ವೇದಿಕೆಯ ಮುಂಭಾಗದ ಆಸನವನ್ನ ಸ್ವೀಕರಿಸಬೇಕು. ಅದೇ ರೀತಿ ರಸ್ತೆಗಳಲ್ಲಿ ನಿಂತಿರುವವರು ಕೂಡ ಆದಷ್ಟು ಬೇಗ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಇಂದಿನ ಸಮಾರಂಭದ ಎಲ್ಲ ಅತಿಥಿ ಬಂಧುಗಳು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಆ ನಿಟ್ಟಿನಲ್ಲಿ ಶೌರ್ಯ ಜಾಗರಣ ರಥಯಾತ್ರೆಯು ಇದೀಗ ಮುಖ್ಯ ರಸ್ತೆಯ ಮೂಲಕ ಸಾಗಿ ಕಿಲ್ಲೆ ಮೈದಾನವನ್ನ ತಲುಪಿ ಶೌರ್ಯ ಜಾಗರಣ ರಥ ಕಿಲ್ಲೆ ಮೈದಾನವನ್ನ ತಲುಪಿದೆ. ಆ ನಿಟ್ಟಿನಲ್ಲಿ ಈ ಮೆರವಣಿಗೆಯ ಉದ್ದಕ್ಕೂ ಸಾಗಿ ಬಂದಿರುವ ಸಮಸ್ತ ಹಿಂದೂ ಬಾಂಧವರು ವೇದಿಕೆಯ ಮುಂಭಾಗದ ಆಸನವನ್ನ ಸ್ವೀಕರಿಸಬೇಕು ಅನ್ನುವ ವಿನಂತಿ. ದಯವಿಟ್ಟು ಕಿಲ್ಲೆ ಮೈದಾನದಲ್ಲಿ ಉಪಸ್ಥಿತರಿರುವ ಸಮಸ್ತ ಹಿಂದೂ ಬಾಂಧವರ ಗಮನಕ್ಕೆ, ಅದೇ ರೀತಿ ರಸ್ತೆಯಲ್ಲಿ ಉಪಸ್ಥಿತರಿರುವ ಸಮಸ್ತ ಹಿಂದೂ ಬಾಂಧವರು ಆದಷ್ಟು ಬೇಗ ವೇದಿಕೆಯ ಮುಂಭಾಗದ ಆಸನವನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಆದರಣೀಯರೇ, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಪುತ್ತೂರು ಘಟಕ ಸೇವಾ ಸುರಕ್ಷಾ ಸಂಸ್ಕಾರ ವಿಶ್ವ ಹಿಂದೂ ಪರಿಷತ್ ಸ್ಥಾಪಿತವಾಗಿ 60 ವರ್ಷಗಳು ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಚಿತ್ರದುರ್ಗದಿಂದ ಹೊರಟಿರುವ ಶೌರ್ಯ ಜಾಗರಣನ ರಥಯಾತ್ರೆ ಇದೀಗ ಪುತ್ತೂರನ್ನ ತಲುಪಿ ಕಿಲ್ಲೆ ಮೈದಾನವನ್ನ ಪ್ರವೇಶಿಸಿ ಬೃಹತ್ ಹಿಂದೂ ಶೌರ್ಯ ಸಂಗಮ ಕಾರ್ಯಕ್ರಮದಲ್ಲಿ ನಾವುಗಳಿದ್ದೇವೆ. ಆದರಣೀಯರೇ, ಈ ಸಮಾರಂಭದ ಅಧ್ಯಕ್ಷತೆ ಯು ಪೂವಪ್ಪ, ಪ್ರಾಂತ ಉಪಾಧ್ಯಕ್ಷರು, ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತ. ದಿಕ್ಸೂಚಿ ಭಾಷಣ ಸು ರಾಮಣ್ಣ, ಜ್ಯೇಷ್ಠ ಪ್ರಚಾರಕ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಉಪಸ್ಥಿತಿ ಮುರಳೀಕೃಷ್ಣ ಹಸಂತಡಕ, ಸಹ ಸಂಯೋಜಕರು, ಬಜರಂಗ ದಳ ಕರ್ನಾಟಕ ದಕ್ಷಿಣ ಪ್ರಾಂತ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಡಾಕ್ಟರ್ ಕೃಷ್ಣ ಪ್ರಸನ್ನ, ಅಧ್ಯಕ್ಷರು, ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಜಿಲ್ಲೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ನವೀನ್ ನೆರಿಯ, ಕಾರ್ಯದರ್ಶಿ, ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಜಿಲ್ಲೆ. ಪುನೀತ್ ಅತ್ತಾವರ, ವಿಭಾಗ ಸಹ ಸಂಯೋಜಕರು. ಕಿಶೋರ್ ಬಟ್ಯಾಡಿ, ಅಧ್ಯಕ್ಷರು, ಸ್ವಾಗತ ಸಮಿತಿ, ಹಿಂದೂ ಶೌರ್ಯ ಸಂಗಮ. ಕೃಷ್ಣ ಪ್ರಸಾದ್ ಬೆಟ್ಟ, ಸಂಚಾಲಕರು, ಹಿಂದೂ ಶೌರ್ಯ ಸಂಗಮ. ಶ್ರೀ ವಿರೂಪಾಕ್ಷ ಭಟ್, ಕಾರ್ಯದರ್ಶಿಗಳು, ಹಿಂದೂ ಶೌರ್ಯ ಸಂಗಮ ಸ್ವಾಗತ ಸಮಿತಿ. ಉಪಸ್ಥಿತಿ ನವೀನ್ ನೆರಿಯ, ಕಾರ್ಯದರ್ಶಿಗಳು, ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಜಿಲ್ಲೆ. ವಿಶಾಖ್ ಸಸಿಹಿತ್ಲು, ಪುತ್ತೂರು ಗ್ರಾಮಾಂತರ ಪ್ರಖಂಡ ಸಂಯೋಜಕರು. ಜಯಂತ್ ಕುಂಜೂರು ಪಂಜ, ಪುತ್ತೂರು ನಗರ ಪ್ರಖಂಡ ಸಂಯೋಜಕರು. ಸಂತೋಷ್ ಉಪ್ಪಿನಂಗಡಿ, ಸಂತೋಷ್ ಅತ್ತಾಜೆ, ಬೆಳ್ತಂಗಡಿ ಬಜರಂಗ ದಳ ಸಂಯೋಜಕರು. ಸಂತೋಷ್ ಉಪ್ಪಿನಂಗಡಿ ವಲಯ ಬಜರಂಗ ದಳ ಸಂಯೋಜಕರು. ಈ ಎಲ್ಲ ಅತಿಥಿ ಬಂಧುಗಳ ಉಪಸ್ಥಿತಿಯೊಂದಿಗೆ
ಇದೀಗ ಬೃಹತ್ ಹಿಂದೂ ಶೌರ್ಯ ಸಂಗಮ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಬಂಧುಗಳು ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರಬೇಕು ಅನ್ನುವ ಕೋರಿಕೆಯೊಂದಿಗೆ ಇವತ್ತು ಬೃಹತ್ ಶೋಭಾಯಾತ್ರೆಯಲ್ಲಿ ಸಾಗಿ ಬಂದಿರುವ ಸಮಸ್ತ ಹಿಂದೂ ಬಾಂಧವರು ವೇದಿಕೆಯ ಮುಂಭಾಗದ ಆಸನವನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಆದರಣೀಯರೇ, ಗಣವೇಶ ಧರಿಸಿದ ಎಲ್ಲ ಸ್ವಯಂ ಸೇವಕ ಬಂಧುಗಳು, ಎಲ್ಲ ಕಾರ್ಯಕರ್ತ ಬಂಧುಗಳನ್ನ ವೇದಿಕೆಯ ಮುಂಭಾಗದ ಆಸನವನ್ನ ಸ್ವೀಕರಿಸುವಂತೆ ಅವರನ್ನ ಕರೆತರಬೇಕು ಅನ್ನುವ ಕೋರಿಕೆ. ಎಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗಣವೇಶ ಧರಿಸಿರುವ ಕಾರ್ಯಕರ್ತರ ಗಮನಕ್ಕೆ ಆದಷ್ಟು ಬೇಗ ಎಲ್ಲರೂ ಸಮಾವೇಶಗೊಳ್ಳುವಂತೆ ಕೋರಿಕೆ. ಶ್ರೀಯುತ ಲತೇಶ್ ಗುಂಡಿಯ ಜಿಲ್ಲಾ ಸಹ ಸಂಯೋಜಕರು ಬಜರಂಗ ದಳ ದಕ್ಷಿಣ ಕನ್ನಡ ಜಿಲ್ಲೆ ವೇದಿಕೆಗೆ ಆಗಮಿಸಬೇಕು. ಆದರಣೀಯರೇ, ಇಂದಿನ ಬೃಹತ್ ಹಿಂದೂ ಶೌರ್ಯ ಸಂಗಮ ಕಾರ್ಯಕ್ರಮದ ಅಧ್ಯಕ್ಷರು, ದಿಕ್ಸೂಚಿ ಭಾಷಣಕಾರರು, ಅದೇ ರೀತಿ ಎಲ್ಲ ಮುಖ್ಯ ಅತಿಥಿಗಳು ವೇದಿಕೆಯತ್ತ ಸಾಗಿ ಬರುತ್ತಾ ಇದ್ದಾರೆ. ಸಮಸ್ತ ಹಿಂದೂ ಬಾಂಧವರೇ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಅನ್ನುವ ಕೋರಿಕೆ. ಆದರಣೀಯರೇ, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಪುತ್ತೂರು ಸೇವಾ ಸುರಕ್ಷಾ ಸಂಸ್ಕಾರ ವಿಶ್ವ ಹಿಂದೂ ಪರಿಷತ್ ಇದರ 60 ವರ್ಷ ಸ್ಥಾಪಿತ 60 ವರ್ಷದ ಪ್ರಯುಕ್ತ ಶೌರ್ಯ ಜಾಗರಣ ರಥಯಾತ್ರೆ ಆಂಜನೇಯ ನಗರ ಬಳುವಾರಿನಲ್ಲಿ ಸ್ವಾಗತಗೊಂಡು ಮುಖ್ಯ ರಸ್ತೆಯಲ್ಲಿ ಸಾಗಿ ಇದೀಗ ಕಿಲ್ಲೆ ಮೈದಾನವನ್ನ ತಲುಪಿ ಬೃಹತ್ ಹಿಂದೂ ಶೌರ್ಯ ಸಂಗಮ ಕಾರ್ಯಕ್ರಮದ ಅತಿಥಿ ಬಂಧುಗಳು ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನ ನೀಡಬೇಕು ಅನ್ನುವ ಕೋರಿಕೆ. ಆದರಣೀಯರೇ, ವಿಶ್ವ ಹಿಂದೂ ಪರಿಷತ್ 1964ರಲ್ಲಿ ಧರ್ಮೋ ರಕ್ಷತಿ ರಕ್ಷಿತಃ ಎಂಬ ಧ್ಯೇಯ ಮಂತ್ರದೊಂದಿಗೆ ಆರಂಭಗೊಂಡು 60 ವರ್ಷ ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಚಿತ್ರದುರ್ಗದಿಂದ ಹೊರಟಿರುವ ಬೃಹತ್ ಶೌರ್ಯ ಜಾಗರಣ ರಥಯಾತ್ರೆ ಇದೀಗ ಪುತ್ತೂರಿಗೆ ಆಗಮಿಸಿ ಆಂಜನೇಯ ನಗರ ಬಳುವಾರಿನಲ್ಲಿ ಅಧಿಕೃತವಾಗಿ ಸ್ವಾಗತಗೊಂಡು ಮುಖ್ಯ ರಸ್ತೆಯಲ್ಲಿ ಸಾಗಿ ಇದೀಗ ಕಿಲ್ಲೆ ಮೈದಾನವನ್ನ ತಲುಪಿ ಬೃಹತ್ ಹಿಂದೂ ಶೌರ್ಯ ಸಂಗಮ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಇಂದಿನ ಕಾರ್ಯಕ್ರಮದ ಇದೀಗ ಪುಷ್ಪಾರ್ಚನೆ ಸುರಾಮಣ್ಣ, ಜ್ಯೇಷ್ಠ ಪ್ರಚಾರಕ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. बोलो भारत माता की, बोलो भारत माता की, बोलो भारत माता की. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸಮಸ್ತ ಹಿಂದೂ ಬಾಂಧವರು ಆದಷ್ಟು ಬೇಗ ವೇದಿಕೆಯ ಮುಂಭಾಗದ ಆಸನವನ್ನ ಸ್ವೀಕರಿಸಬೇಕು ಅನ್ನುವ ಭವ್ಯವಾದ ಸ್ವಾಗತ ಸ್ವೀಕರಿಸಿ ಪುತ್ತೂರಿನ ಮುಖ್ಯ ರಸ್ತೆಯಲ್ಲಿ ಭವ್ಯವಾದ ಶೋಭಾಯಾತ್ರೆಯೊಂದಿಗೆ ಆಂಗದಳ ದಕ್ಷಿಣ ಪ್ರಾಂತದ ಸಹ ಸಂಯೋಜಕರಾದಂತಹ ಶ್ರೀಯುತ ಮುರಳೀಕೃಷ್ಣ ಹಸಂತಡ್ಕ ಇವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶ್ರೀಯುತರಿಗೆ ಭಾಸ್ಕರ ಪಲ್ಯಾಯ ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಈ ಕಾರ್ಯಕ್ರಮದಲ್ಲಿ ಇವರಿಗೆ ಜಗದೀಶ್ ಬನ್ನೂರು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಹಿಂದೂ ಶೌರ್ಯ ಸಂಗಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಬಜರಂಗ ದಳ ಗ್ರಾಮಾಂತರ ಮಂಡಲದ ಸಂಯೋಜಕರಾದ ವಿಶಾಖ ಸಸಿಯುತ್ತಲು ಇವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಅನಿಲ್ ಇರ್ದೆ ಕೇಸರಿ ಶಾಲಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಇಡೀ ದೇಶದಾದ್ಯಂತ ವಿವಿಧ ಪ್ರಾಂತಗಳಲ್ಲಿ ಶೌರ್ಯ ಜಾಗರಣದ ಪ್ರಯುಕ್ತ ನಡೀತಾ ಇರ್ತಕ್ಕಂಥ ಈ ಶೌರ್ಯ ಜಾಗರಣ ರಥಯಾತ್ರೆಯಲ್ಲಿ ಸೇರಿರ್ತಕ್ಕಂಥ ನನ್ನೆಲ್ಲ ದೇಶಭಕ್ತ ಬಂಧುಗಳೇ, ನಾವೆಲ್ಲ ಸಾವಿರ ವರ್ಷಗಳ ಇತಿಹಾಸವನ್ನು ಮತ್ತೆ ನೆನಪು ಮಾಡುತ್ತಾ ಇವತ್ತಿನ ಪೀಳಿಗೆ, ಮುಂದಿನ ಪೀಳಿಗೆ ಆ ಶೌರ್ಯದ ಪರಂಪರೆಯನ್ನು ಮತ್ತೆ ಎತ್ತಿ ಹಿಡಿಬೇಕು. ಆ ದೃಷ್ಟಿಯಿಂದ ತಾಯಿ ಭಾರತಿಯನ್ನ ನಾವು ಮನಸ್ಸಿನ ಕಣಕಣಗಳಲ್ಲೂ, ಜೀವದ ಪ್ರತಿಯೊಂದು ಕಣಕಣಗಳಲ್ಲೂ ಆ ತಾಯಿ ಭಾರತಿಯನ್ನು ನೆನಪಿಸಬೇಕು ಅಂತ ಹೇಳುವಂಥ
ನಿಟ್ಟಿನಲ್ಲಿ ಇವತ್ತು ಆಯೋಜಿಸಿರ್ತಕ್ಕಂಥ ಈ ಪುತ್ತೂರಿನ ಬೃಹತ್ ಹಿಂದೂ ಶೌರ್ಯ ಸಂಗಮದ ಗರ್ಜನೆಯನ್ನು ನಾವೆಲ್ಲ ಒಟ್ಟಾಗಿ ಒಮ್ಮೆ ಮಾಡೋಣ. ತಾಯಿ ಭಾರತಿಗೆ ಒಮ್ಮೆ ಎರಡೂ ಕೈಗಳನ್ನು ಎತ್ತಿ ನಮ್ಮೆಲ್ಲ ಹಿಂದೂ ಸಮಾಜದ ಕೈಗಳಲ್ಲಿರ್ತಕ್ಕಂಥ ಮುಷ್ಟಿಗಳನ್ನು ಬಿಗಿದಾಗಿ ಹಿಡಿದು ಕೈ ಎತ್ತಿ ತಾಯಿ ಭಾರತಿಗೆ ಜೈಕಾರವನ್ನು ಕೂಗೋಣ. ಬಲ ಭಾರತ್ ಮಾತಾಕ್ಕೆ, ಪ್ರಭು ಶ್ರೀರಾಮಚಂದ್ರ ಮಹಾರಾಜ್ ಕೆ, ಪವನ ಸುತ ಹನುಮಾನ್ ಕೆ, ಸನಾತನ ಹಿಂದಲಿಯನ್ನ ಮಾಡಿ ನಿಮ್ಮ ಕರಸೇವೆಯನ್ನು ತಡಿತೇವೆ ಅಂತ ಹೇಳಿದಾಗ ನಮ್ಮ ಹಿರಿಯರು, ಸಂಘದ ಹಿರಿಯರು ಯೋಚನೆ ಮಾಡಿ ಬಜರಂಗ ದಳಕ್ಕೊಂದು ಶಕ್ತಿ ಕೊಟ್ಟರು. ಸಮಾಜಕ್ಕೋಸ್ಕರ ಸಂಘಟನೆ, ಸಮಾಜಕ್ಕೋಸ್ಕರ, ಈ ದೇಶಕ್ಕೋಸ್ಕರ ಹೋರಾಟ ಮಾಡೋದನ್ನು ಮತ್ತೆ ನೆನಪಿಸಿದ್ರು. ಆ ಮುಖಾಂತರ ಅವತ್ತಿನ ನಮ್ಮ ರಾಷ್ಟ್ರೀಯ ಸಂಚಾಲಕರಾಗಿರ್ತಕ್ಕಂಥ ವಿನಯ ಕಟಿಯಾರ್ ಒಂದು ಹೇಳಿಕೆಯನ್ನು ಕೊಟ್ಟರು. ನೀವೇನಾದ್ರೂ ಅಯೋಧ್ಯೆಯಲ್ಲಿ ಕರಸೇವೆಯನ್ನ ಮಾಡಲಿಕ್ಕೆ ತಡೆಯುವುದು ಅಂತ ಹೇಳಿದ್ದಾದ್ರೆ ನಾವು ಬಂದು ದೆಹಲಿಯ ನಮ್ಮ ಮಸೀದಿಯಲ್ಲೂ ನಮ್ಮ ಧ್ವಜವನ್ನು ಹಾರಿಸ್ತೇವೆ, ಹುಷಾರ್ ಅಂತಳುವಂತ ಎಚ್ಚರಿಕೆಯನ್ನು ಕೊಡುವುದರ ಮುಖಾಂತರ. ಹಿಂದೂ ಸಮಾಜ ಅಂತ ಹೇಳಿದ್ರೆ ವಿಸ್ತಾರವಾದದ ಸಮಾಜ ಅಲ್ಲ. ಹಿಂದೂ ಸಮಾಜ ಅಂತ ಹೇಳಿದ್ರೆ ವಿಸ್ತಾರವಾದದ ಸಮಾಜ ಅಲ್ಲ. ಸರ್ವೇ ಜನಾ ಸುಖಿನೋ ಭವಂತು ಹೇಳಿಕೊಂಡು ಬಂದಿರತಕ್ಕಂಥ ಸಮಾಜ. ಆದ್ರೆ ನಮಗೂ ತಾಕತ್ತಿದೆ. ಶಾಸ್ತ್ರಗಳ ಆರಾಧನೆಯ ಮುಖಾಂತರ ಬಂದಿರತಕ್ಕಂಥ ಧರ್ಮ ನಮ್ಮದು. ಶಾಸ್ತ್ರದ ಮುಖಾಂತರ ಸ್ವಾಮಿ ವಿವೇಕಾನಂದರು ಧರ್ಮವನ್ನು ಇಡೀ ಜಗತ್ತಿಗೆ ಸಾರಿ ಹೇಳಿದ್ರೆ, ರಾಣಾ ಪ್ರತಾಪನಿಂದ ಹಿಡಿದು ದಕ್ಷಿಣ ಭಾರತದ ಶ್ರೀಕೃಷ್ಣ ದೇವರಾಯನ ತನಕ ಶಾಸ್ತ್ರಗಳ ಮುಖಾಂತರ ಈ ಸಮಾಜವನ್ನ ಕಟ್ಟಿದ್ದಾರೆ, ಈ ಮಣ್ಣನ್ನ ಉಳಿಸಿಕೊಂಡು ಬಂದಿದ್ದಾರೆ, ಈ ರಾಷ್ಟ್ರವನ್ನ ಬೆಳೆಸಿದ್ದಾರೆ. ಈ ಧರ್ಮದ ರಕ್ಷಣೆಗೋಸ್ಕರ ಯೋಚನೆ ಮಾಡ್ತಾ ಇರತಕ್ಕಂಥ ಸಂದರ್ಭ, ಜಾಂಬವಂತ ಯಾವ ರೀತಿ ಆಂಜನೇಯನಿಗೆ ಪ್ರೇರಣೆಯನ್ನ ಕೊಟ್ಟು ಸೀತಾಮಾತೆಯನ್ನು ಹುಡುಕ್ಲಿಕ್ಕೆ ಆಂಜನೇಯ ಹೋಗಿ ಆ ಸೀತಾಮಾತೆಯನ್ನು ಕಂಡು ಹಿಡಿದು ಲಂಕೆಯಲ್ಲಿರ್ತಕ್ಕಂಥ ರಕ್ಕಸರಿಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ಕೊಟ್ಟ, ಅದೇ ರೀತಿಯಲ್ಲಿ ಇವತ್ತು ಪುತ್ತೂರಿನ ಇಡೀ ಸಮಾಜ ನಾವು ಕಾಯ್ತಾ ಇದ್ದೇವೆ. ನಾವೆಲ್ಲ ಆಂಜನೇಯನಾಗೋಣ, ಆಂಜನೇಯನ ಸೈನಿಕರಾಗೋಣ. ಆಂಜನೇಯನ ಅನುಗ್ರಹದಿಂದ ನಾವು ಯಾರ ಮೇಲೂ ತೊಂದರೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಇಡೀ ಹಿಂದೂ ಸಮಾಜ ಗರ್ಜಿಸ್ಲಿಕ್ಕೆ ಆರಂಭ ಮಾಡ್ತು ಅಂತ ಹೇಳಿದ್ರೆ ನಮ್ಮ ವಿರುದ್ಧ ಯೋಚನೆ ಮಾಡುವಂತಹ ದುಷ್ಟ ಶಕ್ತಿಗಳು ಸುಮ್ಮನೆ ಕೂತ್ಕೊಳ್ಬೇಕು. ಅದಕ್ಕೋಸ್ಕರ ರಕ್ಕಸತ್ವದ ವಿರುದ್ಧ, ಕ್ರೂರತ್ವದ ವಿರುದ್ಧ, ಸಮಾಜ ದ್ರೋಹಿಗಳ ವಿರುದ್ಧ, ಲವ್ ಜಹಾದ್ ಮಾಡುವವರ ವಿರುದ್ಧ, ಗೋಹತ್ಯೆ ಮಾಡುವವರ ವಿರುದ್ಧ, ಧರ್ಮದ್ರೋಹಿಗಳ ವಿರುದ್ಧ ಹಿಂದೂ ಸಮಾಜ ಜಾತಿ ಪಕ್ಷ ಎಲ್ಲವನ್ನ ಬಿಟ್ಟು ಒಂದಾಗಿ ಗರ್ಜಿಸುವಂತಹ ದಿನಕ್ಕೆ ಇವತ್ತಿನ ಈ ಕಾರ್ಯಕ್ರಮ ಜಾಮವಂತ ಸ್ವಾಮಿಯ ರೀತಿಯಲ್ಲಿ ಪ್ರೇರಣೆ ಆಗಲಿ ಅಂತ ಹೇಳುವಂತಹ ಮಾತುಗಳನ್ನು, ವಿನಂತಿಯನ್ನು ನಮ್ಮೆಲ್ಲರಲ್ಲಿ ಮಾಡ್ತಾ, ಜ್ಯೋತಿ ಮತ್ತು ಬೆಂಕಿಯ ಸಾಮ್ಯತೆ ಮತ್ತು ಅರ್ಥವನ್ನು ನಾವು ತಿಳ್ಕೊಂಡಾಗ ನಮ್ಮೆಲ್ಲರ ಹೃದಯ ಮಂದಿರದಲ್ಲಿ ಹಿಂದುತ್ವದ ಜ್ಯೋತಿ ಯಾವತ್ತು ದಿನದ ವರ್ಷದ 365 ದಿನವೂ ಇರುವಂತೆ ರಕ್ಕಸತ್ವಕ್ಕೆ ಅದೇ ಹಿಂದುತ್ವದ ಜ್ಯೋತಿ ಏನಿದೆ ಬೆಂಕಿಯ ಸ್ವರೂಪದಲ್ಲಿ ರಕ್ಕಸತ್ವವನ್ನು ನಾಶ ಮಾಡುವ ರೀತಿಯಲ್ಲಿ ಇರಬೇಕು ಅಂತ ಹೇಳುವಂಥ ಯೋಚನೆ ಸಂದೇಶವನ್ನ ಇವತ್ತಿನ ಈ ಕಾರ್ಯಕ್ರಮದ ಮುಖಾಂತರ ತಾವೆಲ್ಲರೂ ಕೊಂಡೋಗಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಶ್ರೀರಾಮ್. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಶೌರ್ಯ ಜಾಗರಣ ರಥಯಾತ್ರೆಯ ಪ್ರಯುಕ್ತ ಬೃಹತ್ ಹಿಂದೂ ಶೌರ್ಯ ಸಂಗಮ ಕಾರ್ಯಕ್ರಮದಲ್ಲಿ ಇದೀಗ ದಿಕ್ಸೂಚಿ ಬಾಷ್ ವೈಯಕ್ತಿಕ ಗೀತೆ ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ ಇವರಿಂದ. ಆದರಣೀಯರೇ, ಇದೀಗ ವೈಯಕ್ತಿಕ ಗೀತೆಯೊಂದಿಗೆ ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ ಇವರು. ಹರಿ ಓಂ, ಹರಿ ಓಂ. ಸ್ವಲ್ಪ ಮಾನಿಟರ್ ಕೊಡಿ.
ಹರಿ ಓಂ. ಈ ಭೂಮಿಗೆ ನಮನ ಭಾರತ ಮಾತೆಗೆ, ವಂದಿಪೆನು ಈ ಭೂಮಿಗೆ ನಮನ ಭಾರತ ಮಾತೆಗೆ, ವಂದಿಪೆನು ಈ ಭೂಮಿಗೆ ನಮನ ಭಾರತ ಮಾತೆಗೆ. ಹರನ ಹೊತ್ತಿಹ ಹಿರಿಯ ಗಿರಿದು ಹಿಮದ ಹೂವಿನ ಅಂದರ, ಮೂರು ಸಾಗರ ಮಿಲನಗೊಂಡಿಹ ಮಹಿಮೆಯಾಂತಿಹ ಮಂದಿರ. ಹರನ ಹೊತ್ತಿಹ ಹಿರಿಯ ಗಿರಿದು ಹಿಮದ ಹೂವಿನ ಅಂದರ, ಮೂರು ಸಾಗರ ಮಿಲನಗೊಂಡಿಹ ಮಹಿಮೆಯಾಂತಿಹ ಮಂದಿರ. ಮೊದಲು ನುಡಿಗಳ ತಪ್ಪು ತೀರ್ಥ ತತ್ವ ತೋರಿದ ತಾಯಿಗೆ, ಮೊದಲು ನುಡಿಗಳ ತಪ್ಪು ತೀರ್ಥ ತತ್ವ ತೋರಿದ ತಾಯಿಗೆ, ಮಡಿಲ ಮಕ್ಕಳಿಗೆಲ್ಲ ಮಮತೆಯ ಮಧುವನುಣಿಸಿದ ಮಾತೆಗೆ. ವಂದಿಪೆನು ಈ ಭೂಮಿಗೆ ನಮನ ಭಾರತ ಮಾತೆಗೆ, ವಂದಿಪೆನು ಈ ಭೂಮಿಗೆ ನಮನ ಭಾರತ ಮಾತೆಗೆ. ತರಳರೆಲ್ಲರ ತಮವ ತುಳಿಯುವ ತೀರ್ಥ ತೋರೆಗಳ ತಾಣವು, ಉನ್ನತಿಯ ಉತ್ತುಂಗಕ್ಕೇರಿದ ಉತ್ತಮರ ಉದ್ಯಾನವು. ತರಳರೆಲ್ಲರ ತಮವ ತೊಳೆಯುವ ತೀರ್ಥ ತೊರೆಗಳ ತಾಣವು, ಉನ್ನತಿಯ ಉತ್ತುಂಗಕ್ಕೇರಿದ ಉತ್ತಮರ ಉದ್ಯಾನವು. ಸಪ್ತ ಸಾಗರ ಸುತ್ತಿ ಸುಳಿದಿಹ ಸಂಸ್ಕೃತಿಯ ಸಿರಿ ಸೌರಭ, ಸಪ್ತ ಸಾಗರ ಸುತ್ತಿ ಸುಳಿದಿಹ ಸಂಸ್ಕೃತಿಯ ಸಿರಿ ಸೌರಭ. ಕರೆಗೆ ದಾರಿಯ ದೀಪದಂತಿಹ ದಿವ್ಯ ದರ್ಶನ ದುರ್ಲಭ. ವಂದಿಪೆನು ಈ ಭೂಮಿಗೆ ನಮನ ಭಾರತ ಮಾತೆಗೆ, ವಂದಿಪೆನು ಈ ಭೂಮಿಗೆ ನಮನ ಭಾರತ ಮಾತೆಗೆ. ಶಮನಗೊಳ್ಳದು ಶೌರ್ಯದಾರ್ಭಟ ಶತ್ರುವನ್ನು ಸದೆ ಬಡಿಯದೆ, ವೀರ ವೃಂದದ ವೀರ ಗರ್ಜನೆ ವಿಜಯ ವನಿತೆಯ ವರಿಸಿದೆ. ಬಾಹುಗಳಲ್ಲಿ ಬೆಳೆಸುತ್ತ ಭೀಮ ಭಾರ್ಗವ ಬಲವನೋ, ಭೇದ ಭಾವವ ಬಿಸುಟು ಬೀರುತ್ತ ಭೂಮಿಗೆ ಭಾಗ್ಯದ ಬೆಳಕನು. ವಂದಿಪೆನು ಈ ಭೂಮಿಗೆ ನಮನ ಭಾರತ ಮಾತೆಗೆ, ವಂದಿಪೆನು ಈ ಭೂಮಿಗೆ ನಮನ ಭಾರತ ಮಾತೆಗೆ, 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 ನಮನ ಭಾರತ ಮಾತೆಗೆ. ಕೃತಜ್ಞತೆಗಳು. ಶೌರ್ಯ ಜಾಗರಣ ರಥಯಾತ್ರೆಯ ಪ್ರಯುಕ್ತ ಬೃಹತ್ ಹಿಂದೂ ಶೌರ್ಯ ಸಂಗಮ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ರಾಮಣ್ಣ, ಜ್ಯೇಷ್ಠ ಪ್ರಚಾರಕ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವರಿಂದ.
ಹೀಗೆ ಮಾಡು. ಹಾಂ, ವೇದಿಕೆಯ ಮೇಲೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಜಾಗೃತ ಹಿಂದೂ ಬಂಧುಗಳೇ ಹಾಗೂ ಭಗಿನಿಯರೇ, ನೀವು ಜಾಗೃತರಾಗಿ ಇದ್ದೀರೋ ಇಲ್ಲ ಭ್ರಮೆಗೆ ಒಳಗಾಗಿದ್ದೀರೋ ಅದನ್ನು ತಿಳಿದುಕೊಳ್ಳುವ ಸಲುವಾಗಿ 2 ಘೋಷಣೆಗಳನ್ನು ನಾನು ಹಾಕ್ತೀನಿ. ನೀವು ಹೇಗೆ ಸ್ಪಂದಿಸ್ತೀರಾ ಅನ್ನೋದರ ಮೇಲೆ ನಾವು ಎಚ್ಚರವಾಗಿದ್ದೀವೋ ಮಂಪರಿನಲ್ಲಿ ಇದೆಯೋ ಎಲ್ಲರಿಗೂ ಗೊತ್ತಾಗತ್ತೆ. ನಾನು ನಂಬಿದ್ದೀನಿ ಪುತ್ತೂರಿನ ಬಂಧು ಬಾಂಧವರು ಯಾವಾಗಲೂ ಎಚ್ಚರವಾಗಿರುವವರು ಅಂತ. ಇವತ್ತು ಬೆಳಿಗ್ಗೆ ವಿವೇಕಾನಂದ ಇಂಗ್ಲಿಷ್ ಮಾಧ್ಯಮ ಶಾಲೆಯ ಆವರಣದಲ್ಲಿ ಸುಮಾರು 700 ವಿದ್ಯಾರ್ಥಿನಿಯರ ಒಂದು ಬೃಹತ್ ಸಮಾವೇಶ ನಡೀತು. ಆಗಲೂ ಈ ಪರೀಕ್ಷೆ ಮಾಡಿದಾಗ ಇಷ್ಟು ಆನಂದ ಆಯಿತು ನನಗೆ. ಆ ಎಲ್ಲ ಮಕ್ಕಳು ವಿವೇಕಾನಂದ ಶಾಲೆಯಲ್ಲಿ ಕಲಿಯುತ್ತಿರುವುದರಿಂದ ವಿವೇಕವನ್ನು ಗಳಿಸಿದ್ದಾರೆ. ಆ ವಿವೇಕವನ್ನು ಬಳಸಿಕೊಂಡು ನನ್ನ ಘೋಷಣೆಗಳಿಗೆ ಸರಿಯಾಗಿ ಸ್ಪಂದಿಸಿದ್ರು. ಬಾಲಕರೇ ಸ್ಪಂದಿಸಿದ ಮೇಲೆ ಇನ್ನು ಪಾಲಕರು ಸ್ಪಂದಿಸದೆ ಹೋದರೆ ನೋಡುವ. ಬೋಲೋ ಭಾರತ್ ಮಾತಾ ಕೀ, ಇಂಡಿಯಾ ಮಮ್ಮಿ ಕೀ. ಕೆಲವರು ಇನ್ನೂ ಭ್ರಮೆ ಒಳಗಿದ್ದಾರೆ, ಏನು ಹೇಳಿದ್ರು ಜೈ ಅಂತಾರೆ. ವಿವೇಕವನ್ನು ಉಪಯೋಗಿಸ್ಬೇಕು. ಕಾಲ ಬಹಳ ವೇಗವಾಗಿ ಬದಲಾಗ್ತಾ ಇದೆ. ಈಗ 7-8 ವರ್ಷಗಳ ಹಿಂದೆ ಇಲ್ಲಿ ಇಂಡಿಯಾವೇ ಕುಣಿದಾಡ್ತಾ ಇತ್ತು. ಈಗ ಇಂಡಿಯಾ ಮಲಗ್ತಾ ಇದೆ, ಭಾರತ ಹೇಳ್ತಾ ಇದೆ. ಇಂಡಿಯಾ ಮಮ್ಮಿ ಕಿ ಜೈ ಅಂದರೆ ಸ್ವಲ್ಪ ಮಂಪರಿನಲ್ಲಿ ಇದ್ದಾರೆ ಅಂತ ಅನಿಸತ್ತೆ. ಈ ಸಭೆಯಲ್ಲಿರುವವರೇ ಹೀಗಿದ್ದರೆ ಸಭೆಯ ಹೊರಗೆ ಇದ್ದವರು ಎಷ್ಟು ಜನ ಮಂಪರಿನಲ್ಲಿದ್ದಾರೋ ಏನು. ಅವರೆಲ್ಲರನ್ನು ಎಬ್ಬಿಸಬೇಕಾಗಿದೆ. ಅದಕ್ಕಾಗಿ ಶೌರ್ಯ ಜಾಗರಣ ಯಾತ್ರೆ ವಿಶ್ವ ಹಿಂದೂ ಪರಿಷತ್ತಿಗೆ 60 ವರ್ಷ ತುಂಬಿದ ಸನ್ನಿವೇಶದಲ್ಲಿ ಇದನ್ನು ಹಮ್ಮಿಕೊಂಡಿದೆ. ಕಾರಣ ಇಷ್ಟೇ, 60 ವರ್ಷ ಆದರೆ ಅರಳು ಮರಳು ಅನ್ನುವ ಒಂದು ಮಾತು ಹಳೆ ಮೈಸೂರಿನಲ್ಲಿದೆ. ಮರ್ತೋಗ್ಬಿಡ್ತಾರೆ ಅಂತ. ಆದರೆ ಈ ದೇಶದಲ್ಲಿ ಆಗಿ ಹೋದಂಥ ನಮ್ಮ ಪೂರ್ವಜರು ಪ್ರಾತಸ್ಮರಣೀಯರು ಎಲ್ಲರ ಪರವಾಗಿ ನಾವು ಕೆಲವರ ಚಿತ್ರಗಳನ್ನು ಈ ಶೌರ್ಯ ಯಾತ್ರೆಯ ಮೆರವಣಿಗೆಯಲ್ಲಿ ನೋಡಿದವೋ ಅವರೆಲ್ಲರೂ ಒಂದು ಮಾತನ್ನು ಸಿದ್ಧಪಡಿಸಿ ತೋರಿಸಿದ್ದಾರೆ. 60 ವರ್ಷ ಆದ ಮೇಲೆ ಅರಳು ಮರಳು ಅಲ್ಲ, ಮರಳಿ ಅರಳು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಆಗ್ತಾ ಇದೆ. ಅರಳು ಮರಳು ಬರಲೇ ಇರಲಿಲ್ಲ, ಮರಳಿ ಅರಳುತ್ತಾನೇ ಇದೆ. ವಿಶ್ವ ಹಿಂದೂ ಪರಿಷತ್ತು ಅಷ್ಟೇ, ಅರಳು ಮರಳು ಪ್ರಶ್ನೆ ಇಲ್ಲ. ವಯಸ್ಸಿನಲ್ಲಿ ಹಿರಿಯರಾಗೋದು ಪ್ರಕೃತಿಯ ನಿಯಮ, ಯಾರೂ ಅದನ್ನು ಮುಂದಾಕ್ಲಿಕ್ಕೆ ಆಗೋದಿಲ್ಲ.
ಅದರ ಮನಸ್ಸಿನಿಂದ ಮುಪ್ಪು ಬರಬಾರದು, ವಿಶ್ವಾಸಕ್ಕೆ ಮುಪ್ಪು ಬರಬಾರದು, ನಂಬಿಕೆಗೆ ಮುಪ್ಪು ಬರಬಾರದು. ಮನಸ್ಸು ಮುದುಡಿ ಹೋಗಬಾರದು. ಹಿರಿಯರ ಜವಾಬ್ದಾರಿಯೇ ಇದು. ಜ್ಯೇಷ್ಠ ಪ್ರಚಾರಕರು ಅಂತ ನನ್ನ ಪುನಃ ಪುನಃ ಪರಿಚಯ ಮಾಡ್ತಾ ಇದ್ದಾರೆ. ಕೆಲವರು ನನ್ನ ಕೇಳಿದ್ರು, ಈ ಜ್ಯೇಷ್ಠ ಅಂದರೆ ಏನು ಜವಾಬ್ದಾರಿ RSSನಲ್ಲಿ ಅಂತ. ಹಿರಿಯರು ಅಂತ ಅಷ್ಟೇ. ಜ್ಯೇಷ್ಠ ಅಂದರೆ ಹಿರಿಯರು. ಇನ್ನು ಎಲ್ಲ ಕಂಗ್ಲಿ ಶಬ್ದ ಉಪಯೋಗಿಸಿ ದುರಭ್ಯಾಸ ಆಗಿಬಿಟ್ಟಿದೆ. ಸೀನಿಯರ್ ಅಂತ ಹೇಳಿದ್ರೆ ಅರ್ಥವಾಗತ್ತೆ. ಹಿರಿಯರು ಜ್ಯೇಷ್ಠರು ಅಂದರೆ ತಿಳಿಯೋದೇ ಇಲ್ಲ. ಜ್ಯೇಷ್ಠ ಪ್ರಚಾರಕರು ಅಂತ ಹೇಳಿದ್ರೆ ಸಂಘದಲ್ಲಿ 75 ವರ್ಷ ಆದ ನಂತರದ ಹಿರಿಯರಿಗೆ ಜ್ಯೇಷ್ಠರು ಅಂತ ಹೇಳ್ತೀವಿ. ನನಗೀಗ 84ರಲ್ಲಿ ಪ್ರವೇಶ ಮಾಡಿದ್ದೇನೆ. ಪುತ್ತೂರಿನ ಆರಾಧ್ಯ ದೇವತೆ ಮಹಾಲಿಂಗೇಶ್ವರರ ದೇವಸ್ಥಾನದಲ್ಲಿ ನಾನು ಹೋಗಿ ಕೃತಜ್ಞತೆಗಳ ನಮಸ್ಕಾರಗಳನ್ನು ಸಮರ್ಪಣೆ ಮಾಡುವಾಗ ಅರ್ಚಕರು ಕೇಳಿದರು, ನಿಮ್ಮೆಲ್ಲ ಇಚ್ಛೆಗಳು ಮಹಾಲಿಂಗೇಶ್ವರನ ಕೃಪೆಯಿಂದ ಪೂರ್ತಿಯಾಗಲಿ, ಆಯುರಾರೋಗ್ಯ ಇತ್ಯಾದಿ. ಆಗ ನಾನು ಅವ್ರಿಗೆ ಇಷ್ಟೇ ಹೇಳಿದೆ, ಇಲ್ಲಿ ಮಹಾಲಿಂಗೇಶ್ವರನಿಗೆ ನಾನು ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಸಲುವಾಗಿ ಬಂದಿದ್ದೇನೆ ಮತ್ತು ಮಹಾಲಿಂಗೇಶ್ವರನಿಗೆ ಆಶ್ವಾಸನೆ ಕೊಡುವ ಸಲುವಾಗಿಯೂ ಬಂದಿದ್ದೇನೆ. ಕೃತಜ್ಞತೆ ಯಾವುದರ ನಿಮಿತ್ತ? ಇಷ್ಟು ವರ್ಷಗಳ ಕಾಲ ಸಂಘ ಪರಿವಾರದ ನಿರಂತರ ತಪಸ್ಸಿನಿಂದಾಗಿ ಹಿಂದೂ ಸಮಾಜ ಮೂರ್ಛಿತವಾಗಿದ್ದದ್ದು ಭಾಳ ಎಚ್ಚರವಾಗಿದೆ ಅಂತ ಹೇಳಲಾಗದು. ಆದರೆ ಸ್ವಲ್ಪ ಹಿಂದಿ ಮೇ ಏಕ್ ಬಾತ್ ಬೋಲ್ತೆ ಕರವಟ್ ಬದಲ ರಹಾ ಹೈ ಅಂತ, ಮಗ್ಗಲು ಬದಲಾಯಿಸ್ತಾ ಇದೆ. ಅದರಿಂದಲೇ ಈ ದೇಶದಲ್ಲಿ ಇಷ್ಟು ಒಂದು ಸಂಚಲನ ಮೂಡಿರುವಾಗ ಹಿಂದೂ ಎದ್ದು ನಿಂತರೆ. ನಾವು ಹೇಳ್ತಾ ಇರ್ತೀವಿ, ಬಜರಂಗ ದಳವನ್ನು ಪ್ರಾರಂಭ ಮಾಡಿದಂಥ ಉದ್ದೇಶ ಏನು? ಅಲ್ಲಿಯ ಕಾರ್ಯಕರ್ತರು ಭಾಳ ಆವೇಶದಿಂದ ಹೇಳಿದರು, ಖುಷಿಯಾಯಿತು. ಕೊನೆಯವರೆಗೂ ಅವರ ಧ್ವನಿ ಕಮ್ಮಿ ಆಗಲೇ ಇಲ್ಲ. ನಾನು ಯೋಚನೆ ಮಾಡ್ತಾ ಇದ್ದೆ, ಈ ಜಾಂಬವಂತನಿಗೆ ಅವಕಾಶ ಕೊಡ್ತಾರೋ ಇಲ್ವೋ ಅಂತ. ಆಮೇಲೆ ಕೊಟ್ಟರು. ಆ ಹನುಮಂತನಿಗೆ ನಾನು ಆಶೀರ್ವಾದವನ್ನು ಮಾಡ್ತೀನಿ. ನಮ್ಮಲ್ಲೊಂದು ಗಾದೆ ಇದೆ ಹಳೆ ಮೈಸೂರಿನಲ್ಲಿ. ಹಿಂದೂ ಸಮಾಜ ಹೇಗಿದೆ ಅಂದರೆ, ಎದ್ದರೆ ಹನುಮಂತ, ಬಿದ್ದರೆ ನೀವೇ ಹೇಳಿ. ನಿಮಗೆ ಗೊತ್ತಿಲ್ಲ, ಕುಂಭಕರ್ಣ. ಎದ್ದರೆ ಹನುಮಂತ, ಬಿದ್ದರೆ ಕುಂಭಕರ್ಣ. ಮಲಗದ ಅಂದರೆ 6 ತಿಂಗಳು, ಎದ್ದ ಅಂದರೆ ಪುನಃ ತಿನ್ನೋದು, ಮಲಗೋದು. ಇದೇ ಕುಂಭಕರ್ಣ. ಸಾಮರ್ಥ್ಯ ಇದೆ, ಆದರೆ ಘೋರ ನಿದ್ರೆ, ಮೈ ಮರೆವು. ಇಂಥ ಅವಸ್ಥೆ ನಮ್ಮ ಹಿಂದೂ ಸಮಾಜಕ್ಕೆ ಆಗಾಗ್ಗೆ ಬಂದಿದೆ. ಆದರೆ ಆಗಾಗ್ಗೆ ಅನೇಕ ಜಾಂಬವಂತರು ಮೈತಾಳಿದರು. ಸಾಧುಗಳು, ಸಂತರು, ಶರಣರು, ಜಂಗಮರು, ವಚನಕಾರರು, ಅಷ್ಟೇ ಅಲ್ಲ ಕ್ಷತ್ರಿಯ ವೀರರು, ರಾಜರು, ಕ್ರಾಂತಿಕಾರಿಗಳು, ಜನನಾಯಕರು ಹಿಂದೂ ಸಮಾಜವನ್ನು ಸಾಯಲಿಕ್ಕೆ ಬಿಡಲಿಲ್ಲ. ಆಗಾಗ್ಗೆ ಎಬ್ಬಿಸ್ತಾ ಬಂದರು. ಹಿಂದೂ ಸಮಾಜ ಎದ್ದರೆ ಹನುಮಂತ, ಬಿದ್ದರೆ ಕುಂಭಕರ್ಣ.
ಇವನು ಎಂದೆಂದೂ ಕುಂಭಕರ್ಣನಾಗಲೇಬಾರದು ಅನ್ನೋದಕ್ಕೆ ಒಂದು ಪ್ರಯತ್ನ ಅಂದರೆ ಸದಾ ಆಂಜನೇಯನ ಸ್ಮರಣೆಯನ್ನು ಮಾಡ್ತಾ ಇರಬೇಕು. ನಮ್ಮ ವ್ಯಕ್ತಿತ್ವದಲ್ಲಿ ಆಂಜನೇಯನ ಶೌರ್ಯ ಮತ್ತು ಶೀಲದಿಂದ ಕೂಡಿದ ಶೌರ್ಯ ಆಂಜನೇಯನದು, ಶೀಲದ ಘೋರ ಅಭಾವದ ಶೌರ್ಯ ರಾವಣನದು. ಶೌರ್ಯ ಬೇಕು, ಶೀಲವಿಲ್ಲದ ಶೌರ್ಯ ವಿನಾಶಕಾರಿ. ಶೀಲ ಇರುವ ಶೌರ್ಯ ಕಲ್ಯಾಣಕಾರಿ. ಅದಕ್ಕೆ ಒಂದು ಜೀವಂತ ಅವತಾರ ಅಂದರೆ ಹನುಮಂತ. ಈ ದೇಶ ಹನುಮಂತನನ್ನು ಇಷ್ಟು ಕೃತಜ್ಞತೆಯಿಂದ ಸ್ಮರಣೆ ಮಾಡುತ್ತೆ. ಯಾವ ರಾಮನ ಸೇವಕನಾಗಿದ್ನೋ ಹನುಮಂತ, ಆ ರಾಮನ ಹೆಸರು ಇಟ್ಕೊಂಡಿರೋರು ಕೋಟ್ಯಾಂತರ ಜನ ಈ ದೇಶದಲ್ಲಿ ಇದ್ದರೂ ಹನುಮಂತನ ಮಂದಿರಗಳು ರಾಮ ಮಂದಿರಗಳಿಗಿಂತ ಮಿಗಿಲಾಗಿ ಇವೆ. ಹನುಮಂತನ ಮೂರ್ತಿಗಳು ರಾಮನ ಮೂರ್ತಿಗಳಿಗಿಂತ ಇಡೀ ದೇಶದಲ್ಲಿ ವ್ಯಾಪಕವಾಗಿ ಕಂಗೊಳಿಸ್ತಾ ಇವೆ. ಶೀಲ ಮತ್ತು ಶೌರ್ಯದ ಸಂಯುಕ್ತ ವ್ಯಕ್ತಿತ್ವ ಹನುಮಂತನದು. ಈ ದೇಶದ ತರುಣರು ಶೂರರೂ ಆಗಬೇಕು, ಶೀಲವಂತರೂ ಆಗಬೇಕು. ಅದಕ್ಕಾಗಿ ವಿಶ್ವ ಹಿಂದೂ ಪರಿಷತ್ತು ಜಾಂಬವಂತನ ಸ್ಥಾನದಲ್ಲಿ ಇದ್ದು ಈ ದೇಶದ ತರುಣರನ್ನು ಹನುಮಂತರನ್ನಾಗಿ ರೂಪಿಸುವ ಸಲುವಾಗಿ ಬಜರಂಗ ದಳವನ್ನು ಪ್ರಾರಂಭ ಮಾಡಿತು. ಬಜರಂಗ ದಳದಲ್ಲಿರ್ತಕ್ಕಂಥ ಕಾರ್ಯಕರ್ತರು ಈ ಮೂಲ ಉದ್ದೇಶವನ್ನು ಮರೆಯಬಾರದು. ಬಜರಂಗ ದಳದಲ್ಲಿರ್ತಕ್ಕಂಥ ಕಾರ್ಯಕರ್ತರು ಹನುಮಂತನನ್ನು ಆವಾಹನೆ ಮಾಡಿಕೊಳ್ಬೇಕು. ಒಂದು ಗೊತ್ತಿರಲಿ, ಹನುಮಂತ ಎಂದು ಅಧಿಕಾರಕ್ಕಾಗಿ ಹಪಹಪಿಸಲಿಲ್ಲ. ತಾನು ರಾಜನಾಗಬೇಕು ಈ ಇಚ್ಛೆಯೇ ಇಲ್ಲ. ಬಂಧು ಭಗಿನಿಯರೇ, ಎರಡು ಬಗೆಯ ರಾಜಕಾರಣ ಇರುತ್ತೆ. ಒಂದು ಅಧಿಕಾರಕ್ಕಾಗಿ ರಾಜಕಾರಣ, ಪವರ್ ಪಾಲಿಟಿಕ್ಸ್, ಪಾಲಿಟಿಕ್ಸ್ ಫಾರ್ ಪವರ್. ಇನ್ನೊಂದು ಬಗೆಯ ರಾಜಕಾರಣ ಅಂದರೆ ಪಾಲಿಟಿಕ್ಸ್ ಫಾರ್ ನ್ಯಾಷನಲಿಸಮ್, ರಾಷ್ಟ್ರೀಯತೆಯನ್ನು ಉದ್ದೀಪನಗೊಳಿಸುವ ಸಲುವಾಗಿ ರಾಜಕಾರಣ. ಈ ಎರಡನೆಯ ರಾಜಕಾರಣ ಈ ದೇಶದಲ್ಲಿ ಸದಾ ವಿಜೃಂಭಿಸಬೇಕು. ಹನುಮಂತ ಎಂದೂ ಪವರ್ ಪಾಲಿಟಿಕ್ಸ್ಗೆ ಬಲಿಯಾಗಲಿಲ್ಲ. ಪವರ್ ಪಾಲಿಟಿಕ್ಸ್ಗೆ ತರುಣರನ್ನು ಅವನು ಪ್ರಚೋದಿಸಲಿಲ್ಲ. ಅವನ ಜೀವನವೇ ರಾಮನ ಕಾರ್ಯಕ್ಕಾಗಿ. ರಾಮನ ಕಾರ್ಯಕ್ಕಾಗಿ. ಯಾಕೆಂದರೆ ವ್ಯಕ್ತಿ ಪೂಜೆ ಇಲ್ಲ. ಇಸ್ ದೇಶ ಕಾ ನೇತಾ ಕೈಸಾ ಹೋ, ಶ್ರೀರಾಮ್ ಕಿ ಜೈಸಾ ಹೋ, ಈ ಥರ ಘೋಷಣೆ ಎಂದೂ ಮಾಡಲಿಲ್ಲ. ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇಂಥ ಕೋಟಿ ಸಲ ದೇಶದಲ್ಲಿ ಲಕ್ಷಾಂತರ ಜನ ಹೇಳ್ತಾನೇ ಇರ್ತಾರೆ. ಹಾಗೆ ಹೇಳಲಿಲ್ಲ ಹನುಮಂತ. ಶ್ರೀರಾಮನ ಕಾರ್ಯ ಅಂತ ಹೇಳಿದ್ರೆ ರಾಷ್ಟ್ರೀಯತೆಯ ರಾಜಕಾರಣ, ವ್ಯಕ್ತಿ ಪೂಜೆ ಇಲ್ಲ. ರಾಮ ಒಂದು ತತ್ವದ ಜೀವಂತ ಪ್ರತಿನಿಧಿ. ಆ ತತ್ವಕ್ಕೋಸ್ಕರ ರಾಜಕಾರಣ ಮಾಡಬೇಕು. ಆ ತತ್ವವೇ ರಾಷ್ಟ್ರೀಯತೆ. ಶ್ರೀರಾಮ ರಾಷ್ಟ್ರೀಯ ರಾಜಕಾರಣದ ಪ್ರಕಟೀಕರಣ, ಮೂರ್ತ ರೂಪ, ಪರ್ಸಾನಿಫಿಕೇಶನ್ ಆಫ್ ನ್ಯಾಷನಲಿಸಮ್. ರಾಷ್ಟ್ರೀಯತೆಯ ಮೂರ್ತ ರೂಪ ರಾಮ. ಬಂಧುಗಳೇ, ದೇಶಕ್ಕೆ ಸ್ವರಾಜ್ಯ ಬಂದ ನಂತರದಲ್ಲಿ ರಾಷ್ಟ್ರವನ್ನು ಸಂಕೇತಿಸುವ ಅನೇಕ ಲಾಂಛನಗಳನ್ನು ನಾವು ಗುರುತಿಸಿದ್ವು, ಸ್ವೀಕಾರ ಮಾಡಿದ್ವು.
ರಾಷ್ಟ್ರಧ್ವಜ ತಿರಂಗಿ, ರಾಷ್ಟ್ರೀಯ ಲಾಂಛನ ಅಶೋಕ ಚಕ್ರ, ರಾಷ್ಟ್ರಗೀತೆ ಜನಗಣಮನ ಒಂದೇ ಮಾತರಂ, ರಾಷ್ಟ್ರೀಯ ಪಕ್ಷಿ ನವಿಲು, ರಾಷ್ಟ್ರೀಯ ಮೃಗ ಹುಲಿ. ಹೀಗೆ ನಾವು ಅನೇಕ ಲಾಂಛನಗಳನ್ನು ಸ್ವೀಕಾರ ಮಾಡಿದ್ವು. ಅದರಲ್ಲಿ ಒಂದು ಬಿಟ್ಟೇ ಹೋಯಿತು. ಅದು ಯಾವುದು? ರಾಷ್ಟ್ರ ಪುರುಷ ಒಬ್ಬ ಬೇಕಲ್ಲ. ಯಾವ ಪುರುಷನ ವ್ಯಕ್ತಿತ್ವವನ್ನು ಸ್ಮರಣೆ ಮಾಡಿಕೊಂಡಾಗ ರಾಷ್ಟ್ರದ್ದೇ ನೆನಪಾಗತ್ತೆ, ಅವ ರಾಷ್ಟ್ರ ಪುರುಷ. ಈ ದೇಶದ ಎಲ್ಲ ಪ್ರದೇಶಗಳಲ್ಲಿ, ಎಲ್ಲ ಜಾತಿಗಳಲ್ಲಿ ಮತ್ತು ಎಲ್ಲ ಭಾಷಿಗರಲ್ಲಿ, ವನವಾಸಿಗಳಲ್ಲಿ, ನಗರವಾಸಿಗಳಲ್ಲಿ, ಹಿರಿಯರಲ್ಲಿ, ಕಿರಿಯರಲ್ಲಿ, ಮಹಿಳೆಯರಲ್ಲಿ, ಪುರುಷರಲ್ಲಿ, ಸಮಸ್ತ ಭರತ ವರ್ಷದಲ್ಲಿ ಎಲ್ಲರಿಂದನೂ ಸಮಾನವಾಗಿ ಆರಾಧಿಸಲ್ಪಡುವಂತಹ ವ್ಯಕ್ತಿಯೇ ರಾಷ್ಟ್ರ ಪುರುಷನಾಗೋದಕ್ಕೆ ಯೋಗ್ಯ. ಅಂಥವನು ಶ್ರೀರಾಮನಲ್ಲದೆ ಇನ್ಯಾರು? ಯಾಕೆ ಶ್ರೀರಾಮ ರಾಷ್ಟ್ರ ಪುರುಷ. ದೇವರ ಅವತಾರ ಅಂತ ಹೇಳೋದು ಒಂದು ಶ್ರದ್ಧೆಯ ಭಾಗ, ಅದನ್ನು ನಾನು ಅಲ್ಲಗಳೆಯುವುದಿಲ್ಲ. ದೇವಮಾನವರು ಬಹಳ ಜನ ಆಗಿ ಹೋದರು. ಹಾಗೆ ನೋಡ್ಲಿಕ್ಕೆ ಹೋದರೆ ನಾವೆಲ್ಲರೂ ದೈವಾಂಶ ಸಂಭೂತರೇ, ನಾವೆಲ್ಲರೂ ದೇವರ ಅವತಾರವೇ. ಆದರೆ ಅದನ್ನು ಮರೆತು ಬಿಡ್ತೀವಿ ನಾವು. ಈ ಮರವಿನಿಂದ ನಾವು ದೂರ ಉಳಿಯಬೇಕಾದರೆ ಒಬ್ಬ ರಾಷ್ಟ್ರ ಪುರುಷನ ನಿತ್ಯ ಸ್ಮರಣೆ ಮಾಡಬೇಕು. ಅದಕ್ಕಾಗಿ ಶ್ರೀರಾಮ ರಾಷ್ಟ್ರ ಪುರುಷ. ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಾ ಇರತಕ್ಕಂಥ ದೇವಸ್ಥಾನ ಲಕ್ಷಾಂತರ ದೇವಸ್ಥಾನಗಳ ಜೊತೆ ಒಂದು ಅಲ್ಲ. ಲಕ್ಷಾಂತರ ದೇವಸ್ಥಾನಗಳಿಗಿಂತ ಭವ್ಯವಾದ, ದಿವ್ಯವಾದ ಅಷ್ಟೇ ಅಲ್ಲ. ಪಾಪ ನಿವಾರಣೆ ಮಾಡಿ ಪುಣ್ಯ ಪ್ರದಾನ ಮಾಡತಕ್ಕಂಥ ದೇವರು ರಾಮನಲ್ಲ. ಅದಕ್ಕಾಗಿ ರಾಮನ ಬಳಿ ನಾವು ಹೋಗೋದಿಲ್ಲ. ವ್ಯಕ್ತಿಗತ ಸ್ವಾರ್ಥದ ಪೂರೈಕೆಗಾಗಿ ರಾಮನ ಪೂಜೆ ಮಾಡಬಾರದು, ಅದು ರಾಮನಿಗೆ ಅನ್ಯಾಯ ಮಾಡಿದಾಗೆ. ಅದಕ್ಕಾಗಿ ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಾ ಇರತಕ್ಕಂಥ ಮಂದಿರ ಅದು ರಾಷ್ಟ್ರ ಮಂದಿರ. ಒಪ್ಪಿಗೆ ಆದರೆ 2 ಚಪ್ಪಾಳೆ ತಟ್ಟಿ. ಮತ್ತು ರಾಷ್ಟ್ರೀಯ ತೀರ್ಥಕ್ಷೇತ್ರವೂ ಬೇಕು. ಆ ರಾಷ್ಟ್ರೀಯ ತೀರ್ಥಕ್ಷೇತ್ರ ಅಂದರೆ ಅಯೋಧ್ಯೆ ಅಲ್ಲದೆ ಇನ್ಯಾವುದು ಇರೋದಕ್ಕೆ ಸಾಧ್ಯ? ಅಯೋಧ್ಯೆ ಅನ್ನೋ ಹೆಸರೇ ಅಮೋಘವಾದ್ದು. ಯಾರಿಂದಲೂ ಇದುವರೆಗೆ ತಲೆ ತಲಾಂತರದಿಂದ ಯುಗ ಯುಗಗಳಿಂದ ಜಯಿಸಲ್ಪಟ್ಟಿಲ್ಲವೋ, ಅಜೇಯವಾಗಿ ಉಳಿದಿದೆಯೋ ಅಂಥ ಅಜೇಯ ಯೋಧನ ಪ್ರವೃತ್ತಿಯನ್ನು ತನ್ನಲ್ಲಿ ಬೆಳೆಸಿಕೊಂಡಿರುವ ಕ್ಷೇತ್ರ ಅಯೋಧ್ಯ. ಅದಕ್ಕಾಗಿ ಅದು ರಾಷ್ಟ್ರೀಯ ತೀರ್ಥಕ್ಷೇತ್ರ. ಅಂಥ ಶ್ರೀರಾಮನ ಸೇವೆಯಲ್ಲಿ ಹನುಮಂತ ಇದ್ದ ಅಂದರೆ ತತ್ವ ಪೂಜೆಯೇ ಹೊರತು ವ್ಯಕ್ತಿ ಪೂಜೆ ಅಲ್ಲ. ಪರ್ಸನಲ್ ಫೇವರ್ಗಾಗಿ ರಾಮನನ್ನು ಅವನ ಆರಾಧನೆ ಮಾಡಲಿಲ್ಲ. ಧರ್ಮ ಸಂರಕ್ಷಣೆಯ ಕರ್ತವ್ಯವನ್ನು ದೇಶದ ಸಾಮಾನ್ಯ ಜನಗಳು ಮಾತ್ರವಲ್ಲ, ಒಂದು ಜಟಾಯು, ಒಬ್ಬ ಗುಹ, ಒಬ್ಬ ಶಬರಿ, ಒಂದು ಕರಡಿ ಜಾಂಬವಂತ, ವಾನರ ಹನುಮಂತ, ಒಂದು ಅಳಿಲು, ಎಲ್ಲರಲ್ಲಿಯೂ ಈ ರಾಷ್ಟ್ರೀಯತೆಯ ಜ್ಯೋತಿಯನ್ನು ಹೊತ್ತಿಸಿದಂಥ ಮಹಾನುಭಾವ ರಾಮ. ರಾಮಾಯಣ ಈ ದೇಶಕ್ಕೆ ಒಂದು ರಾಷ್ಟ್ರೀಯ ಗ್ರಂಥ. ಇದು ಮನೆಯಲ್ಲಿಟ್ಟು ಪೂಜೆ ಮಾಡೋದಕ್ಕೋಸ್ಕರ ಅಲ್ಲ, ರಾಷ್ಟ್ರೀಯತೆ ಆವಾಹನೆ ಮಾಡಬೇಕು. ಅದಕ್ಕಾಗಿ ರಾಜಕಾರಣ. ಬಂಧುಗಳೇ, ಭಗಿನಿಯರೇ, ಈ ಒಂದು 8-10 ವರ್ಷಗಳ ಹಿಂದಿನವರೆಗೆ 47ನೇ ಇಸ್ವಿಯಿಂದ ಹಿಡಿದು 8-10 ವರ್ಷಗಳ ಹಿಂದಿನವರೆಗೆ
ಈ ದೇಶದಲ್ಲಿ ನಡೆದದ್ದು ಅಧಿಕಾರಕ್ಕಾಗಿ ರಾಜಕಾರಣ, ಪವರ್ ಪಾಲಿಟಿಕ್ಸ್. ಅಧಿಕಾರ ಹೇಗಾದರೂ ಕೈ ಹಿಡಿಬೇಕು. ಯಾಕೆ? ಅನುಭವಿಸುವ ಸಲುವಾಗಿ, ಅನುಭವಿಸುವ ಸಲುವಾಗಿ, ರಾಷ್ಟ್ರೀಯತೆಯನ್ನು ಉಳಿಸುವ ಬೆಳೆಸುವ ಸಲುವಾಗಿ ಅಲ್ಲ. ಈ ದೃಷ್ಟಿಯೇ ಇರಲಿಲ್ಲ. ಹೀಗಾಗಿ ಜಾತಿ ರಾಜಕಾರಣ ನಡೀತು. ಕಾಸ್ಟ್ ಯುವರ್ ವೋಟ್ ಅಂತ ಸಂವಿಧಾನ ಹೇಳುತ್ತೆ. ಮತದಾನ ಮಾಡು, ನಿನ್ನ ಕರ್ತವ್ಯ ಅಂತ. ಆ ರಾಜಕಾರಣಿಗಳು ಹೇಳ್ತಾ ಬಂದರು ವೋಟ್ ಯುವರ್ ಕ್ಯಾಸ್ಟ್ ಅಂತ. ನಿನ್ನ ಜಾತಿಗೆ ನೀನು ವೋಟ್ ಮಾಡು. ದ್ರೋಹ ಮಾಡಿದ್ರು. ನಮ್ಮನ್ನು ವಿಭಜಿಸುವವರು ಅಂತ ಅವರು ಆಲಾಪ ಮಾಡ್ತಾ ಇದ್ದಾರೆ. ಈ ಹಿಂದೂ ಸಮಾಜದಲ್ಲಿ ಏಕಾತ್ಮತೆಯ ಸೂತ್ರವನ್ನು ಗಟ್ಟಿಗೊಳಿಸುವ ಬದಲಾಗಿ ಜಾತಿ ಜಾತಿಯಲ್ಲಿ ಈ ಸಮಾಜವನ್ನು ಒಡೆಯುವಂಥ ಪಾಪ ಕಾರ್ಯವನ್ನು ಆ ರಾಜಕಾರಣಿಗಳು ಮಾಡ್ತಾ ಬಂದರು ಅಂತ ಹೇಳುವಾಗ ನನ್ನಲ್ಲಿ ದ್ವೇಷ ಭಾವನೆ ಇಲ್ಲ, ವೇದನೆ ತುಂಬಿಕೊಂಡು ಬರುತ್ತೆ. ಆದರೆ ಮುಸಲ್ಮಾನರ ತುಷ್ಟೀಕರಣ ಮಾಡಿದರು. ಅಧಿಕಾರಕ್ಕಾಗಿ ಓಟ್ ಗಳಿಸಬೇಕು, ಜಾತಿ ಭಾವನೆಯನ್ನು ಕೆರಳಿಸಿ ಹಿಂದೂ ಸಮಾಜವನ್ನು ಒಡೆಯುವುದು. ಮುಸಲ್ಮಾನರು ಒಟ್ಟಾಗಿ ಓಟ್ ಮಾಡ್ತಾರಲ್ಲ, ಮುಸಲ್ಮಾನರ ತುಷ್ಟೀಕರಣ ಎಲ್ಲಿವರೆಗೂ ಹೋಯಿತು ಅಂತ ಹೇಳಿದ್ರೆ, ಆ ವಯೋವೃದ್ಧರಾಗಿದ್ದಂಥ ಅರ್ಥಶಾಸ್ತ್ರ ತಜ್ಞರಂತೆ ಅವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಒಂದು ಮಾತು ಹೇಳಿದ್ರು, ಬಹಳ ಬೇಜಾರಾಗುತ್ತೆ. ಈ ರಾಷ್ಟ್ರದ ಅಭಿವೃದ್ಧಿಯ ಮೇಲೆ ಮೊದಲ ಅಧಿಕಾರ ಇರೋದು ಮುಸಲ್ಮಾನರಿಗೆ ಅಂತ. ಈ ರಾಷ್ಟ್ರದ ಸಂಪನ್ಮೂಲಗಳನ್ನು ಅನುಭವಿಸುವ ದೃಷ್ಟಿಯಿಂದ ಮೊದಲ ಪ್ರಾಶಸ್ತ್ಯ, ಪ್ರಿಯಾರಿಟಿ ಕೊಡಬೇಕಾದ್ದು ಮುಸಲ್ಮಾನರಿಗೆ ಅಂತ ನಾಚಿಕೆ ಇಲ್ಲದೆ ಹೇಳಬೇಕಾ? ಸಿಖ್ ಪಂಥವನ್ನು ಸಂಪೂರ್ಣವಾಗಿ ನಷ್ಟ ಮಾಡತಕ್ಕಂಥ ದುಷ್ಟರು ಮುಸಲ್ಮಾನರು. ಅಂಥ ಮುಸಲ್ಮಾನರ ಬಗ್ಗೆ ಈ ಸಿಖ್ ಪ್ರಧಾನಮಂತ್ರಿ ಹೇಳಿದರೆ, ಈ ದೇಶದ ಸಂಪತ್ತಿಗೆ ಮೊದಲ ಅಧಿಕಾರ ಇರಬೇಕಾದ್ದು ಮುಸಲ್ಮಾನರಿಗೆ ಅಂತ. ಹೀಗೆ ಈ ದೇಶದಲ್ಲಿ ರಾಜಕಾರಣ ನಡ್ಕೊಂಡು ಬಂತು. ಒಂದು ರಾಷ್ಟ್ರ ಅಂದಮೇಲೆ ಒಂದೇ ರಾಷ್ಟ್ರೀಯತೆ ಅಲ್ವಾ? ರಾಷ್ಟ್ರೀಯತೆ ಈ ರಾಷ್ಟ್ರದಲ್ಲಿರೋ ಎಲ್ಲ ಮತ, ಪಂಥ, ಜಾತಿಯವರನ್ನು ಏಕಾತ್ಮತೆಯ ಸೂತ್ರದಲ್ಲಿ ಪೋಣಿಸುವ ಸಂಜೀವಿನಿ. ಇಂಥ ರಾಷ್ಟ್ರೀಯತೆಯನ್ನು ಶಿಥಿಲಗೊಳಿಸಿದ್ರಲ್ಲ. ಬಹುಸಂಖ್ಯಾತ ಅಲ್ಪಸಂಖ್ಯಾತ ಅಂತ ಈ ಭಾರತ ಮಾತೆ ಮಕ್ಕಳನ್ನು ಒಡೆದವರು ಅವರು ಕಾಂಗ್ರೆಸ್ನವರು. ಅಂದರೆ ಬ್ರಿಟಿಷರು ಈ ದೇಶವನ್ನು ಬಿಟ್ಟು ಹೋಗುವಾಗ ಅವರು ತಮ್ಮ ಶಕುನಿಯ ಕುನೀತಿಯಂತೆ ದೇಶವನ್ನು ಒಡೆದು ಹೋದರು. ಮುಸಲ್ಮಾನರಿಗೆ ಪಾಕಿಸ್ತಾನ, ಹೋಗಲಿ ಉಳಿದ ಹಿಂದೂಗಳಿಗೆ ಹಿಂದೂಸ್ಥಾನ, ಅದೂ ಮಾಡಲಿಲ್ಲ. ಗುಳ್ಳೆ ನರಿಗಳು ಅವರು. ಎಲ್ಲ ರಾಜರಿಗೂ ಸ್ವಾತಂತ್ರ್ಯ ಕೊಟ್ಟುಬಿಟ್ರು. 500ಕ್ಕಿಂತ ಹೆಚ್ಚು ಸಂಸ್ಥಾನಗಳು. ನೀವು ಸ್ವತಂತ್ರವಾಗಿಯೂ ಇರ್ಬೋದು, ಭಾರತದ ಒಕ್ಕೂಟದಲ್ಲಿ ಸೇರಬಹುದು ಅಂತ. ಇದು ರಾಷ್ಟ್ರೀಯತೆನಾ? ಆದರೆ ಇಲ್ಲೊಬ್ಬ ರಾಷ್ಟ್ರೀಯತೆಯ ಪ್ರತಿಮೂರ್ತಿ ರಾಜಕಾರಣಿ ಒಬ್ಬ ಇದ್ದ. ಅದು ಅಧಿಕಾರಕ್ಕಾಗಿ ರಾಜಕಾರಣ ಮಾಡಿದವನಲ್ಲ, ರಾಷ್ಟ್ರೀಯತೆಗಾಗಿ. ಆ ಮಹಾನುಭಾವನೆ ಉಕ್ಕಿನ ಮನುಷ್ಯ ಸರ್ದಾರ್ ಪಟೇಲ್. ಅವರು ಈ ದೇಶದ ಎಲ್ಲ ರಾಜರಿಗೂ ಸಹ ಹೃದಯ ಮುಟ್ಟುವ ಹಾಗೆ ಮನವಿ ಮಾಡಿದರು. ನೀವೇನಾದರೂ ಒಂಟಿಯಾಗಿ ಹೀಗೆ ಇದ್ದರೆ ಇತಿಹಾಸ ಮರುಕಳಿಸತ್ತೆ. ಹಿಂದೆ ಹೇಗಿತ್ತು ಅದಾಗಬಾರದು ಅನ್ನೋದಾದರೆ ಭಾರತದ ಅವಿಭಾಜ್ಯ ಅಂಗ ನಾವು. ಭಾರತದ ಒಕ್ಕೂಟ ಅಲ್ಲ, ಯೂನಿಯನ್ ಆಫ್ ಸ್ಟೇಟ್ಸ್ ಅಲ್ಲ. ಇದು ಅಖಂಡ ಭಾರತ. ಇದು ಒಂದು ರಾಷ್ಟ್ರ. ಇದು ಅದರ ಅಂಗಗಳು ನಾವು.
ಈ ಅಂಗಗಳು ದೇಹವನ್ನು ಬಿಟ್ಟು ಹೋದರೆ ಎಷ್ಟು ಅಪಾಯ. ಅದಕ್ಕಾಗಿ ಎಲ್ಲರೂ ಭಾರತದ ಅಂಗವಾಗಿ ಇರಬೇಕು. ಯಾರೂ ಸಹ ಬೇರೆಯಾಗಿ ಸಿಡಿದು ಹೋಗಬಾರದು. ರಾಷ್ಟ್ರೀಯತೆ ಆರಾಧನೆ ಮಾಡ್ತಾ ಇದ್ದಂಥ ಒಬ್ಬ ರಾಜಕಾರಣಿ ಈ ರೀತಿ ಮನವಿ ಮಾಡಿದಾಗ ಎಲ್ಲ ಹಿಂದೂ ರಾಜರ ಅಂತಃಕರಣದಲ್ಲಿ ಸುಪ್ತವಾಗಿ ಇದ್ದಂಥ ರಾಷ್ಟ್ರೀಯತೆ ರಾಜಕಾರಣ ಜಾಗೃತವಾಯಿತು. ಇಬ್ಬರು ಮಾತ್ರ ರಾಷ್ಟ್ರೀಯತೆ ಅವರ ಅಂತಃಕರಣದಲ್ಲಿ ಇರಲಿಲ್ಲ. ಒಂದು ಜಮ್ಮು ಕಾಶ್ಮೀರ, ಇನ್ನೊಂದು ಹೈದರಾಬಾದ್. ಜಮ್ಮು ಕಾಶ್ಮೀರದಲ್ಲಿ ಹಿಂದೂ ರಾಜ ಇದ್ದ, ರಾಜ ಹರಿಸಿಂಗ್ ಅಂತ, ನಾಮಕೆ ವಾಸ್ತೆ ರಾಜನಾಗಿದ್ದ. ಎಲ್ಲ ನಡೀತಾ ಇದ್ದಿದ್ದು ಅಬ್ದುಲ್ಲಾ ಕುಟುಂಬದ್ದೇನೆ. ಮುಸಲ್ಮಾನರು ಮೆಜಾರಿಟಿಲಿದ್ದರು. ಅವ ಭಾರತದ ಜೊತೆ ಸೇರಲಿಲ್ಲ. ಹೈದರಾಬಾದಿನ ನಿಜಾಮ ಸೊಕ್ಕು ನೋಡ್ರಿ ಹೇಗಿರುತ್ತೆ. ಹೈದರಾಬಾದ್ನಲ್ಲಿ ಮೆಜಾರಿಟಿ ಹಿಂದೂಗಳು. ಏನೋ ನಾವು ಮರೆತು ಬಿಟ್ಟಿದ್ವಲ್ಲ, ಕುಂಭಕರ್ಣರಾಗಿದ್ವು. ಹೀಗಾಗಿ ನಿಜಾಮನ ರಾಜ್ಯ ಇತ್ತು. ಆ ನಿಜಾಮನು ನಾನು ಭಾರತದ ಜೊತೆ ಸೇರೋದಿಲ್ಲ ಅಂತ ಹೇಳಬೇಕಾದ್ರೆ ಅವನ ರಕ್ತದಲ್ಲಿ ಆ ಹಿಂದೂ ದ್ವೇಷ, ಭಾರತ ದ್ವೇಷ ಕಣ ಕಣದಲ್ಲೂ ವಿಷದಂತೆ ಪ್ರವಹಿಸ್ತಾ ಇದ್ದಿರಬೇಕು. ಬಾಕಿ ಎಲ್ಲ ರಾಜ್ಯಗಳು ಸಹ ಸಂತೋಷವಾಗಿ ಭಾರತದಲ್ಲಿ ವಿಲೀನವಾಗಿ ಹೋದರು. ಪಂಡಿತ್ ನೆಹರು ಅಧಿಕಾರ ರಾಜಕಾರಣ ಮಾಡ್ತಾ ಇದ್ರು, ರಾಷ್ಟ್ರೀಯತೆ ರಾಜಕಾರಣ ಅಲ್ಲ. ಇದು ಹೇಳೋದಕ್ಕೆ ನನಗೆ ಯಾವ ಸಂಕೋಚವೂ ಇಲ್ಲ, ಯಾವ ಭಯವೂ ಇಲ್ಲ. ಜಮ್ಮು ಕಾಶ್ಮೀರ ಭಾರತದಿಂದ ಭಿನ್ನವಾಗಿ ಇರಲು ಕಾರಣ ಪಂಡಿತ್ ನೆಹರು. ಪಾಕಿಸ್ತಾನದಿಂದ ನಮ್ಮ ದೇಶ ಸ್ವರಾಜ್ಯ ಬರ್ತಾ ಇದ್ದಾಗೇನೆ ದಾಳಿ ನಡೀತು. 2 ಭಾಗ ಕಾಶ್ಮೀರವನ್ನು ಅವರು ಆಕ್ರಮಣ ಮಾಡಿಬಿಟ್ಟಿದ್ರು. ನಮ್ಮ ಸೈನಿಕರಲ್ಲಿ ಆ ರಾಷ್ಟ್ರೀಯತೆಯ ಭಾವನೆಯನ್ನು ತುಂಬಿ ಅವರ ಮೇಲೆ ಪ್ರತಿದಾಳಿ ಮಾಡತಕ್ಕಂಥ ಪ್ರೇರಕ ಪುರುಷ, ಮರಿಬೇಡ್ರಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಂದಿನ ಸರಸಂಘ ಚಾಲಕ ಗುರುಜಿ ಗೋಲ್ವಲ್ಕರ್ ಮತ್ತು ಸರ್ದಾರ್ ಪಟೇಲ್ ಅವರನ್ನು ಓಡಿಸ್ತಾ ಇದ್ರು ನಾವು. ಯಾಕೆಂದರೆ ಹಿಂದೂಸ್ತಾನದ ಸೈನ್ಯ ಅಂದರೆ ಶೌರ್ಯಕ್ಕೆ ಇನ್ನೊಂದು ಹೆಸರು. ಬೆನ್ನು ತೋರಿಸಿ ಗೊತ್ತೇ ಇಲ್ಲ ಅವರಿಗೆ, ಎದೆಗೆಡುವ ವ್ಯಕ್ತಿತ್ವ ಅಲ್ಲವೇ ಅಲ್ಲ, ಎದೆ ಕೊಡುವ, ಎದೆ ಏರಿಸುವ. ಆದರೆ ಅಬ್ದುಲ್ಲಾ ಹೇಳ್ದ ಅನ್ನೋ ಮಾತಿಗೆ ಮರುಳಾಗಿ 60 ವರ್ಷ ಆಗಿದ್ದಂಥ ಪಂಡಿತ್ ನೆಹರು ಅರಳು ಮರಳಿಗೆ ಬಲಿಯಾಗಿ ಇದನ್ನು ವಿಶ್ವರಾಷ್ಟ್ರ ಸಂಸ್ಥೆಗೆ ತೆಗೆದುಕೊಂಡು ಹೋಗೋಣ ಅಂಥೇಳಿ ಸೀಸ್ ಫೈರ್ ಮಾಡ್ದ. ಇವತ್ತಿನವರೆಗೂ ಅನುಭವಿಸ್ತಾ ಇದ್ದೀವಿ. ಸಂವಿಧಾನದಲ್ಲಿ ವಿಶೇಷವಾದಂಥ ಹಕ್ಕುಗಳನ್ನು ಕೊಟ್ಟ. ಒಂದು ರಾಷ್ಟ್ರ ಅಂತಂದಮೇಲೆ ಎಲ್ಲ ರಾಜ್ಯಗಳಂತೆ ಆ ರಾಜ್ಯವೂ ಇರಬೇಕು. ಅದಕ್ಕಾಗಿ ವಿಶೇಷ ಸ್ಥಾನಮಾನ ಯಾಕೆ? ಅಧಿಕಾರ ರಾಜಕಾರಣ, ತುಷ್ಟೀಕರಣದ ರಾಜಕಾರಣ. ಹೈದರಾಬಾದಿನ ಸಂಪೂರ್ಣ ಜವಾಬ್ದಾರಿಯನ್ನು ಸರ್ದಾರ್ ಪಟೇಲ್ ತಮ್ಮ ಗಟ್ಟಿಯಾದ ಹೆಗಲಗಳ ಮೇಲೆ ಹೊತ್ತಿದ್ದರಿಂದ ಪೊಲೀಸ್ ಆ್ಯಕ್ಷನ್ ಆಯಿತು. ನೆಹರುಗೆ ಗೊತ್ತಾಗಲಿಲ್ಲ. ನಿಜಾಮ ಮಂಡಿಯೂರು ಬೇಕಾಗಿ ಬಂತು. ಹೈದರಾಬಾದ್ ತಡವಾಗಿ ಭಾರತದ ಒಂದು ಅಂಗವಾಗಿ ಹೋಯಿತು. ಇದು ರಾಷ್ಟ್ರೀಯತೆಯ ರಾಜಕಾರಣ. ಸೋಮನಾಥದ ಜೀರ್ಣೋದ್ಧಾರ ಆದ ಮೇಲೆ ಬಾಬು ರಾಜೇಂದ್ರ ಪ್ರಸಾದ್ ಅಲ್ಲಿಗೆ ಆಮಂತ್ರಿತರವರು ಹೋಗಬೇಕಾಗಿತ್ತು. ನೆಹರು ಹೇಳಿದ್ರು, ಸೆಕ್ಯುಲರ್ ಇಂಡಿಯಾದ ಸೆಕ್ಯುಲರ್ ರಾಷ್ಟ್ರಪತಿ ನೀವು ಅಲ್ಲಿ ಹೋಗಬಾರದು, ಕಮ್ಯುನಲ್ ಆಗಿಬಿಡ್ತೀರ ಅಂತ. ಆದರೆ ರಾಜೇಂದ್ರ ಬಾಬು ಕಮ್ಯುನಲ್ ಆಗಿರಲಿಲ್ಲ, ನ್ಯಾಷನಲ್ ಆಗಿದ್ದರು. ಅದಕ್ಕೋಸ್ಕರ ನೆಹರು ಮಾತಿಗೆ ಸೊಪ್ಪು ಹಾಕದೆ ಅವರು ಸೋಮನಾಥಕ್ಕೆ ಹೋದರು. ಇದು ರಾಷ್ಟ್ರೀಯತೆಯ ರಾಜಕಾರಣ. ಆದರೆ ನೆಹರು ನೇತೃತ್ವದಲ್ಲಿ ರಾಷ್ಟ್ರೀಯತೆಯ ರಾಜಕಾರಣ ಮಂಕಾಗ್ತಾ ಹೋಯಿತು. ಅಧಿಕಾರ ರಾಜಕಾರಣವೇ ಪ್ರಧಾನವಾಗ್ತಾ ಹೋಯಿತು. ಹಿಂದೂ ಸಮಾಜವನ್ನು ಜಾತಿಗಳ ಹೆಸರಲ್ಲಿ ಒಡೆಯೋದು,
ಅಲ್ಪಸಂಖ್ಯಾತರು ಅಂಥೇಳಿ ವಿಶೇಷವಾಗಿ ಮುಸಲ್ಮಾನರನ್ನು ಓಲೈಸುವುದು, ಹಿಂದೂಗಳಿಗೆ ವಿಶೇಷ ಜವಾಬ್ದಾರಿಗಳು, ಮುಸಲ್ಮಾನರಿಗೆ ವಿಶೇಷವಾದ ಹಕ್ಕುಗಳು, ರಾಷ್ಟ್ರೀಯತೆಯ ಸೂತ್ರದಲ್ಲಿ ಪೋಣಿಸುವ ಬದಲಾಗಿ ತುಷ್ಟೀಕರಣದ ಇಳಿಜಾರಿನಲ್ಲಿ ನೆಹರು ಕಾಲಿಟ್ಟರು, ಜಾರ್ತಾ ಹೋದರು. ಬಂಧುಗಳೇ, ಎಷ್ಟು ವರ್ಷಗಳು ಹೀಗೆ ಅಧಿಕಾರ ರಾಜಕಾರಣದಲ್ಲಿ ನಮ್ಮ ದೇಶ ಮುಳುಗಿ ಹೋಯಿತು. ನಾವು ಹೊಡ್ಕೋತಾ ಬಂದವು. ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ನೇತೃತ್ವದಲ್ಲಿ ಪ್ರಾರಂಭ ಆದಂಥ ಭಾರತೀಯ ಜನಸಂಘ ಭಾರತದ ರಾಜಕಾರಣವನ್ನು ರಾಷ್ಟ್ರೀಯತೆಯ ಹಳಿಗಳ ಮೇಲೆ ಪುನಃ ತರಲೇಬೇಕು ಈ ಸಂಕಲ್ಪ ಮಾಡಿ ಭಾರತದ ರಾಜಕೀಯ ಆಕಾಶದಲ್ಲಿ ಹೊಸ ನಕ್ಷತ್ರವಾಗಿ ಜನಸಂಘ ಪ್ರಾರಂಭ ಆಯಿತು. ಹೇಗಾದರೂ ಮಾಡಿ ಅಧಿಕಾರಿ ಆಗಬೇಕು ಅಂತಲ್ಲ, ರಾಷ್ಟ್ರೀಯತೆಯ ರಾಜಕಾರಣ, ಅಧಿಕಾರದ ರಾಜಕಾರಣ ಅಲ್ಲ, ಪಾಲಿಟಿಕ್ಸ್ ಫಾರ್ ನ್ಯಾಷನಲಿಸಮ್. ಈ ತತ್ವದ ಆಧಾರದ ಮೇಲೆ ರಾಜಕಾರಣ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರಿಂದ ಪ್ರಾರಂಭ ಆಯಿತು. ವರ್ಷಗಳು ಉರುಳಿ ಹೋದವು. ಬಂಧುಗಳೇ, ಭಗಿನಿಯರೇ, ಬದಲಾವಣೆ ಪ್ರಕೃತಿಯ ನಿಯಮ. ಬದಲಾವಣೆ ತನ್ನಷ್ಟಕ್ಕೆ ಬರೋದಿಲ್ಲ. ಬದಲಾವಣೆಯನ್ನು ತರುವತಕ್ಕಂಥ ಸಂಕಲ್ಪ ಶಕ್ತಿ ಬೇಕು. ಆ ಸಂಕಲ್ಪ ಶಕ್ತಿಗೆ ಒಂದಾಗುವಂತಹ, ಒಡನಾಡುವಂತಹ, ಸಮರ್ಥನೆ ನೀಡುವಂಥ ಸಂಘಟಿತ ಶಕ್ತಿ ಬೇಕು. ದೇಶ ಕಾ ನೇತಾ ಕೈಸಾ ಹೋ ಬಿಡಬೇಕು. ಭಾರತ ರಾಮರಾಜ್ಯವಾಗಬೇಕು, ಧರ್ಮರಾಜ್ಯವಾಗಬೇಕು, ಭಾರತಾಂಬೆ ಜಗದಂಬೆ ಆಗಬೇಕು, ಭಾರತ ವಿಶ್ವಗುರು ಆಗಬೇಕು. ಈ ಧ್ಯೇಯವೇ ರಾಷ್ಟ್ರೀಯತೆಯ ರಾಜಕಾರಣದ ಮೂಲ ಮಂತ್ರ. ಇದನ್ನು ಹೇಳ್ತಾ ಬಂದು ಏರಿದ್ವು, ಇಳಿದ್ವು. 2 ಸೀಟ್ಗಳಿಗೆ ಇಳಿದು ಹೋಯಿತು BJP. ಅಟಲ್ ಬಿಹಾರಿ ವಾಜಪೇಯಿಯವರು ರಾಷ್ಟ್ರೀಯತೆಯ ರಾಜಕಾರಣದ ಪೂಜಾರಿ. ಅವರು ಹೇಳಿದ್ರು, ನಾವು ಬಗ್ಗುವುದಿಲ್ಲ, ಜಗ್ಗುವುದಿಲ್ಲ. ಕಾಂಗ್ರೆಸ್ನವ್ರಿಗೆ ಹೇಳಿದ್ರು, ಐತಿಹಾಸಿಕ ಭಾಷಣ ಅದು. ಇವತ್ತು ಚಕ್ರ ತಿರುಗ್ತಾ ತಿರುಗ್ತಾ ನಾವು ಕೆಳಗೆ ಬಂದಿದ್ದೀವಿ. ಈಗ ಚಕ್ರ ತಿರುಗೋ ಹಾಗೆ ನಾವು ವ್ಯವಸ್ಥೆ ಮಾಡಿದ್ರೆ ಅದು ಮೇಲೆ ಬರುತ್ತೆ. ಇವತ್ತು ಇಬ್ಬರೇ ಇರೋರು, ಭವಿಷ್ಯದಲ್ಲಿ ಈ ದೇಶವನ್ನು ನಾವು ಆಳಬಲ್ಲೆವೋ, ತಿರುಕನ ಕನಸಲ್ಲ, ಇದೊಂದು ಸಂಕಲ್ಪ. ಅವರು ಪ್ರಧಾನಮಂತ್ರಿ ಆದರು. ಸೊ 2 ಸೀಟ್ ಬಂದಾಗ ಒಂದು ಹೇಳಿದ್ರು ಅವರು, ನ ದೈನ್ಯಂ ನ ಪಲಾಯನಂ. ಹಿಂದುವಿನ ಜಾತಕದಲ್ಲಿ ಏರಿಳಿತ ಇರಬಹುದು, ಪಲಾಯನ ಇಲ್ಲ, ದೈನ್ಯತೆ ಇಲ್ಲ. ಶ್ರೀಕೃಷ್ಣನ ಬೋಧನೆಯೇ ಇದು. ಸ್ವಂತದ ಆಸಕ್ತಿಯಿಂದ ಹೊರಗೆ ಬಂದು ಧರ್ಮ ಸಂರಕ್ಷಣೆಗಾಗಿ ಹೋರಾಟ ಮಾಡು, ಅಂಥ ರಾಜಕಾರಣ ಮಾಡು, ಅದಕ್ಕಾಗಿ ಯುದ್ಧ ಮಾಡು ಅಂತ ಅರ್ಜುನನಿಗೆ ಕೃಷ್ಣ ಹೇಳಿದ್ದು. ರಾಷ್ಟ್ರೀಯತೆಯ ರಾಜಕಾರಣದ ಪೂಜೆ ಈ ದೇಶದಲ್ಲಿ ಆಗಬೇಕು. ರಾಮಾಯಣದಲ್ಲಿ ರಾಮ, ದ್ವಾಪರ ಯುಗದಲ್ಲಿ ಕೃಷ್ಣ ರಾಷ್ಟ್ರೀಯತೆಯ ರಾಜಕಾರಣವನ್ನು ನಮಗೆ ಕಲಿಸಿಕೊಟ್ಟರು. ಕಲಿಯುಗದಲ್ಲಿ ಅದನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿಯನ್ನು ನಾವು ಸ್ವೀಕಾರ ಮಾಡೋದು, ನಮ್ಮನ್ನು ನಾವು ಬೆನ್ನು ತಟ್ಟಿಕೊಳ್ಳೋದಲ್ಲ, ನಮ್ಮ ಸಂಕಲ್ಪ ಅದಿತ್ತು. ಅದಕ್ಕೋಸ್ಕರ ಹೇಳ್ತೀನಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಮಾಡಿದ್ದೆ ಪಾಲಿಟಿಕ್ಸ್ಗೊಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಪ್ರಾರಂಭ ಮಾಡಿದ್ದು ಪವರ್ ಪಾಲಿಟಿಕ್ಸ್ಗೂ ಅಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆದದ್ದು ಮತ್ತೊಮ್ಮೆ ಈ ದೇಶದಲ್ಲಿ ರಾಷ್ಟ್ರೀಯತೆಯ ಆರಾಧನೆ ಆಗಬೇಕು ಅಂತ. ಎಲ್ಲೆಲ್ಲೂ ರಾಷ್ಟ್ರೀಯತೆ ವಿಜೃಂಭಿಸಬೇಕು. ಸಮಾಜಕಾರಣ, ವಿದ್ಯಾರ್ಥಿ ಜೀವನ ಇರ್ಬೋದು, ಕಾರ್ಮಿಕ ಕ್ಷೇತ್ರ ಇರ್ಬೋದು, ಕಲಾಕ್ಷೇತ್ರ, ಸಾಹಿತ್ಯ ಕ್ಷೇತ್ರ, ಎಲ್ಲ ಕ್ಷೇತ್ರದಲ್ಲೂ ರಾಷ್ಟ್ರೀಯತೆಯ ಆರಾಧನೆ ಆಗಬೇಕು. ಮರಳಿ ಈ ದೇಶ ಅರಳಬೇಕು. ಅದಕ್ಕಾಗಿ ಒಂದು ಭಗೀರಥ ಪ್ರಯತ್ನ ನಡ್ಕೊಂಡು ಬರ್ತಾ ಇತ್ತು. ಈ 7-8 ವರ್ಷಗಳಲ್ಲಿ ಆ ಬದಲಾವಣೆ
ನಾವೇನೇ ತರೋಂಥ ದಿಕ್ಕಿನಲ್ಲಿ ಮುಂದಡಿ ಇಡ್ತಾ ಇರೋದನ್ನು ನಾವು ನೋಡ್ತಾ ಇಲ್ವಾ? ನಮ್ಮೆಲ್ಲರಲ್ಲೂ ಒಂದು ಹೊಸ ಉತ್ಸಾಹದ ಒಂದು ಬುಗ್ಗೆ, ಉತ್ಸಾಹದ ಚಿಲುಮೆ ಇದು ಎದ್ದಿರೋದು ನಾವೆಲ್ಲ ನೋಡ್ತಾ ಇಲ್ವಾ? ಬಂಧುಗಳೇ, ಭಗಿನಿಯರೇ, ಇವತ್ತು ಶುಭವಾದಂಥ ದಿನ. ಕಾರಣ, ನೀವೆಲ್ಲ ಮೆರವಣಿಗೆನಲ್ಲಿದ್ದರೆ, ನೀವು ಅದರಲ್ಲಿ ಇದ್ರಿ, ನಿಮಗೆ ಗೊತ್ತಿಲ್ಲ. ನಾನು ಸ್ವಲ್ಪ ದೂರದರ್ಶನ ನೋಡ್ತಾ ಇದ್ದೆ. ಆ ಚೀನಾದ ನೆಲದಲ್ಲಿ ನಡೀತಾ ಇರತಕ್ಕಂಥ ಏಷ್ಯನ್ ಕ್ರೀಡೆಗಳಲ್ಲಿ ಭಾರತ ತನ್ನ ಗುರಿಯನ್ನು ಮುಟ್ಟುವುದನ್ನು ನೋಡಿ ಸಂಭ್ರಮ ಪಡೋದಕ್ಕೋಸ್ಕರ 100 ಪದಕಗಳನ್ನು ದಾಟಿ ಬಿಡ್ತು. ಅದು ಯಾವ ನೆಲದಲ್ಲಿ? ಚೀನಾದ ನೆಲದಲ್ಲಿ. ಅವರಿಗೆ ನಾವು ಹೋಲಿಸಿಕೊಳ್ಳಬಾರದು. ಆದರೆ ನಮ್ಮ ಹಿಂದಿನ ಸ್ಥಿತಿ ಹೇಗಿತ್ತು? ಮಲಗಿದರೆ ಬಿದ್ದರೆ ಕುಂಭಕರ್ಣ, ಎದ್ದರೆ ಹನುಮಂತ. ಅದಕ್ಕೋಸ್ಕರ ನಮ್ಮ ಕ್ರೀಡಾಪಟುಗಳು 70 ಇದ್ದದ್ದನ್ನು 100 ದಾಟುವಂತೆ ಮಾಡಿದರು, ಕೊಟ್ಟ ಗುರಿಯನ್ನು ದಾಟಿದ್ರು. ಇದೇ ಹನುಮಂತನ ಒಂದು ವ್ಯಕ್ತಿತ್ವ. ಸಂತೋಷ ಆಗಲ್ವಾ? 3-4 ದಿನಗಳಿಂದ ನೀವು ನೋಡ್ತಾ ಇದ್ದೀರಾ. ಕೆನಡಾದಲ್ಲಿ ಇರಬಹುದು, ಗ್ರೇಟ್ ಬ್ರಿಟನ್ನಲ್ಲಿ ಇರಬಹುದು, ಈ ಒಸಾಮಾ ಬಿನ್ ಲಾಡೆನ್ ಥರ ಭಾರತ ವಿರೋಧಿ ಶಕ್ತಿಗಳು ದುರ್ಭಾಗ್ಯದಿಂದ ಭಾರತೀಯರೇ ಅಲ್ಲಿ ತಾಂಡವವಾಡ್ತಾ ಇದ್ರು. ದುರ್ದೈವದಿಂದ ಕೆನಡಾ ಸರ್ಕಾರ ಅವರಿಗೆ ಆಶ್ರಯವನ್ನು ಕೊಟ್ಟಿತ್ತು, ಪೋಷಣೆಯನ್ನು ಮಾಡ್ತಾ ಬಂದ್ರಿ. ಅಂಥ ಉಗ್ರಗಾಮಿಗಳು ಒಬ್ಬೊಬ್ಬರಾಗಿ ಶಿವಪಾದವನ್ನು ಸೇರ್ತಾ ಇದ್ದಾರೆ, ಇಂಗ್ಲೆಂಡಿನಲ್ಲಿ ಸೇರ್ತಾ ಇದ್ದಾರೆ. ಕೆನಡಾ ಪ್ರಧಾನಮಂತ್ರಿ ಹೇಳಿದ ಭಾರತವೇ ಕಾರಣ ಅಂತ. ನಾವೇ ಕಾರಣ ಅಂತ ಹೇಳುವ ದಿನ ಇನ್ನೂ ಬಂದಿಲ್ಲ, ಬಂದಾಗ ಹೇಳೋಣ. ಅಮೆರಿಕ ಪಾಕಿಸ್ತಾನದ ಒಳಗೆ ನುಗ್ಗಿ ಒಸಾಮಾ ಬಿನ್ ಲಾಡೆನನ್ನು ಮುಗಿಸ್ನಲ್ಲ, ಆ ತಾಕತ್ತು ಭಾರತಕ್ಕೆ ಇಲ್ವಾ? ಚಾಲೆಂಜ್ ತೆಗೆದುಕೊಳ್ತು ಭಾರತ. ನನಗೆ ಗೊತ್ತಿಲ್ಲ ಕಾರಣಗಳು, ಆದರೆ ಒಟ್ಟಿನಲ್ಲಿ ನುಗ್ಗಿ ಹೊಡೆಯುತ್ತಿದ್ದವರನ್ನು ಭಾರತದವರು ನುಗ್ಗಿ ಅವರನ್ನು ಯಮಸದನಕ್ಕೆ ಕಳಿಸ್ತಾ ಇದ್ದಾರೆ. ಇದೊಂದು ಬದಲಾವಣೆ ಅಲ್ವಾ? ನಮ್ಮ ರಾಷ್ಟ್ರೀಯತೆಯ ಗುರಿ ನಾವು ಎಂದೂ ಸಾಮ್ರಾಜ್ಯ ಸ್ಥಾಪನೆ ಮಾಡೋದಕ್ಕೆ ಅಂತ ಹೇಳಲೇ ಇಲ್ಲ. ಪವರ್ ಪಾಲಿಟಿಕ್ಸ್ ಅಲ್ಲ ಇದು. ನಮ್ಮ ರಾಷ್ಟ್ರೀಯತೆಯ ಗುರಿ ಜಗತ್ತಿಗೆ ಕಲ್ಯಾಣ ಉಂಟು ಮಾಡುವಂಥದ್ದು. ನಮ್ಮ ರಾಷ್ಟ್ರೀಯತೆಯ ಗುರಿ ವಸುಧೈವ ಕುಟುಂಬಕಂ. ಒಂದು 4-6 ವರ್ಷಗಳ ಹಿಂದೆ ಇದು ಅನೇಕರಿಗೆ ಗೊತ್ತೇ ಇರಲಿಲ್ಲ. ವಸುಧೈವ ಕುಟುಂಬಕಂ ಏನು ಅನ್ನೋದೇ ಗೊತ್ತಿರಲಿಲ್ಲ. ಆದರೆ ಈಗ G20 ದೇಶಗಳ ಶೃಂಗಸಭೆ ಭಾರತದಲ್ಲಿ ಮಾಡುವಂತಹ ಜವಾಬ್ದಾರಿ ಮತ್ತು ಅವಕಾಶ ನಮಗೆ ಸಿಕ್ಕಿದಾಗ ಅದರಲ್ಲಿ ನಾವು 100ಕ್ಕೆ 150 ಅಂಕಗಳನ್ನು ಗಳಿಸಿ ನಾವು ಉತ್ತೀರ್ಣರಾಗಿದ್ದೀವಿ. ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ ಅಲ್ವಾ ಇದು? ಅಲ್ಲಿ ಬಂದವರಿಗೆ ಇಂಡಿಯಾದ ದರ್ಶನ ಆಗಲೇ ಇಲ್ಲ. ಅಲ್ಲಿ ಬಂದವರೆಲ್ಲರಿಗೂ ಭಾರತದ ದರ್ಶನ ಮಾತ್ರ ಅಲ್ಲ, ಭಾರತದ ಅನುಭವ ಆಯಿತು. ಅಲ್ಲಿ ಇದ್ದಂಥ ಬೈಠಕ್ ನಡೆಯೋ ಹಾಲ್ಗೆ ಯಾವುದೋ ಒಂದು ಗ್ಯಾಲಕ್ಸಿ ಕಂಫರ್ಟ್ಸು ಈ ಹೆಸರು ಇಡಲಿಲ್ಲ, ಭಾರತ ಮಂಡಪಂ. ಹಾಗಂದ್ರೆ ಏನು? ಅದನ್ನು ನಮ್ಮ ಮುಖಂಡರಲ್ಲಿ ಹೇಳಿದ್ರು. 12ನೇ ಶತಮಾನದಲ್ಲಿ ಸಮಾಜದಲ್ಲಿ ಸಾಮರಸ್ಯವನ್ನು ತರುವ ಸಲುವಾಗಿ ಬಸವಣ್ಣನವರ ಅನುಭವ ಮಂಟಪ ಶುರು ಮಾಡಿದ್ರು. ಇವತ್ತು ನಾವು ಅದೇ ನಿಟ್ಟಿನಲ್ಲಿ ಜಗತ್ತಿನಲ್ಲಿ ದೇಶಗಳ ನಡುವೆ ಸಂಘರ್ಷದ ಬದಲಾಗಿ ಸಾಮರಸ್ಯ, ಅಸೂಯೆಯ ಬದಲಾಗಿ ಸಮಾನುಭೂತಿ, ಈ ಭಾವವನ್ನು ನಿರ್ಮಾಣ ಮಾಡುವ ಸಲುವಾಗಿ ನಾವು ಭಾರತ ಮಂಡಪಂ ಅಂತ ಹೆಸರಿಟ್ಟು ಇಂಡಿಯಾ ಶಬ್ದ ಪ್ರಯೋಗ ಮಾಡಲಿಲ್ಲ. ರಾಷ್ಟ್ರಪತಿಗಳ ಔತಣಕೂಟಕ್ಕೆ ಯಾರಿಗೆ ಆಮಂತ್ರಣ ಕಳಿಸೋದು ಅದರೊಳಗೆ ಸಹಜವಾಗಿ ದಿ ಪ್ರೆಸಿಡೆಂಟ್ ಆಫ್ ಭಾರತ್ ರಿಪಬ್ಲಿಕ್ ಹಾಕಿದಾಗ ಇಲ್ಲಿ ಯಾರು ಇತ್ತೀಚೆಗೆ ಐ ಫುಲ್ ಸ್ಟಾಪ್ ಎನ್ ಫುಲ್ ಸ್ಟಾಪ್ ಯಾವುದು ಒಟ್ಟಿಗೆ ಇಲ್ಲ. ಅದು
ಬ್ಯಾರೆ ಬ್ಯಾರೆ, ಅದಕ್ಕೆ ಫುಲ್ ಸ್ಟಾಪ್ ಇರೋದು. ಅದಿನ್ನೂ ಪ್ರಾರಂಭವೇ ಆಗೋದಿಲ್ಲ. ಸಾಮರಸ್ಯ ಇದ್ದರೆ ತಾನೇ ಸಂಘಟನೆ. ಸಂಘಟನೆ ಇಲ್ಲದಿರುವ ಕಡೆ ಸಾಮರಸ್ಯ ಹೇಗೆ? ಫುಲ್ ಸ್ಟಾಪ್, ಬೇರೆ. ಅವ್ರಿಗೆ ಏನು ಹೊಟ್ಟೆ ಒಳಗೆ ಹುಳಿ ಹಿಂಡಿದಾಗಾಯಿತು. ಭಾರತ ಅನ್ನೋ ಹೆಸರು ಬಂದರೆ ಸಂತೋಷ ಆಗಬೇಕಲ್ವಾ? ಈ ಸಂವಿಧಾನದಲ್ಲಿ ಇಂಡಿಯಾ ದಟ್ ಈಸ್ ಭಾರತ್ ಅಂತ ಇದ್ದ ಮೇಲೆ ಇಂಡಿಯಾಗೆ ಎಷ್ಟು ಮಾನ್ಯತೆ ಇರಬೇಕು, ಕನಿಷ್ಠ ಪಕ್ಷ ಅಷ್ಟೇ ಮಾನ್ಯತೆ ಭಾರತಕ್ಕೆ ಇರೋದು ಬೇಡವಾ? ಇಂಡಿಯಾ ಇಂಡಿಯಾ ಹೇಳ್ತಾ ಬಂದರು, ನಾವೇನೋ ಅಪರೂಪಕ್ಕೆ ಭಾರತ ಅಂತ ಹೇಳಿದು ಸಂತೋಷ ಪಡಬೇಕಲ್ವಾ? ಅರೆ, ಇಂಡಿಯಾ ಅನ್ನೋದಕ್ಕೆ ಏನು ಅರ್ಥ ಇದೆ? ಅವರಿಗೆ ಹಿಂದೂಸ್ಥಾನ ಹೇಳಕ್ಕೆ ಬರಲಿಲ್ಲ, ಸಿಂಧೂ ನದಿ ಹೇಳಕ್ಕೆ ಬರಲಿಲ್ಲ. ಅಷ್ಟೇ ಅಲ್ಲ, ನಮ್ಮನ್ನು ನಾವು ಮರೆತು ಬಿಡಬೇಕು, ಕುಂಭಕರ್ಣರಾಗಬೇಕು. ಅದಕ್ಕಾಗಿ ಇಂಡಿಯಾ ಹೆಸರು ಕೊಟ್ಟರು, ಇಂಡಿಯನ್ ಹೆಸರು ಕೊಟ್ಟರು. ಭಾರತ ಅನ್ನೋ ಶಬ್ದಕ್ಕೆ ಏನು ಅಮೋಘವಾದ ಅರ್ಥ ಇದೆ. ನಮ್ಮ ದೇಶದಲ್ಲಿ ನಮ್ಮ ಪೂರ್ವಜರು ಹೆಸರಿಡಬೇಕಾದ್ರೆ ಆ ಹೆಸರಿನ ಹಿಂದೆ ಚಿಂತನೆ ಇತ್ತು. ನನ್ನ ಮಗ ದುರ್ಮರಣಕ್ಕೆ ಬಲಿಯಾಗಬಾರದು, ಅದಕ್ಕಾಗಿ ಮೃತ್ಯುಂಜಯ ಅಂತ ಹೆಸರಿಟ್ಟರು. ನನ್ನ ಮಗ ನರರಲ್ಲಿ ಇಂದ್ರನಂತೆ ಆಗಬೇಕು, ಅದಕ್ಕಾಗಿ ನರೇಂದ್ರ ಅಂತ ಹೆಸರಿಟ್ಟರು. ನನ್ನ ಮಗಳು ಏಟು ತಿನ್ನುವ ಹೆಣ್ಣು ಮಗಳು ಆಗಬಾರದು, ಆಕೆ ಶಕ್ತಿ ಸ್ವರೂಪಿಣಿ ನಾರಿ ಶಕ್ತಿ ಆಗಬೇಕು, ಅದಕ್ಕಾಗಿ ದುರ್ಗಾ ಅಂತ ಹೆಸರಿಟ್ಟರು. ಹಾಗೆ ಭಾರತ ಅಂತ ಪೂರ್ವಜರು ಹೆಸರಿಟ್ಟರು. ಈ ದೇಶ ಅಂತ ಹೇಳಿದ್ರೆ ಇದು ಜ್ಞಾನದ ಗಂಗೋತ್ರಿ, ತಿಳುವಳಿಕೆ ಅರಿವಿನ ಗಂಗೋತ್ರಿ. ಇಲ್ಲಿ ಅರಳಿದಂಥ ಜ್ಞಾನವನ್ನು ನಾವು ಪೇಟೆಂಟ್ ಮಾಡೋ ಅಂಥ ದುಷ್ಟರಲ್ಲ. ಜಗತ್ತು ಒಂದು ಕುಟುಂಬ ಅಂದಮೇಲೆ ಈ ಜ್ಞಾನವನ್ನು ಎಲ್ಲರಿಗೂ ಪ್ರಸರಣ ಮಾಡಬೇಕಾದ್ದು ನಮ್ಮ ಕೌಟುಂಬಿಕ ಧರ್ಮ. ಅದಕ್ಕಾಗಿ ಭಾರತ ಅಂತ ಹೆಸರಿಟ್ಟಿದ್ದು. ಭಾರತ ಅಂತ ಹೇಳಿದ್ರೆ ನಮಗೆ ಮಹಾಭಾರತ ನೆನಪಾಗತ್ತೆ. ಧರ್ಮ ಸಂರಕ್ಷಣೆಗಾಗಿ ನಾವು. ಭಾರತ ಅಂತ ಹೇಳಿದ್ರೆ ಭಗವದ್ಗೀತೆ ನೆನಪಾಗತ್ತೆ. ಕರ್ತವ್ಯದ ಸ್ಮರಣೆ ಮಾಡಬೇಕಾದವರು, ಕರ್ತವ್ಯದಲ್ಲಿ ತೊಡಗಬೇಕಾದವರು ನಾವು. ಭಾರತ ಅಂತ ಹೇಳಿದ್ರೆ ಭರತ ಚಕ್ರವರ್ತಿ ಶೌರ್ಯಕ್ಕೆ ಇನ್ನೊಂದು ಹೆಸರು ನೆನಪಾಗತ್ತೆ, ಭರತ ಮುನಿ ನೆನಪಾಗತ್ತೆ. ಭಾರತ ಅಂತ ಹೇಳಿದರೆ ಭಾರತೀಯ ಸಾಹಿತ್ಯ, ಭಾರತೀಯ ಸಂಗೀತ, ಭಾರತೀಯ ಕಲೆ, ಒಟ್ಟು ಭಾರತದ ವ್ಯಕ್ತಿತ್ವ ಇದೆಲ್ಲ ಸಾವಿರಾರು ವರ್ಷಗಳಿಂದ ಇಲ್ಲಿ ಬೆಳೆದು ಬಂದದ್ದು. ಅದರ ನೆನಪು ಆದಾಗ ನಮಗೊಂದು ಸ್ಫೂರ್ತಿ, ಪ್ರೇರಣೆ, ನಮಗೊಂದು ಟಾನಿಕ್ ಅಲ್ವಾ ಅದು. ಅದನ್ನು ನಿರಾಕರಣೆ ಮಾಡಿ ಇಂಡಿಯಾ ಅಂದರೆ ಏನು ನೆನಪಾಗತ್ತೆ? ಇಂಗ್ಲೀಷರ ನೆನಪಾಗತ್ತೆ. ಇಂಡಿಯಾ ಅಂತ ಹೇಳಿದ್ರೆ ಹ್ಯಾಪಿ ಬರ್ತ್ಡೇ ಟು ಯು ಅದು ನೆನಪಾಗತ್ತೆ. ಭಾರತ ಅಂತ ಹೇಳಿದ್ರೆ ಭಗವಂತನ ಮುಂದೆ ದೀಪವನ್ನು ಉರಿಸಿ ಭಗವಂತನಿಗೆ ಕೃತಜ್ಞತೆಯ ನಮಸ್ಕಾರಗಳನ್ನು ಮಾಡಿ ಹಿರಿಯರ ಪಾದಗಳನ್ನು ಮುಟ್ಟಿ ಅವರ ಆಶೀರ್ವಾದ ಪಡಿಬೇಕು. ಅವರು ಹೇಳ್ತಾರೆ, ಶತಂಜೀವ ಶರದೋ ವರ್ಧಮಾನ ಯಶಸ್ವೀ ಭವ ದೀರ್ಘಾಯುಷ್ಮನ್ ಭವ. ಇದು ಭಾರತ. ಹ್ಯಾಪಿ ಬರ್ತ್ಡೇ ಥಯ. ಕತ್ತರಿಸೋದು, ಆರಿಸೋದು ಇದು ಜೀವನವ. ಜೋಡಿಸೋದು ದೀಪ ಉರಿಸುವುದು, ಬೆಂಕಿ ಹೊತ್ತಿಸುವುದು ಅಲ್ಲ. ಬೆಂಕಿಯನ್ನು ಆರಿಸಬೇಕು, ದೀಪವನ್ನು ಉರಿಸಬೇಕು. ಇದು ಭಾರತ. ಇಂಥ ಹೆಸರು ನಾವು ಪುನರಪಿ ಎಲ್ಲರಲ್ಲೂ ಒಂದು ಜಾಗೃತಿ ಉಂಟು ಮಾಡೋದಕ್ಕೋಸ್ಕರ ಹೇಳಿದ್ರೆ, ಇದೇ ಕೆಲವರಿಗೆ ಸಹಿಸಲಿಕ್ಕೆ ಆಗಿಲ್ಲ ಅಂದರೆ ಆ ಇಂಡಿಯಾ ಅನ್ನತಕ್ಕಂಥ ಗುಲಾಮಿ ಮಾನಸಿಕತೆಯಿಂದ ಇನ್ನೂ ಹೊರಗೆ ಬಂದಿಲ್ಲ. ಆ ಚರಂಡಿಲಿರೋ ಕೊಳಕು ನೀರಿನಲ್ಲಿರತಕ್ಕಂಥ ಹುಳಗಳಿಗೆ ಅದೇ ಆನಂದ. ಅಲ್ಲಿ ಹೋಗಿ ಆ ಡ್ಯಾಶ್ ಪ್ರಾಣಿ ಒದ್ದಾಡುತ್ತಲ್ಲ, ಅದಕ್ಕೆ ಅದೇ ಆನಂದ. ನಾವು ಆ ಥರದವರಲ್ಲ. ನಾವು ಆ ಗುಲಾಮಿ ಮಾನಸಿಕತೆಗೆ ಎಂದೂ ಬಲಿಯಾಗಲಿಲ್ಲ.
ಇವತ್ತು ಅದರಿಂದ ಹೊರಗೆ ಬರ್ತಾ ಇರತಕ್ಕಂಥ ಒಂದು ಪರಿವರ್ತನೆಯ ಕಾಲ ಇದು. ಅದನ್ನೇ ಅಮೃತ ಕಾಲ ಅಂತ ಹೇಳಿದ್ದು. ದೇಶಕ್ಕೆ ಸ್ವರಾಜ್ಯ ಬಂದು 75 ವರ್ಷ ಆಗ್ತಿರೋ ಸನ್ನಿವೇಶದಲ್ಲಿ ಅಮೃತ ಕಾಲವನ್ನು ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ. ಅದರ ನಿರ್ಮಾಣದ ಒಂದು ಭಾಗ ನಾವು. ಎಷ್ಟು ಸಂತೋಷ ಆಗಬೇಕು ನಾವು. ಅಧಿಕಾರ ರಾಜಕಾರಣದ ಹಿಂದೆ ನಾವು ಬೀಳಬಾರದು. ರಾಷ್ಟ್ರೀಯತೆಯ ರಾಜಕಾರಣ. ಹಿಂದೂ ಸಮಾಜವನ್ನು ಜಾತಿಗಳನ್ನಾಗಿ ಒಡೆದು ಜಾತಿಗಳಲ್ಲಿ ವಿರಸವನ್ನು ಉಂಟು ಮಾಡಿ ಅಧಿಕಾರ ರಾಜಕಾರಣದ ಬೇಳೆ ಬೇಯಿಸ್ಕೊಳ್ಳೋದು ದೇಶದ್ರೋಹ. ಕುರುಬರ ಸಮ್ಮೇಳನವೇ ಅದು. ಅಲ್ಲಿ ಹೋದವರು ಹೇಳ್ತಾರೆ, ನಾನು ಎಂದೂ ಜಾತೀಯತೆಯನ್ನು ಮಾಡಿಲ್ಲ. ಇಷ್ಟು ಬಿಳಿ ಸುಳ್ಳು ಹೇಳೋದು ಮತ್ತು ಪತ್ರಿಕೆಯಲ್ಲಿ ಅದಕ್ಕೆ ಪ್ರಚಾರ ಸಿಗೋದು. ನಮ್ಮ ಸಂಘದ ಸ್ವಯಂ ಸೇವಕರು ಎಲ್ಲ ಜಾತಿ ಒಳಗೂ ಇದ್ದಾರೆ. ಈಶ್ವರಪ್ಪನವ್ರನ್ನಂತ ಕೇಳಿದೆ, ನೀವು ಕುರುಬರ ಮುಖಂಡರಾಗಲಿಲ್ವಲ್ಲ ಅಂತ. ಅವ್ರು ಹೇಳಿದರು, ಸಂಘ ನನಗೆ ಸಂಸ್ಕಾರ ಕೊಟ್ಟಿದೆ, ನಮ್ಮೆಲ್ಲ ಕುರುಬರನ್ನ ರಾಷ್ಟ್ರೀಯರನ್ನಾಗಿ ಮಾಡೋ ಜವಾಬ್ದಾರಿ ನಂದು. DS ಶಂಕರಮೂರ್ತಿ ಹೇಳಿದ್ರು, ಎಲ್ಲ ಶೆಟ್ಟರನ್ನ ರಾಷ್ಟ್ರೀಯರನ್ನಾಗಿ ಮಾಡೋ ಜವಾಬ್ದಾರಿ ನಂದು. ನಾವೆಲ್ಲರೂ ರಾಜಕಾರಣದಲ್ಲಿರ್ಬೋದು, ಧರ್ಮಕಾರಣದಲ್ಲಿರ್ಬೋದು, ಅಲ್ಲಿ ಹೋಗಿರೋದು ನನ್ನ ಇಂಡಿವಿಜುವಲ್ ಕೆರಿಯರ್ ಬೆಳೆಸ್ಕೊಳ್ಳೋದಕ್ಕೋಸ್ಕರ ಅಲ್ಲ. ನಾನಲ್ಲಿರೋದೇ ರಾಷ್ಟ್ರೀಯತೆಯ ಒಂದು ಭಾವವನ್ನು ನನ್ನ ಸುತ್ತಮುತ್ತಲು ಇರುವವರಲ್ಲಿ ಅರಳಿಸುವ ಜವಾಬ್ದಾರಿ ನಂದು. ಇದು ನಮ್ಮ ಜೀವನದ ವ್ರತ. ಪಾಲಿಟಿಕ್ಸ್ ಫಾರ್ ಪವರ್ ಅಲ್ಲ, ಪಾಲಿಟಿಕ್ಸ್ ಫಾರ್ ನ್ಯಾಷನಲಿಸಮ್. ಸೊ ಆ ರಾಷ್ಟ್ರೀಯತೆಯ ಒಂದು ದೀಪ ದೇಶದಾದ್ಯಂತ ಉರಿತಾ ಇದೆ. ಅದರಿಂದ ಸಹಿಸಲಾಗದ ಕೆಲವರು ಅದನ್ನು ಆರಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಜಾತೀಯತೆಯನ್ನು ಕೆರಳಿಸೋದು ಮುಸಲ್ಮಾನರ ತುಷ್ಟೀಕರಣ. ಬಂಧುಗಳೇ, ಈಗ ಒಂದು 4 ತಿಂಗಳಾಯ್ತೇನೋ ಅಧಿಕಾರಕ್ಕೆ ಬಂದು, ನನಗೆ ಗೊತ್ತಿಲ್ಲ. ಈ 4 ತಿಂಗಳಲ್ಲಿ ಎಲ್ಲರಿಗಿಂತ ಹೆಚ್ಚು ಸೊಕ್ಕು ಬಂದಿರೋದು ಸಿದ್ದರಾಮಯ್ಯನವರಿಗೆ, ಶಿವಕುಮಾರ್ಗೆ ಅಲ್ಲ, ಅವರಿಗೆ. ಅವರು ಯಾರು? ಶಿರ್ಸಿಯ ಮಾರಿಕಾಂಬೆ ದೇವಸ್ಥಾನದ ಮುಂದೆ ಕಾಂಗ್ರೆಸ್ ಗೆದ್ದಾಗ ಹಸಿರು ಬಾವುಟ ತೋರಿಸ್ತಾರೆ. ಸೊಕ್ಕಲ್ವ ಇದು? ತೋರಿಸೋದಾದ್ರೆ ಕಾಂಗ್ರೆಸ್ ಬಾವುಟ ತೋರಿಸ್ಬೋದಾಗಿತ್ತು. ಅವರು ಕಾಂಗ್ರೆಸ್ ಗೆದ್ದಿದೆ ಅಂತ ಅನ್ಸೋದೇ ಇಲ್ಲ, ನಾವೇ ಗೆದ್ದಿರೋದು. ನಾವು ಹೇಳದಾಗೆ ಅವರು ಕೇಳ್ತಾರೆ, ನಾವು ಕುಣಿಸ್ದಾಗೆ ಅವರು ಕುಣಿತಾರೆ. ಇದೇ ನಡೆದಿರೋದು ಇವತ್ತು. ಶಿವಮೊಗ್ಗದೆಲ್ಲ ಘಟನೆಗಳು ಯಾರೋ ಮಕ್ಕಳಾಟ ಅಂತ ನಮ್ಮ ಗೃಹ ಮಂತ್ರಿ ಹೇಳ್ತಾರೆ. ಯಾರೋ ಕೆಲವು ಕಿಡಿಗೇಡಿಗಳು ಕಲ್ಲೆಸೆದ್ರು, ಆ ಕಲ್ಲು SP-ಗೂ ಬಿತ್ತು. ಇದು ಹೇಳೋ ಮಾತಾ ಇದು? ಆ ಕಲ್ಲು ಎಸೆದವರಿಗೆ ಇನ್ಯಾರು ಲಾಯರ್ರೇ ಬೇಡ, ಈ ಸರ್ಕಾರವೇ ಅವರಿಗೆ ಲಾಯರ್ರು. ಮಾಡ್ತಾ ಹೋಗ್ತಾರೆ. 4-6 ತಿಂಗಳಲ್ಲೇ ಗೊತ್ತಾಗ್ತಾ ಇದೆ ತುಷ್ಟೀಕರಣದ ಪರಾಕಾಷ್ಠೆ. ಇದೆಲ್ಲವೂ ಕೇವಲ ಅಧಿಕಾರದ ಒಂದು ರಾಜಕಾರಣ. ಇದನ್ನು ಬದಲು ಮಾಡತಕ್ಕಂಥ ಸಂಕಲ್ಪ ನಮ್ಮದು ರಾಷ್ಟ್ರೀಯತೆಯ ರಾಜಕಾರಣ. ಆ ರಾಷ್ಟ್ರೀಯತೆಯ ರಾಜಕಾರಣ ಆಗಬೇಕು ಅನ್ನೋದಾದರೆ ಸಂಘ ಪರಿವಾರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಸಹ ಈ ಒಂದು ಪರಿವರ್ತನೆಯ ಮಾಧ್ಯಮವಾಗಬೇಕು. ನಾವೆಲ್ಲರೂ ಹನುಮಂತರಾಗಬೇಕು. ಶ್ರೀರಾಮನನ್ನು ಆರಾಧನೆ ಮಾಡ್ತಕ್ಕಂಥ ಹನುಮಂತ. ಇವತ್ತು ಬಜರಂಗ ದಳದಲ್ಲಿ ಇದ್ದರೆ ನಾಳೆ BJP ಟಿಕೆಟ್ ಸಿಗಬಹುದು ಅನ್ನೋತಕ್ಕಂಥ ಒಂದು ವಿಷಯ ಏನಾದರೂ ಇದ್ದರೆ ಅದು ವಿಷದ ವಿಷಯ. ಅದನ್ನು ತೆಗೆದುಹಾಕಿ. ಸಾಯೋವರೆಗೂ ನಾನು ಹಿಂದೂ ಹಿತಕ್ಕೋಸ್ಕರ ಬಜರಂಗ ದಳದಲ್ಲಿ ಇರ್ತೀನಿ. ಬದುಕಿರೋವರೆಗೂ ವಿಶ್ವ ಹಿಂದೂ ಪರಿಷತ್ ನನ್ನ ಜೀವನದಲ್ಲಿ ಇದೊಂದು ಅವಕಾಶ ಅಲ್ಲ, ನನ್ನ ಜೀವನದ ಧರ್ಮ ಇದು. ಹಾಗೆ ನೋಡ್ಲಿಕ್ಕೆ ಹೋದರೆ ಪುತ್ತೂರು ಮೊದಲಿಂದಲೂ ನಾನು ನೋಡ್ತಾ ಬಂದಿದ್ದೀನಿ. 1950-60 ದಶಕದಿಂದ ಹಿಂದುತ್ವದ ಹಿತಕ್ಕಾಗಿ ಪ್ರಾಣಾರ್ಪಣೆ ಮಾಡದಂಥ ತರುಣರು ಎಷ್ಟು ಜನ ಪುತ್ತೂರಲ್ಲಾಗಿ ಹೋದರು. ಹಿಂದುತ್ವದ ರಕ್ಷಾ ಕವಚ ಇದು. ಹೇಗೆ ಇರಬೇಕು ರಾಷ್ಟ್ರದ ರಾಜಕಾರಣ ಅನ್ನೋದಕ್ಕೆ ಪುತ್ತೂರಿನ ರಾಜಕಾರಣ ಒಂದು ನಮೂನೆ ಆಗಿತ್ತು.
ರಾಮ್ಭಟ್ರು ಗೆಲ್ಲುವಾಗ, ಸುಳ್ಯದಲ್ಲಿ ಅಂಗಾರ ಗೆಲ್ಲುವಾಗ ಎಷ್ಟು ಖರ್ಚು ಮಾಡ್ತಾ ಇದ್ವು ನಾವು? ಬೇರೆಯವರಿಗೆ ಹೋಲಿಸಿದ್ರೆ ಅದೇನೂ ಅಲ್ಲವೇ ಅಲ್ಲ. ರಾಷ್ಟ್ರೀಯತೆಯ ಆಧಾರದ ಮೇಲೆ ಇಲ್ಲಿ ಓಟು ನಡೀತಾ ಇತ್ತು. ಏನೋ ದುರ್ದೈವ, ನಡುವೆ ಒಂದು ದುರ್ಘಟನೆ ನಡೆದೋಯ್ತು, ನಮ್ಮ ಮನಸ್ಸು ಕೆಟ್ಟೋಯ್ತು. ಯಾರಿಗೂ ದೂಷಿಸೋದು ಬೇಡ, ಅದರಿಂದ ಹೊರಗೆ ಬರಬೇಕು ನಾವು. ಸೋಲು ಅನ್ನೋದು ಅಂತಿಮ ಅಲ್ಲ, ಸೋಲು ಅನ್ನೋದು ಸವಾಲು. ರಾಜಕೀಯದಲ್ಲಿ ಇಂದಿನ ಸೋಲು ನಾಳೆಯ ಗೆಲುವಿಗೆ ಒಂದು ಸೋಪಾನ. ನಮ್ಮ ಮೇಲೆ ಯಾರು ಕಲ್ಲು ಎಸೆದರೂ ಆ ಕಲ್ಲನ್ನು ತುಳಿದುಕೊಂಡು ನಾವು ಮುಂದೆ ಹೋಗುವಂಥವ್ರು. ಇದು ನಮ್ಮ ಜಾತಕ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಜಾಗೃತರಾಗೋಣ. ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ವತಿಯಿಂದ ಇಲ್ಲಿ ನಡೆದಂಥ ಈ ಶೌರ್ಯದ ಆರಾಧನೆಯ ಒಂದು ಉತ್ಸವದಲ್ಲಿ ಲಕ್ಷಾಂತರ ಜನ ತರುಣರು ಭಾಗವಹಿಸಿಲ್ಲ, ಆ ಭ್ರಮೆ ನನಗಿರಲೂ ಇಲ್ಲ. ಆದರೆ ಯಾರು ಭಾಗವಹಿಸಿದರು, ಒಬ್ಬೊಬ್ಬರಲ್ಲೂ ಲಕ್ಷಾಂತರ ಜನಗಳಲ್ಲಿ ಇರಬೇಕಾದಂಥ ಆ ಭಾವನೆ, ಉತ್ಕಟತೆ ಅದು ಇತ್ತು. ಯಾವಾಗಲೂ ಆರ್ಗನೈಸ್ಡ್ ಮೈನಾರಿಟಿ, ಧ್ಯೇಯದ ಬೆಂಕಿಯಿಂದ ಪ್ರಜ್ವಲಿತಲಾಗಿರತಕ್ಕಂಥ ಅಲ್ಪಸಂಖ್ಯಾತರು ಇರ್ತಾರಲ್ಲ, ಅವರು ಉಳಿದವರಿಗೆ ದಾರಿ ತೋರಿಸಬಲ್ಲರು. ಅಂಥ ದಾರಿ ತೋರಿಸುವ ಹನುಮಂತನ ಪ್ರತಿನಿಧಿಗಳು ಲಕ್ಷಾಂತರ ಜನ ಬರಲಿಲ್ಲ ಅಂತ ಯಾರು ಬೇಜಾರು ಮಾಡ್ಕೋಬೇಡಿ. ಕೊನೆಯದಾಗಿ 2 ಮಾತು ಹೇಳಿ ಮುಗಿಸ್ತೀನಿ. ಸಜ್ಜನರು ಈ ದೇಶದಲ್ಲಿ ಇದ್ದಾರೆ, ಧರ್ಮನಿಷ್ಠರು ಇದ್ದಾರೆ, ಆದರೆ ಅವರು ಹೋರಾಟದಲ್ಲಿ ಮುಂದೆ ಬರೋದಿಲ್ಲ. ನಾವು ಹಿಂದೆ ಇರ್ತೀವಿ. ರಾಮ ಮತ್ತು ರಾವಣನ ನಡುವೆ ಯುದ್ಧ ನಡೀತಾ ಇರುವಾಗ ರಾವಣ ರಥದಲ್ಲಿದ್ದ, ಸಾರಥಿ ಇದ್ದ. ರಾಮನಿಗೆ ಸಾರಥಿಯೂ ಇಲ್ಲ, ರಥವೂ ಇಲ್ಲ. ಅವನಿಗೆ ಹನುಮಂತನ ಹೆಗಲೇ. ಭೂಮಿ ಮೇಲೆ ನಿಂತು ಹೋರಾಡುವ ರಾಮ ರಥದಲ್ಲಿ ಕುಳಿತು ಹೋರಾಡೋದಲ್ಲ, ಆಕ್ರಮಣ ಮಾಡುವ ಮಾಯಾವಿ ರಾಕ್ಷಸ. ದೇವತೆಗಳಿಗೆ ಗೊತ್ತಿತ್ತು ರಾಮನ ಈ ಹೋರಾಟ ಧರ್ಮದ ಸಂರಕ್ಷಣೆಗಾಗಿ. ಆದರೆ ರಾಮನ ಜೊತೆ ಸೇರೋದಕ್ಕೆ ಅವರಿಗೆ ಭಯ. ನಾವು ರಾಮನ ಜೊತೆ ಸೇರೋದು, ರಾಮ ಸೋತೋಗೋದು, ಆಮೇಲೆ ನಮ್ಮ ಗತಿ ಏನಪ್ಪ? ಅದಕ್ಕೆ ಆಕಾಶದಲ್ಲಿ ನಿಂತು ನೋಡ್ತಾ ಇದ್ರು. ಜೈ 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 ಅಂತಿದ್ರು. ರಾಮ ಅಂತ ಹೇಳಬೇಕು ಅಂತ ಮನಸ್ಸು, ರಾಮ ಅಂತ ಹೇಳೋದು ಧೈರ್ಯ ಇಲ್ಲ. ಇನ್ನು ರಾವಣ ಹೇಳೋದಕ್ಕೆ ಇಷ್ಟ ಇಲ್ಲ. ಜೈ 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 ಜೈ. ಅಗಸ್ತ್ಯರು ಬಂದು ರಾಮನಿಗೆ ಆದಿತ್ಯ ಹೃದಯದ ಉಪದೇಶ ಮಾಡಿದ್ರು, ಆ ರಾವಣನ ಹೃದಯಕ್ಕೆ ನೀನು ಬಾಣ ಬಿಡು. ಆಗ ದೇವತೆಗಳಿಗೆ ಅನ್ನಿಸ್ತು ರಾಮ ಗೆಲ್ತಾನೆ ಅಂತ. ಜೈ 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 ಶ್ರೀರಾಮ್ ಅಂತ ಹೇಳಿದ್ರು. ಇದರಿಂದ ರಾಮಾಯಣ ನಿರ್ಮಾಣವಾಯಿತು. ನಮ್ಮ ದೇಶದ ಜನಗಳು ಹಾಗೇನೆ. ಅದಕ್ಕೋಸ್ಕರ ನಾವು ಚಿಂತೆ ಮಾಡೋದು ಬೇಡ, ನಾವು ಜೈ ಶ್ರೀರಾಮ್ ಹೇಳ್ತಾನೆ ಇರೋಣ. ಜೈ 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 ಹೇಳ್ತಾ ಇರೋರು ಅವರ ಧ್ವನಿಯನ್ನು ಸೇರಿಸಲೇಬೇಕು. ಈ ಅನಿವಾರ್ಯತೆ ಈ ದೇಶದಲ್ಲಿ ಬಂದೇ ಬರುತ್ತೆ, ಅದರ ಬಗ್ಗೆ ಅನುಮಾನವೇ ಇಲ್ಲ. ಇದನ್ನು ನಾವು ಮರಿಬಾರ್ದು. ಇನ್ನೊಂದು ಮಾತು, ಶೌರ್ಯದ ಆರಾಧನೆ ಮಾಡ್ತಕ್ಕಂಥ ದೇಶ ಭಾರತ. ನಾರಿ ಅಬಲೆ ಅಂತ ಎಂದೂ ಕರೆದಿಲ್ಲ, ನಾರಿ ಭೋಗವಸ್ತು ಅಂತ ಎಂದೂ ಕರೆದಿಲ್ಲ. ನಾವು ನಾರಿಯಲ್ಲಿ ನಾವು ಶಕ್ತಿಯನ್ನು ಕಂಡವರು. ಶಕ್ತಿ ದೇವತೆಗಳು ನಾರಿಯರೇ ಹೆಚ್ಚು, ದೇವರು ಕಮ್ಮಿ, ದೇವತೆಗಳು ಹೆಚ್ಚು. ನಾರಿ ಅಂತ ಹೇಳಿದರೆ ದುರ್ಗಾ ಪ್ರತಿನಿಧಿ. ನಾರಿಯ ಮುಖಾಂತರ ಶಕ್ತಿಯ ಆರಾಧನೆ ಮಾಡೋ ದೇಶ ನಮ್ಮದು. ಅಹಿಂಸೆಯ ಪ್ರಯೋಗ ಯಾವಾಗ ಮಾಡಬೇಕು? ನಾವು ಇಷ್ಟು ಬಲಶಾಲಿಗಳಾದವು, ನಮ್ಮನ್ನು ಹಿಂಸೆ ಮಾಡ್ತಕ್ಕಂಥ ತಾಕತ್ತು ಧೈರ್ಯ ಅವರಲ್ಲಿ ಇಲ್ಲ, ಅಂಥವರು ಕೆಣಕ್ತಾರೆ, ಅವರಿಗೆ ಹೇಳಬೇಕು ಅಹಿಂಸಾ ಪರಮೋ ಧರ್ಮ ಅಂತ. ಗಾಂಧೀಜಿಯವರು ನಮಗೆ ಹೇಳ್ತಾ ಬಂದರು, ಏಟು ತಿನ್ನೋವ್ರಿಗೆ ಹೇಳಿದ್ರು ಅಹಿಂಸೆ ಅಹಿಂಸೆ. ಅವ್ರು ಹಿಂಸೆ ಮಾಡಿದ್ರೆ ಅನುಭವಿಸಿ, ಅಹಿಂಸೆ. ನಿರ್ವೀರ್ಯತೆ ಬಂದ್ಬಿಡ್ತು ಹಿಂದೂ ಸಮಾಜದಲ್ಲಿ. ಆದರೆ ಅದು ಹೋಗಬೇಕು. ನಾವು ಶಕ್ತಿ ಆರಾಧಕರು,
ದಸರಾ ಹಬ್ಬ ಮಾಡೋದು ಯಾಕೆ? ನಾವು ಚಾಮುಂಡೇಶ್ವರಿ ಆರಾಧನೆ ಮಾಡೋದು ಯಾಕೆ? ಶೌರ್ಯದ ಆರಾಧನೆಯೇ ಭಾರತೀಯ ಸಂಸ್ಕೃತಿ. ಯಾರು ಶೂರರಿರ್ತಾರೆ ಅವರಿಗೆ ಮಾತ್ರ ಅಹಿಂಸಾ ಪರಮೋ ಧರ್ಮ ಅಂತ ಉಳಿದವರಿಗೆ ಹೇಳುವ ಯೋಗ್ಯತೆ ಬರುತ್ತೆ. ನಾವೆಲ್ಲರೂ ಸಹ ನಮ್ಮ ಮನೆಯನ್ನು ಭಾರತ ಮಾತೆಯ ದೇವಾಲಯ, ಭಾರತ ಮಾತೆ ಅಂದರೆ ದುರ್ಗಾ, ಸರಸ್ವತಿ, ಲಕ್ಷ್ಮಿ, ಮೂವರು ಮಹಾದೇವತೆಯರ ಸುಂದರ ಸಂಗಮ. ಮನೆಯಲ್ಲಿ ಶೌರ್ಯದ ಆರಾಧನೆ ಆಗಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಮುಂದೆ ಹೋಗೋದಕ್ಕೆ ಇವತ್ತಿನ ಈ ಕಾರ್ಯಕ್ರಮ ಸಂಜೀವಿನಿಯಂತೆ ತನ್ನ ಭೂಮಿಕೆಯನ್ನು ನಿರ್ವಹಿಸಲಿ ಅಂತ ಹೇಳಿ ಮುಗಿಸಲೇಬೇಕು. ಅದಕ್ಕೋಸ್ಕರ ಮುಗಿಸ್ತಾ ಇದ್ದೀನಿ. ಒಂದು ಸಲ ಭಾರತ್ ಮಾತಾಕಿ ಅಂತ ಹೇಳಿದ್ರೆ ಅಂತಃಕರಣಪೂರ್ವಕವಾಗಿ ಅಲ್ಲ ಅವಸರ ಮಾಡಬೇಡಿ, ನಮ್ಮ ಸಂಕಲ್ಪವನ್ನು ನಾವು ಉಚ್ಚಾರ ಮಾಡಬೇಕು. ಬೋಲೋ ಭಾರತ್ ಮಾತಾ ಕಿ, ಇಂಡಿಯಾ ಮಮ್ಮಿ ಕಿ. ಇದಕ್ಕೆ ಆವೇಶ ಅಂತ ಹೇಳ್ತಾರೆ. ಹೋಗಲಿ, ಈ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ, ಸರಿಯಾಗಿ ಉತ್ತರ ಕೊಡಿ. ಹಮಾರೆ ದೇಶ ಕಾ ನಾಮ್ ಕ್ಯಾ ಹೈ? ನಮ್ಮ ದೇಶದ ಹೆಸರು ಏನು? ಆಮಚಾ ದೇಶಾಚ ನಾಮ್ ಕಾಯ್? ವಾಟ್ ಈಸ್ ದಿ ನೇಮ್ ಆಫ್ ಅವರ್ ಕಂಟ್ರಿ? ಸದ್ಯ ಈಗ ಎಲ್ಲರೂ 100ಕ್ಕೆ 100 ಅಂಕಗಳು ಕೊಟ್ಟಿರೋದ್ರಿಂದ ಪರೀಕ್ಷೆ ಮುಗಿದಿದೆ. ಎಲ್ಲರೂ ಸಹ ಪಾಸ್ ಮಾಡಿದ್ದೀರಾ, ಅಭಿನಂದನೆಗಳು. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಶೌರ್ಯ ಜಾಗರಣ ರಥಯಾತ್ರೆಯ ಬೃಹತ್ ಹಿಂದೂ ಶೌರ್ಯ ಸಂಗಮ ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿರುವ ಶ್ರೀಯುತ ಕಿಶೋರ್ ಬುಟ್ಯಾಡಿ ಇವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸುವಂತೆ ಕೋರಿಕೆ. ಸರ್ವರು ಮುಂದಿನ 10 ನಿಮಿಷಗಳಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಗತ್ತೆ, ಸಹಕರಿಸುವಂತೆ ಕೋರಿಕೆ. ವೇದಿಕೆ ಮೇಲೆ ಹಾಜರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ಸೇರ್ತಕ್ಕಂಥ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಈ ಶೌರ್ಯ ಜಾಗರಣ ರಥಯಾತ್ರೆಯ ಸಮಾರೋಪ ವೇದಿಕೆಯ ಸಮಾರೋಪ ಕಾರ್ಯಕ್ರಮ ನಾವಿಲ್ಲಿದ್ದೇವೆ. ವಿಶ್ವ ಹಿಂದೂ ಪರಿಷತ್ ಏನು 1964ರಲ್ಲಿ ಪ್ರಾರಂಭ ಆಯಿತು. ಈ ದೇಶದಲ್ಲಿ ನಿರಂತರ ಮತಾಂತರಗೊಂಡ ಕೋಟ್ಯಾಂತರ ಜನರು ಹಿಂದೂ ಸಮಾಜಕ್ಕೆ, ಸನಾತನ ಹಿಂದೂ ಧರ್ಮಕ್ಕೆ ಮಾಡ್ತಕ್ಕಂಥ ಅನ್ಯಾಯ, ತೊಂದರೆ ಇದನ್ನೆಲ್ಲ ಮನಗಂಡು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಮ ಪೂಜ್ಯ ಗುರೂಜಿಯವರೊಂದು ಯೋಚನೆಯನ್ನು ಮಾಡ್ತಾರೆ. ಇಡೀ ವಿಶ್ವದ ಹಿಂದೂ ಸಮಾಜವನ್ನು ಒಗ್ಗೂಡಿಸಬೇಕು. ಆ ಕಾರಣಕ್ಕೋಸ್ಕರ ವಿಶ್ವ ಹಿಂದೂ ಪರಿಷತ್ ಜನ್ಮ ತಾಳಿತು. ವಿಶ್ವ ಹಿಂದೂ ಪರಿಷತ್ ಅದೆಷ್ಟು ರಥಯಾತ್ರೆಯನ್ನು ಮಾಡುವ ಮುಖಾಂತರ ತಮಿಳುನಾಡಿನಲ್ಲಿ ಎಲ್ಲ ಗ್ರಾಮೀಣ ಭಾಗದ ಜನರನ್ನು ತಲುಪಬೇಕು. ಆ ಕಾರಣಕ್ಕೋಸ್ಕರ ಪೂಜ್ಯ ಪೇಜಾವರ ಶ್ರೀಮತ್ತೆ ಕಂಚಿಯವರ ನೇತೃತ್ವದಲ್ಲಿ ಅಲ್ಲಿ ಆರಾಧನೆ ಮಾಡತಕ್ಕಂಥ ಮುರುಗನ್ ದೇವರನ್ನ ಆ ರಥದಲ್ಲಿ ಪ್ರತಿಷ್ಠಾಪಿಸಿ ಎಲ್ಲ ಗ್ರಾಮಕ್ಕೆ ತೆರಳಿ ಅಲ್ಲಿ ಗ್ರಾಮೀಣ ಭಾಗದ ಜನರನ್ನು ಒಗ್ಗೂಡಿಸುವಂಥ ಕೆಲಸವನ್ನು ಮಾಡಿದರು. ತದನಂತರ ಏಕಾತ್ಮಕ ರಥಯಾತ್ರೆ, ಆ ರಥಯಾತ್ರೆಯಲ್ಲಿ ಸುಮಾರು 11 ಕೋಟಿ ಜನ ಭಾಗವಹಿಸಿದರು 1995ರಲ್ಲಿ. ನಮಗೆಲ್ಲರಿಗೂ ಗೊತ್ತುಂಟು, ಏನು 1528ರಲ್ಲಿ ಬಾಬರನ್ನು ನಮ್ಮ ಶ್ರೀರಾಮನ ಜನ್ಮಸ್ಥಳ ಶ್ರೀರಾಮನ ಮಂದಿರವನ್ನು ಧ್ವಂಸ ಮಾಡಿ ಆ ಭಗ್ನಾವಶೇಷದಲ್ಲೇ ಮಸೀದಿಯನ್ನು ಕಟ್ತಾನೆ. ಮಸೀದಿಯನ್ನು ಕಟ್ಟಿದ ನಂತರ ಸ್ವಾತಂತ್ರ್ಯ ಸಿಗುವ ತನಕ ಸುಮಾರು 420 ವರ್ಷ 76 ಬಾರಿ ಯುದ್ಧ ಆಗುತ್ತೆ ಶ್ರೀರಾಮನ ಮಂದಿರಕ್ಕೋಸ್ಕರ. ಶ್ರೀರಾಮಚಂದ್ರನ ಮಂದಿರ ನಿರ್ಮಾಣಕ್ಕೆ ಸ್ವಾತಂತ್ರ್ಯ ನಂತರ ಕೂಡ ಹೋರಾಟ ಆಗುತ್ತೆ. ಈ ಹೋರಾಟದ ಚುಕ್ಕಾಣಿಯನ್ನು ಹಿಡಿದದ್ದು ವಿಶ್ವ ಹಿಂದೂ ಪರಿಷತ್. ವಿಶ್ವ ಹಿಂದೂ ಪರಿಷತ್ ಯಾವಾಗ ಈ ಹೋರಾಟ ಚುಕ್ಕಾಣಿಯನ್ನು ಹಿಡಿಯುತ್ತಾ ಅಯೋಧ್ಯೆಯ ಆಸುಪಾಸಿನಲ್ಲಿದ್ದಂಥ ಎಲ್ಲ ಹೋರಾಟ ಇಡೀ ದೇಶಾದ್ಯಂತ ಆಯಿತು. ಕಲಂಕಿತ ಕಟ್ಟಡ ನಿರ್ನಾಮ ಆಯಿತು. ಆ ಮುಖಾಂತರ ಶ್ರೀರಾಮನ ಭವ್ಯ ಮಂದಿರ ನಿರ್ಮಾಣದ ಕಾರ್ಯ ನಡೆಯುತ್ತಾ ಉಂಟು. ಇನ್ನೊಂದು ವರ್ಷದಲ್ಲಿ ನಾವೇ ನಮ್ಮ ಸ್ವಾಭಿಮಾನದ ಸಂಕೇತ ಶ್ರೀರಾಮನ ಭವ್ಯ ಮಂದಿರವನ್ನು 1 ವರ್ಷದಲ್ಲಿ ನಾವು ನೋಡಲಿಕ್ಕಿದ್ದೇವೆ.
ವಿಶ್ವ ಹಿಂದೂ ಪರಿಷತ್ ಇಡೀ ಹಿಂದೂ ಸಮಾಜ ಒಗ್ಗೂಡಿಸುವ ಮುಖಾಂತರ ಇನ್ನೊಮ್ಮೆ ಜಾಗೃತ ಹಿಂದೂ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಹೊರಟಿದೆ. ಅದಕ್ಕೋಸ್ಕರ ಇವತ್ತು ಬಂದಂಥ ಶೌರ್ಯ ಜಾಗರಣ ರಥಯಾತ್ರೆ ಮುಖಾಂತರ ಇಡೀ ದೇಶದಲ್ಲಿ ಶೌರ್ಯ ಜಾಗರಣ ರಥ ಹೊರಟಿದೆ. ಕರ್ನಾಟಕದ ರಥ ನಮ್ಮ ಪುತ್ತೂರಿಗೆ ಬಂದಿದೆ. ಆ ಕಾರಣಕ್ಕೋಸ್ಕರ ಇಡೀ ಪುತ್ತೂರಿನ ಜನತೆ ಸ್ವಾಗತವನ್ನು ಮಾಡಿದ್ದೀರಾ. ನಿಮಗೆಲ್ಲರಿಗೂ ಆ ಮಹಾಲಿಂಗೇಶ್ವರ ದೇವರು ಇನ್ನಷ್ಟು ಹಿಂದೂ ಸಮಾಜದ ಎಲ್ಲ ಎಡರು ತೊಡರವನ್ನು ದೂರ ಮಾಡಿ ಸಂಘಟಿತ ಶಕ್ತಿ ನಿರ್ಮಾಣವಂತ ಶಕ್ತಿಯನ್ನು ಕೊಡಲಿ. ಎಲ್ರಿಗೂ ವಂದಿಸ್ತಾನೆ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದ ಅಧ್ಯಕ್ಷೀಯ ಮಾತುಗಳು ಯುಪೂವಪ್ಪ ಪ್ರಾಂತ ಉಪಾಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತ ಇವರಿಂದ. ವೇದಿಕೆಯಲ್ಲಿರುವಂಥ ಹಿರಿಯ ಪ್ರಚಾರಕರಾದ ಸುರಾಮಣ್ಣನವರೇ ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ವಿಶ್ವ ಹಿಂದೂ ಪರಿಷತ್ತಿನ ಮತ್ತು ಬಜರಂಗ ದಳದ ಪದಾಧಿಕಾರಿಗಳೇ, ಇಲ್ಲಿ ಸೇರಿರುವಂಥ ಎಲ್ಲ ಹಿಂದೂ ಧಾರ್ಮಿಕ ಬಂಧು ಭಗಿನಿಯರೇ, ನಾನು ಹೆಚ್ಚು ಮಾತಾಡುವುದಿಲ್ಲ, ಯಾಕಂದರೆ ಅಧ್ಯಕ್ಷ ಭಾಷಣ ಹೆಚ್ಚು ಮಾತಾಡೋದಿಲ್ಲ. ಎಲ್ಲ ಮಾತುಗಳನ್ನು ಸುರಾಮಣ್ಣನವರು ನಮ್ಮ ಹಿಂದೂ ಧರ್ಮದ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು, ಯಾವ ರೀತಿಯಲ್ಲಿ ಇರಬೇಕೆಂಬಂಥ ಎಲ್ಲ ಮಾತುಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ನಾನು ಹೆಚ್ಚಾಗಿ ಏನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಾನು ಒಂದೇ ಮಾತನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ. ಪುತ್ತೂರಿನಲ್ಲಿ ಹಲವಾರು ವರ್ಷಗಳಿಂದ ಹಿಂದೂ ಸಂಘಟನೆಗಾಗಿ ದುಡಿದಂಥ ಹಲವಾರು ಕೆಲಸಗಳು ಆಗಿದೆ. ಇಲ್ಲಿ ಹಿಂದೂ ಸಮಾಜೋತ್ಸವ ಕೂಡ ಆಗಿದೆ. ಆ ಸಂದರ್ಭದಲ್ಲಿ ನಮ್ಮ ಈ ಮೈದಾನ ಸಾಲದೆ ನಾವು ಮಹಾಲಿಂಗೇಶ್ವರ ದೇವಸ್ಥಾನದ ಗದ್ದೆಗೆ ಹೋಗಿದ್ದೇವೆ. ಆದರೆ ಇವತ್ತು ನಾವೆಲ್ಲರೂ ಈಗ ಸುರಾಮಣ್ಣನವರು ಹೇಳಿದರು ನಾವು ಕುಂಭಕರ್ಣರಾಗಿದ್ದೇವೆ ಅಂತೇಳಿ. ಅದು ಖಂಡಿತವಾಗಿ ನಾವು ಇವತ್ತು ಕುಂಭಕರ್ಣರಾಗಿದ್ದೇವೆ ಎಂಬಂಥ ಒಂದು ಆಲೋಚನೆ ನನಗೆ ಬರ್ತಾ ಇದೆ. ಯಾಕೆಂದರೆ ನಾನು 50 ವರ್ಷಕ್ಕಿಂತ ಮೊದಲು ಈ ವಿಶ್ವ ಹಿಂದೂ ಪರಿಷತ್ತಿನಲ್ಲಿ ಕೆಲಸ ಮಾಡಿದಂಥ ಅನುಭವ ಇರುವವ. ಆ ಸಂದರ್ಭದಲ್ಲಿ ನಾವು ಎಂತೆಂಥ ಸಮಸ್ಯೆಗಳು ಬಂದಾಗ, ಯಾವುದೇ ಹೋರಾಟಗಳು ಬಂದಾಗ ಕೂಡ ನಾವು ಎದೆಗುಂದದೆ ಆ ಹೋರಾಟವನ್ನು ಮುಂದುವರಿಸಿಕೊಂಡು ಜಯಶಾಲಿಯಾಗಿದ್ದೇವೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಇವತ್ತು ಸ್ವಲ್ಪ ನಾವು ಎಡವಿದರೂ ಕೂಡ ಮುಂದಕ್ಕೆ ಎಲ್ಲರೂ ಒಂದು ಧೈರ್ಯ ತಗೊಂಡು ನಾವು ಹಿಂದೂಗಳೆಲ್ಲ ಸಂಘಟಿತರಾಗಿ ಕೆಲಸ ಮಾಡಬೇಕೆಂದರೆ, ಕಳೆದ ಸಲ ಸಿದ್ದರಾಮಯ್ಯನವರಿದ್ದಂಥ ಸರ್ಕಾರದಲ್ಲಿ ಏನೆಲ್ಲ ಆಗಿದೆ, ಹಿಂದೂಗಳು ಎಷ್ಟು ಕಷ್ಟಪಟ್ಟಿದ್ದಾರೆ, ಹಿಂದೂಗಳು ಎಷ್ಟು ಜನ ಸತ್ತಿದ್ದಾರೆ ಎಂಬುದನ್ನು ನೀವು ನೋಡ್ತಾ ಇದ್ದೀರಿ. ಇವತ್ತು ಕೂಡ ಅವರು ಅಲ್ಪಸಂಖ್ಯಾತರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡುತ್ತೇನೆ, 10,000 ಕೋಟಿ ರೂಪಾಯಿಯನ್ನು ಅವರಿಗೆ ಇಡ್ತೇನೆ ಎಂಬಂಥ ಮಾತನ್ನು ಕೂಡ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇದನ್ನು ನೀವು ಆಲೋಚನೆ ಮಾಡಿಕೊಳ್ಳಿ. ಹಿಂದೂಗಳು ನಾವು ಇವತ್ತು ಎಚ್ಚೆತ್ತುಕೊಳ್ಳದಿದ್ದರೆ, ಹಿಂದೂಗಳು ನಾವು ಒಟ್ಟಾಗಿ ಕೆಲಸ ಮಾಡದಿದ್ದರೆ ನಾವು ಕಷ್ಟ ಅನುಭವಿಸಬೇಕಂತ ಸಂದರ್ಭಗಳು ಬರಬಹುದು. ಅದನ್ನು ಆ ರೀತಿ ಬಾರದ ಹಾಗೆ ನಾವೆಲ್ಲರೂ ಒಟ್ಟು ಸೇರಿ ಮುಂದೆ ಆಗುವಂಥ ಹಿಂದೂ ಸಂಘಟನೆಯ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗವಹಿಸಿ, ರಾಜ್ಯಕ್ಕೆ ಯಾವುದೇ ಇರಲಿ ನಾವು ಹಿಂದೂಗಳಾಗಿರೋಣ. ಹಿಂದೂಗಳಿಗೆ ಕಷ್ಟ ಬಂದಾಗ ಹಿಂದೂಗಳಿಗೆ ಸಹಕಾರ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿ. ಯಾಕೆಂದರೆ ಇವತ್ತು ಶೌರ್ಯ ಯಾತ್ರೆ ಆಯಿತು. 60 ವರ್ಷಗಳ ಮುಂದೆ ಮೊದಲು ಆದಂಥ ವಿಶ್ವ ಹಿಂದೂ ಪರಿಷತ್ತು ಹಿಂದೂಗಳಲ್ಲಿ ಯುವಕರಲ್ಲಿ ಒಂದು ಸಂಘಟನೆಗಳಾಗಬೇಕು. ಯುವಕರು ಮುಂದೆ ಬಂದು ನಮ್ಮ ಹಿಂದೂ ಧರ್ಮವನ್ನು ಉಳಿಸಬೇಕು, ಸನಾತನ ಧರ್ಮದ ಉಳಿವಿಗಾಗಿ ಅವರು ಕೆಲಸ ಮಾಡಬೇಕೆಂಬಂಥ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಈ ಕೆಲಸವನ್ನು ಇವತ್ತು ಮಾಡುತ್ತಾ ಇದೆ. ಮುಂದಕ್ಕೆ ಈ ಕೆಲಸವನ್ನು ಬಜರಂಗ ದಳದ ಕಾರ್ಯಕರ್ತರು ಮಾಡಲಿಕ್ಕಿದ್ದಾರೆ. ನೀವೆಲ್ಲರೂ ಸಹಕಾರ ಕೊಟ್ಟು ಈ ಕೆಲಸ ಯಶಸ್ವಿಯಾಗಲಿ ಮಾಡಲಿಕ್ಕೆ ನೀವೆಲ್ಲರೂ ಸಹಕಾರ ಕೊಡಿ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದ ಧನ್ಯವಾದ ಎನ್ನುವ ಕನ್ನಡದ ಸುಂದರ 4 ಅಕ್ಷರಗಳ ಕೃತಜ್ಞತೆಯ ಸಮರ್ಪಣೆ ವಿಶಾಖ್ ಸಸಿಯತ್ಲು ಇವರಿಂದ. ವಿಶ್ವ ಹಿಂದೂ ಪರಿಷತ್ತಿನ ಷಷ್ಠಿ ಪೂರ್ತಿಯ ಅಂಗವಾಗಿ ನಡೀತಿರುವಂತಹ ಶೌರ್ಯ ಜಾಗರಣ ರಥಯಾತ್ರೆ ಹಾಗೂ ಪುತ್ತೂರಿನಲ್ಲಿ ನಡೀತಿರುವಂತಹ ಬೃಹತ್ ಹಿಂದೂ ಶೌರ್ಯ ಸಂಗಮದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪ್ರಾಂತ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ಯುಪೂವಪ್ಪ ಅವರಿಗೆ ಸಂಘಟನೆ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ನಮಗೆ ಪ್ರೇರಕ ಮಾತುಗಳನ್ನಾಡಿದಂಥ ದಿಕ್ಸೂಚಿ ಮಾತುಗಳನ್ನಾಡಿದಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ಪ್ರಚಾರಕರಾಗಿರುವಂಥ ಶ್ರೀ ರಾಮಣ್ಣ ಅವರಿಗೆ ಸಂಘಟನೆ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ವೇದಿಕೆಯಲ್ಲಿರುವ ಸ್ವಾಗತ ಸಮಿತಿಯ ಪದಾಧಿಕಾರಿಗಳಿಗೆ, ಸಂಘಟನೆಯ ಎಲ್ಲ ಪ್ರಮುಖರಿಗೆ ಹಾಗೂ ಕಾರ್ಯಕರ್ತ ಬಂಧುಗಳಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ವೇದಿಕೆ ಮುಂಭಾಗದಲ್ಲಿರುವಂತಹ ಸಂಘ ಹಾಗೂ ವಿವಿಧ ಕ್ಷೇತ್ರಗಳ ಪ್ರಮುಖರಿಗೆ, ಕಾರ್ಯಕರ್ತ ಬಂಧುಗಳಿಗೆ ಹಾಗೂ ಸೇರಿರುವ ಸಮಸ್ತ ಹಿಂದೂ ಬಂಧುಗಳಿಗೆ ಕೂಡ ಸಂಘಟನೆ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇಲ್ಲಿ ಕಾರ್ಯಕ್ರಮ ನಡೆಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ನಗರಸಭೆಯ ಆಡಳಿತ ಮಂಡಳಿಗೆ ಹಾಗೂ ರಕ್ಷಣೆಯನ್ನು ನೀಡಿದಂಥ ಆರಕ್ಷಕ ಠಾಣಾ ಸಿಬ್ಬಂದಿಗಳಿಗೆ,
ಈ ಕಾರ್ಯಕ್ರಮದ ವರದಿಯನ್ನು ಮಾಡಲಿಕ್ಕೆ ಬಂದಿರುವಂತಹ ಮಾಧ್ಯಮ ಮಿತ್ರರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ವಂದೇ ಮಾತರಂನ ಮುಖಾಂತರ ಕಾರ್ಯಕ್ರಮ ಸಮಾಪನಗೊಳ್ಳಲಿಕ್ಕಿದೆ. ದಯವಿಟ್ಟು ತಾಯಿ ಭಾರತಿಗೆ ಗೌರವವನ್ನು ಸೂಚಿಸಲಿಕ್ಕೆ ಎದ್ದು ನಿಲ್ಲೋಣ. ಕೃತಜ್ಞತೆಗಳು. ಎದ್ದು ನಿಂತ್ಕೊಳ್ಳಬೇಕು ಅನ್ನುವ ಕೋರಿಕೆಯೊಂದಿಗೆ ಸಾವುದ ವಂದೇ ಮಾತರಂ ಕೃಷ್ಣವೇಣಿ ಪ್ರಸಾದ್ ಮುಳ್ಳಿಯ ಉಪನ್ಯಾಸಕರು, ವಿವೇಕಾನಂದ ಕಾಲೇಜ್ ಇವರಿಂದ. ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನಾಂ ಪುಲಕಿತಯಾಮಿನೀಂ ಪುಲ್ಲಕುಸುಮಿತ ದ್ರುಮದಳ ಶೋಭಿನೀ ಸುಹಾಸಿನೀ ಸುಮಧುರ ಭಾಷಿಣೀ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ ಕೋಟಿ ಕೋಟಿ ಭುಜೈದ್ರತ ಖರ ಕರವಾಲೆ ಅಬಲಾ ಕೇನೋಮ ಏತೋ ಬಲೆ ಬಾಹುಬಲಧಾರಿಣಿ ನಮಾಮಿ ತಾರಿಣಿ ರಿಪುದಲವಾರಿಣಿ ಮಾತರಂ ವಂದೇ ಮಾತರಂ ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಿ ತುಮಿ ಮರ್ಮ ತ್ವಂ ಹಿ ಪ್ರಾಣಾಃ ಶರೀರೇ ಬಾಹುತೆ ತುಮಿ ಮಾ ಶಕ್ತಿ ಹೃದಯೇ ತುಮಿ ಮಾ ಭಕ್ತಿ ತೋಮರ ಈ ಪ್ರತಿಮಾ ಗಣಿ ಮಂದಿರೇ ಮಂದಿರೇ ವಂದೇ ಮಾತರಂ ತ್ವಂ ಹಿ ದುರ್ಗಾ ದಶ ಪ್ರಹರಣಧಾರಿಣೀ ಕಮಲಾ ಕಮಲದಲ ವಿಹಾರಿಣೀ ವಾಣೀ ವಿದ್ಯಾ ದಾಯಿನೀ ನಮಾಮಿ ತ್ವಾಂ ನಮಾಮಿ ಕಮಲಾಂ ಅಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ ವಂದೇ ಮಾತರಂ ಶ್ಯಾಮಲಾಂ ಸರಳಾಂ ಸುಸ್ಮಿತಾಂ ಭೂಷಿತಾಂ ಧರಣೀಂ ಭರಣೀಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಬೋಲೋ ಭಾರತ್ ಮಾತಾ ಕಿ ಜೈ ಶ್ರೀರಾಮ್. ಕೃತಜ್ಞತೆಗಳು. ಇಲ್ಲಿಗೆ ಸಭಾ ಕಾರ್ಯಕ್ರಮ ಸಂಪನ್ನಗೊಳ್ಳುತ್ತೆ. ಆದರಣೀಯರೇ, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಪುತ್ತೂರು ಶೌರ್ಯ ಜಾಗರಣ ರಥಯಾತ್ರೆ ಬೃಹತ್ ಹಿಂದೂ ಶೌರ್ಯ ಸಂಗಮ ಕಾರ್ಯಕ್ರಮಕ್ಕೆ ಸಹಕಾರವನ್ನ ಕೊಟ್ಟಿರುವ ಸರ್ವರಿಗೂ ಕೃತಜ್ಞತೆಗಳೊಂದಿಗೆ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಅವಕಾಶಕ್ಕಾಗಿ ವಂದನೆಗಳು. ಹಲೋ, ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಪಾನೀಯ ವ್ಯವಸ್ಥೆಯನ್ನು ಮಾಡಿದಂಥ ಬಿಜೆಪಿ ಯುವ ಮೋರ್ಚಾದ ಪುತ್ತೂರು ಯುವ ಮೋರ್ಚಾದ
ಸಚಿನ್ ಅವರ ನೇತೃತ್ವದ ತಂಡಕ್ಕೆ ನಾವು ಸಂಘಟನೆ ವತಿಯಿಂದ ಆಭಾರಿಗಳಾಗಿದ್ದೇವೆ. ತಮ್ಮ ಸೇವೆಯನ್ನು ನಾವು ಗೌರವಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಚಂದಗಾಣಿಸಿ ನಿರೂಪಣೆಯನ್ನು ಮಾಡಿದಂತಹ ಶ್ರೀ ಬಾಲಕೃಷ್ಣ ರೈ ಇವರಿಗೂ ಕೂಡ ಸಂಘಟನೆ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ.